ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुप्रदाय कृष्णपृष्ठाय भूतले श्रीमते भक्तिवेदान्ता स्वामिनीति नामिने। नमस्ते सरस्वती देवी गौरवाणी प्रचारिणी निर्विशेषा शून्यवादी पश्यत देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्त वृंदा। हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरतिषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। आचार्य हरिदास ठाकुर की जय। ಶ್ರೀಲಾ ಪ್ರಭುಪಾದ್ की जय। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ಸೊ ಅಂದ್ರೆ ಇದು ತುಂಬಾ ಮುಖ್ಯವಾದ ಅಧ್ಯಾಯ ಅಂತ ಹೇಳಿದ್ರೆ ಈ ವಿಷಯದ ಬಗ್ಗೆ ನಾವು ಹೆಚ್ಚಾಗಿ ಯಾವಾಗ್ಲೂ ಡಿಸ್ಕಸ್ ಮಾಡಲ್ಲ. ಭಗವತ್ ಪ್ರಾಪ್ತಿ ಅಂದ್ರೆ ಕೃಷ್ಣನನ್ನ ಪಡೆಯುವಂತದ್ದು. ಸೊ ಇದರ ಅರ್ಥ ಏನು ಯಾರಾದ್ರೂ ಹೇಳ್ಬೋದಾ? ಭಗವತ್ ಪ್ರಾಪ್ತಿ ಅಂತ ಅಂದ್ರೆ ನಿಮಗೆ ಏನ್ ಬರುತ್ತೆ ಮೈಂಡಿಗೆ? ಹರೇ ಕೃಷ್ಣ. ಓಪನ್ ಅನ್ಮ್ಯೂಟ್ ಇದೆ, ಯಾರಾದ್ರೂ ಹೇಳಿ. ಹರೇ ಕೃಷ್ಣ. ಭಗವತ್ ಪ್ರಾಪ್ತಿ ಅಂತ ಹೇಳಿದ್ರೆ ಏನು? ಹರೇ ಕೃಷ್ಣ ಮಾತಾಜಿ ಹೇಳಿ. ಹರೇ ಕೃಷ್ಣ. ಗೊತ್ತಿಲ್ವಾ ಯಾರಿಗೂ? ಭಗವಂತನ ದರ್ಶನ. ಹಾ, ದರ್ಶನ. ಅದು ಯಾವಾಗ ನಾವಷ್ಟು ಶೂನ್ಯ ಆಗ್ಬೇಕು. ಏನಿಲ್ಲ. ಓ ಇಲ್ಲ, ಶೂನ್ಯ ಅಲ್ಲ ಮಾತಾಜಿ. ಶೂನ್ಯ ಅನ್ನೋ ವರ್ಡ್ ನಾವ್ ಯೂಸ್ ಮಾಡೋಂಗಿಲ್ಲ. ಅದು ಶೂನ್ಯ ಅಂತ ಹೇಳುವಂತದ್ದು ಮಾಯವಾದಿಗಳು, ಆಯ್ತಾ? ಶೂನ್ಯ ಅನ್ನೋದಿಲ್ಲ. ಶೂನ್ಯ ಅಂತ ಹೇಳಿ ಹಾ ಏನಿಲ್ಲ ಎಲ್ಲ ಹಮ್ಮೆಲ್ಲ ಬಿಟ್ಟು. ಹಾ, ಭಗವತ್ ಪ್ರಾಪ್ತಿ ಅಂತ ಹೇಳಿದ್ರೆ ನಾವು ಸಾಯೋ ಟೈಮಲ್ಲಿ ಅಂದ್ರೆ ದೇವರನ್ನ ಹೇಗೆ ನೆನ್ಸ್ಕೊಳ್ಬೇಕು ಅಂತ ಹೇಳಿ, ಅಂದ್ರೆ ಇದು ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಕೇಳಿದೀವಿ ನಾವು. ಇದು ಆರ್ಟ್ ಆಫ್ ಡೈಯಿಂಗ್ ಅಂತ ಹೇಳ್ತೀವಲ್ಲ, ಹಾಗೆ ಅಂದ್ರೆ ಹೇಗೆ ಜೀವವನ್ನ ಬಿಡ್ಬೇಕಾದ್ರೆ ನಾವು ಹೇಗೆ ಬಿಡ್ಬೇಕು ಅನ್ನೋದನ್ನ ಕೃಷ್ಣ ಇದ್ರಲ್ಲಿ ಹೇಳಿದಾನೆ. ಓಕೆ, ಹರೇ ಕೃಷ್ಣ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೆ, ಪರಮಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಕ ಅಭಿವ್ಯಕ್ತ ಯಾವುದು, ದೇವತೆಗಳು ಯಾರು? ದಯವಿಟ್ಟು ಇದನ್ನು ನನಗೆ ವಿವರಿಸು. ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ?
ಸೊ ಇದು ಒಂದು ಚಾರ್ಟ್ ಅಲ್ಲಿ ನೋಡೋಣ ನಾನೀಗ. ಸೊ ಈಗ ಇಲ್ಲಿ ಅರ್ಜುನ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ಈ ಪ್ರಶ್ನೆಗಳೆಲ್ಲ ಯಾಕೆ ಬಂತು ಅಂತ ಹೇಳಿದ್ರೆ, ನಾವು ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಂತದ್ದು 29ನೇ ಮತ್ತೆ 30ನೇ ಶ್ಲೋಕದಲ್ಲಿ, ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಮತ್ತೆ ಇನ್ನೊಂದು ಶ್ಲೋಕದಲ್ಲಿ, ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲರು. ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಸೊ ಇದು ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಹೇಳುವಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗಳು. ಸೊ ಈಗ ಪ್ರಶ್ನೆ ಅಂದ್ರೆ ನಾವು ಹೆಚ್ಚಾಗಿ ಅಂದ್ರೆ ಇದು ತುಂಬಾ ಬುದ್ಧಿವಂತ ಪ್ರಶ್ನೆ ಅಂತ ಅರ್ಜುನಂದು. ಯಾಕೆಂತ ಹೇಳಿದ್ರೆ ಇದ್ರಲ್ಲಿ ಕೇಳುವಂತದ್ದೆಲ್ಲ ನೋಡಿ, ಅವನು ಬ್ರಹ್ಮನ್, ಅವನ ಬ್ರಹ್ಮನ್ ಅಂದ್ರೆ ಯಾರು, ಬ್ರಹ್ಮನ್ ಆಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಅಧಿಭೂತ, ಅಧಿದೈವ, ಅಧಿಯಜ್ಞ ಎಲ್ಲಿ ವಾಸಿಸುತ್ತಾನೆ, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನೆಸಿಕೊಳ್ಳುವುದು. ಸೊ ಇದೆಲ್ಲ ತುಂಬಾ ಪ್ರಶ್ನೆ ಕೂಡ ಕೇಳುವಾಗ ನಾವು ಅಂದ್ರೆ ಪ್ರಭುಪಾದ್ ಹೇಳುವಂತದ್ದು, ನಮ್ಮ ಪ್ರಶ್ನೆಯು ಅಂದ್ರೆ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂತ ಪ್ರಶ್ನೆಗಳನ್ನ ನಾವು ಕೇಳ್ಬೇಕು ಅಂತ. ಹಾಗೂ ನಾವು ಒಂದು ಆಧ್ಯಾತ್ಮಿಕ ಗುರುಗಳ ಹತ್ರ ನಾವು ಹೋದಾಗ ಸರಿಯಾದ ಪ್ರಶ್ನೆ ಕೇಳ್ಬೇಕಂತೆ, ಸರಿಯಾದ ಪ್ರಶ್ನೆ ಕೇಳಿ ತಿಳ್ಕೊಬೇಕು. ಸೊ ಹಾಗೆ ಈಗ ಸನಾತನ ಗೋಸ್ವಾಮಿ ಒಂದ್ಸತಿ ಅವರು ಚೈತನ್ಯ ಮಹಾಪ್ರಭುಗಳನ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಅಂದ್ರೆ ಅವ್ರು ದೊಡ್ಡ ಸ್ಕಾಲರ್. ಆಗಿನ ಕಾಲದಲ್ಲಿ ಅಂದ್ರೆ ಸುಮಾರು ಭಾಷೆಗಳೆಲ್ಲ ಗೊತ್ತಿರುತ್ತೆ ಅವರಿಗೆ, ಬೇರೆ ಬೇರೆ ಪರ್ಷಿಯನ್, ಅರಬಿಕ್ ಹಾಗೆಲ್ಲ. ಅಂದ್ರೆ ಅವರು ಒಂದು ಮೊಹಮ್ಮದೀನ್ ಅವನ ಒಂದು ಆಸ್ಥಾನದಲ್ಲಿ ಮಂತ್ರಿ ಆಗಿರ್ತಾರೆ. ಸೊ ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆದ್ಮೇಲೆ ಅವರು ಕಂಪ್ಲೀಟ್ ಆಗಿ ಅಂದ್ರೆ ಸನ್ಯಾಸ ತಗೊಂಡಾಗ ಅವ್ರು ಫಸ್ಟ್ ಟೈಮ್ ಮೀಟ್ ಆದಾಗ ಅವ್ರು ಕೇಳುವಂತ ಪ್ರಶ್ನೆ ಕಿಯಾಮಿ ಅಂತ ಹೇಳಿದ್ರೆ, ನಾನ್ ಯಾರು, ಸೊ ನಾನ್ ಯಾಕೆ ಇಲ್ಲಿ ಈ ಒಂದು ಜಗತ್ತಿನಲ್ಲಿ ಯಾಕೆ ನಾನು ಇಷ್ಟೊಂದು ಕಷ್ಟಗಳಲ್ಲಿ ಸಿಲುಕಿದ್ದೇನೆ, ಯಾಕೆ ಈ ಸಫರಿಂಗು, ನನಗೂ ಹಾಗೂ ದೇವರಿಗೆ ಏನ್ ಸಂಬಂಧ. ಅವ್ರು ಹೇಳುವಂತದ್ದು, ನನ್ನ ಎಲ್ಲರೂ ತುಂಬಾ ದೊಡ್ಡ ಜ್ಞಾನಿ ಅಂತ ಹೇಳ್ತಾರೆ, ಆದ್ರೆ ನಾನು ಎಂತ ಮೂರ್ಖ, ನನಗೆ ನಾನ್ ಯಾರು ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ನನಗೆ ಬೇರೆ ಎಲ್ಲಾ ವಿಷಯಗಳು ಗೊತ್ತು, ನಮಗೆ ಎಲ್ಲಾ ಅಂದ್ರೆ ಬೇರೆ ಬೇರೆ ಪಾಂಡಿತ್ಯ ಇದೆ ಅವರಿಗೆ, ಭಾಷೆಗಳಲ್ಲಿ ಅಷ್ಟು ಒಂದು ಹಿಡಿತಾ ಇದೆ, ಅಂದ್ರೆ ಎಷ್ಟೊಂದು ಭಾಷೆಗಳನ್ನ ಕಲ್ತಿರುವಂತವ್ರು, ಮಿನಿಸ್ಟರ್ ಆಗಿರುವಂತವ್ರು, ಸ್ಕಾಲರ್. ಸೊ ಆದ್ರೆ ನನ್ನ ಎಲ್ಲರೂ ಕರೀತಾರೆ, ಆದ್ರೆ ನನಗೆ ನಾನ್ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ. ಸೊ ಈಗ ಮೊದಲನೇ ಪ್ರಶ್ನೆನೆ ಬ್ರಹ್ಮನ್, ಆತ್ಮ ಅಂದ್ರೆ ಯಾರು, ಸೊ ಆತ್ಮ ಅಂದ್ರೆ ಏನು. ಸೊ ನಾವಿದು 2ನೇ ಅಧ್ಯಾಯದಲ್ಲಿ ಕೃಷ್ಣ ತುಂಬಾ ಒಂದು ಡೀಟೇಲ್ ಆಗಿ ಹೇಳಿರುವಂತದ್ದು. ಆತ್ಮ ಅಂದ್ರೆ ನಾಶವಿಲ್ಲದ ಜೀವಾತ್ಮ. ಸೊ ಸುಮಾರು ಶ್ಲೋಕಗಳು ನೋಡಿದೀವಿ ಅದ್ರಲ್ಲಿ ನಾವು. ಲೈಕ್ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ ಅಂತ ಹೇಳಿದ್ರೆ, ಒಂದು ಸಣ್ಣ ಮಗುವಿಂದ ಅಂದ್ರೆ ಯೌವನದಿಂದ ಮುಪ್ಪಿನವರೆಗೆ ದೇಹ ಚೇಂಜ್ ಆಗ್ತಾ ಬರುವಂತದ್ದು, ದೇಹ ಚೇಂಜ್ ಆಗುವಂತದ್ದು. ಆದ್ರೆ ಆತ್ಮನಿಗೆ ಸಾವಿಲ್ಲ. ಆತ್ಮ ಹೇಗೆ ಚೇಂಜ್ ಮಾಡುವಂತದ್ದು ದೇಹನ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಹೇಳಿದ್ರೆ, ಹೇಗೆ ಬಟ್ಟೆಗಳನ್ನ ನಾವು ಹಳೆ ಬಟ್ಟೆ ಅಥವಾ ಬಟ್ಟೆ ಹರಿದೋಗಿದ್ರೆ ಅಥವಾ ಒಂದು ವೇಸ್ಟ್ ಆಗಿದ ತಕ್ಷಣ ಆ ಬಟ್ಟೆನ ನಾವೇನ್ ಮಾಡ್ತೀವಿ, ಯೂಸ್ ಮಾಡಕ್ ಅದು ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಅದನ್ನ ಬಿಸಾಕಿ ಬೇರೆದ್ ಹಾಕೊಳ್ತೀವಿ. ಅಥವಾ ಬಟ್ಟೆ ಗಲೀಜಾದ್ರೆ ಅದನ್ನ ಇದು ಬೇರೆ ಹಾಕುವಂಥದ್ದು, ಹೊಸದ್ದು. ಹಾಗಾಗಿ ತೆಗೆದು ಬೇರೆ ಹಾಕ್ತಿವಿ. ಹಾಗೆ ಮನುಷ್ಯನ ಈ ದೇಹ ಏನಿದೆ, ಈ ದೇಹ ಯಾವಾಗ ಇದ್ರಲ್ಲಿ ಯಾವುದೇ ಒಂದು ಅಂದ್ರೆ ದೇಹನ ಬಿಡ್ಬೇಕಾದ್ರೆ ಆತ್ಮ ದೇಹವನ್ನ ಅದೇ ರೀತಿ ಹೋಗುವಂತದ್ದು ಅಂತ ಹೇಳಿ. ಇನ್ನು ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ನ ಭವಿತಾ ನ ಭೂಯಃ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಇದು ಆತ್ಮ ಅನ್ನುವಂಥದ್ದು ಸಾಯೋದು ಇಲ್ಲ, ಹಾಗೂ ಇದಕ್ಕೆ ಹುಟ್ಟಿಲ್ಲ. ಇದು ಆದಿ ಅಂದ್ರೆ ಈಗ ಹೇಗೆ ಭಗವಂತನಿಗೆ ಯಾವಾಗ ಕೃಷ್ಣ ಆದಿಪುರುಷ, ಅದೇ ತರ ಆತ್ಮ ಸಹ ಯಾವಾಗ ಹುಟ್ಟಿದೆ ಅನ್ನೋದು ಎಲ್ಲಿಯೂ ಇಲ್ಲ. ನಮ್ಮ ಇತಿಹಾಸ ನೋಡಿದ್ರೆ ಆತ್ಮದ ಯಾವಾಗ ಹುಟ್ಟಿದೆ ಅನ್ನೋದು ಅದರ ಹಿನ್ನೆಲೆ ಎಲ್ಲೂ ಇಲ್ಲ. ಸೊ ಅದು ನಾಶವಿಲ್ಲ ಇರೋವಂಥದ್ದು. ಸೊ
ಇದಕ್ಕೆ ಆತ್ಮ ಅಂತ ಹೇಳ್ತಾರೆ, ನಾಶವಿಲ್ಲದ ಜೀವಾತ್ಮ. ಸೊ ಆಧ್ಯಾತ್ಮ ಅಂತ ಹೇಳಿದ್ರೆ ಏನು? ದೇಹದ ನಿಯಂತ್ರಕ ಅಂತ ಹೇಳಿದ್ರೆ ಜೀವಿಯ ಸ್ವರೂಪ. ಜೀವಿಯ ಸ್ವರೂಪ ಅಂತ ಹೇಳಿದ್ರೆ ಈಗ ಕರೆಂಟ್ಲಿ ಏನಾಗಿದೆ, ಅದು ಕಲ್ಮಶವಾಗಿದೆ. ಸೊ ಈ ಕಲ್ಮಶ ಆಗಿದೆ. ನಾವು ಒಂದು ಏನಂತಾರೆ ಅಹಂಕಾರ ಸೇರಿ ಅದಕ್ಕೆ, ಅಂದ್ರೆ ಫಾಲ್ಸ್ ಈಗೋ, ನಾವು ಐಡೆಂಟಿಫೈ ಆಗುವಂತದ್ದು ಏನು ಅಂತ ಹೇಳಿದ್ರೆ ನಾನು ಇಂಥ ಒಂದು ಮನುಷ್ಯ, ಅಥವಾ ಒಂದು ನಾನು ಹೆಣ್ಣು ನಾನು ಗಂಡು ಅಂತ ಇರ್ಬೋದು. ಅಥವಾ ಈ ಪ್ರಾಣಿಗಳಲ್ಲೂ ಅಷ್ಟೇ. ಪ್ರಾಣಿಗಳೀಗ ಒಬ್ಬ ಮನುಷ್ಯ ಒಂದು ದೇಹ ಬಿಟ್ಟು ಅವನು ಪ್ರಾಣಿಯಾಗಿ ಜೀವನ, ಅಂದ್ರೆ ಅವನು ಆ ಕರ್ಮದ ಪ್ರಕಾರ ಅವನು ತಗೊಂಡ್ರೆ, ಆಗ ಅವನು ಅದರ ಜೊತೆ ಐಡೆಂಟಿಫೈ ಮಾಡುವಂಥದ್ದು. ಅಂದ್ರೆ ಅದೆಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಮಾಯೆ, ನಮಗೆ ಮರ್ತೇ ಹೋಗುತ್ತೆ. ನಾನು ಒಂದು ಆತ್ಮ ಅನ್ನೋದು ಮರ್ತ ಹೋಗುತ್ತೆ. ನಾನು ಅದೇ ದೇಹದಲ್ಲಿ ಹೋಗಿದ ತಕ್ಷಣ ನಾನೇ ಅದು ಅಂತ ನಾನು ಅದ್ರ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು. ಸೊ ಅದರ ನಿಜವಾದ ಸ್ವರೂಪ ಏನು? ನಂದು ಕೃಷ್ಣನ ಸೇವಕ. ಚೈತನ್ಯ ಮಹಾಪ್ರಭುಗಳು ಹೇಳುವ ಹಾಗೆ ಜೀವೇರೇ ಸ್ವರೂಪ ಹೋಯ್ ಕೃಷ್ಣೇರೇ ನಿತ್ಯದಾಸ್. ಸೊ ಅದು ನಮ್ಮ ಆಧ್ಯಾತ್ಮ, ಅದು ನಿಜವಾದ ಒಂದು ಸ್ವರೂಪ ಆತ್ಮದ್ದು. ಸೊ ಕರ್ಮ ಅಂತ ಹೇಳಿದ್ರೆ ಏನು? ಸೊ ಕರ್ಮ ಅಂತ ಹೇಳಿದ್ರೆ ಕೆಲಸ, ಫಲಪ್ರದ ಚಟುವಟಿಕೆಗಳು ಅಂತ ಹೇಳಿದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ ಇರ್ಬೋದು, ಒಳ್ಳೆ ಕೆಲಸ ಮಾಡುವಂಥದ್ದು, ಹಾಗೂ ಅಥವಾ ಬೇಡದ ಕೆಲಸ ಮಾಡುವಂಥದ್ದು ಇರ್ಬೋದು. ಯಾವುದೇ ಫಲಪ್ರದ ಅಂದ್ರೆ ಅದರಿಂದ ನಮಗೆ ಕೃಷ್ಣ ಹೇಳುವಂಥದ್ದು ಅದಕ್ಕೆ ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಸೊ ನಾವೀಗ ಯಾವುದೇ ಒಂದು ಭೌತಿಕ ದೇಹ ತಗೊಳ್ಳೋದಕ್ಕೆ ಕಾರಣ ಏನು? ನಾವು ಮಾಡುವಂತ ಕರ್ಮ. ಸೊ ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ದೇಹ ಸಿಗುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ನಾನು ಯಾವ ರೀತಿಯ ಕರ್ಮ ಮಾಡ್ತೀನಿ ಅದರ ಮೇಲೆ ಅವನು ಕೃಷ್ಣ ಪ್ರಕೃತಿಗೆ ಹೇಳುವಂಥದ್ದು, ಹಾಗೂ ಪ್ರಕೃತಿ ನಮಗೆ ಅದಕ್ಕೆ ಸರಿಯಾದ ಒಂದು ದೇಹ ಕೊಡುವಂಥದ್ದು. ಸೊ ಅಧಿಭೂತ ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ ಅಂತ ಹೇಳಿದ್ರೆ ಅದು ಅಂದ್ರೆ ಕ್ರಿಯೇಟ್ ಆಗುವಂಥದ್ದು ಹಾಗೂ ಅನಿಲೇಷನ್, ಅಂದ್ರೆ ಎರಡು ಪ್ರಕೃತಿಗೆ ಅಂದ್ರೆ ಒಂದ್ಸತಿ ಸೃಷ್ಟಿ ಆಗುವಂಥದ್ದು ಹಾಗೂ ಹಾಗೆ ಅದು ನಾಶ ಆಗುವಂಥದ್ದು. ಇದು ಭೌತಿಕ ಪ್ರಕೃತಿ. ಅಧಿದೈವ, ಎಲ್ಲಾ ದೇವತೆಗಳನ್ನು ಒಳಗೊಂಡ ವಿಶ್ವರೂಪ. ಸೊ ಅಧಿದೈವ ಅಂತ ಹೇಳಿದ್ರೆ ಎಲ್ಲಾ ದೇವತೆಗಳನ್ನೆಲ್ಲ ಅಧಿದೈವ ಅಂತ ಹೇಳುವಂಥದ್ದು. ಹಾಗೂ ವಿಶ್ವರೂಪ, ಕೃಷ್ಣ 11ನೇ ಅಧ್ಯಾಯದಲ್ಲಿ ಇದನ್ನ ವಿಶ್ವರೂಪವನ್ನ ಅರ್ಜುನನಿಗೆ ತೋರಿಸ್ತಾನೆ. ಸೊ ಅದರಲ್ಲಿ ಆ ವಿಶ್ವರೂಪ ಸಹ ದೇವತೆಗಳ ಒಂದು ಪಾಲಿಗೆ ಬರುವಂಥದ್ದು. ಅಂದ್ರೆ ಅದು ಭಗವಾನ್ ಅಲ್ಲ, ಕೃಷ್ಣನ ಕಂಪ್ಲೀಟ್ ದೈವಿಕ ರೂಪ ಅಲ್ಲ ಅದು ದೇವತೆಗಳ ಒಂದು ಇದಕ್ಕೆ ಬರುವಂಥದ್ದು, ಅಧಿದೈವ ಅಂತ ಹೇಳ್ತೀವಿ ಅದಕ್ಕೆ. ಸೊ ಯಜ್ಞದ ಭೋಕ್ತಾರ ಯಾರು? ಸೊ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರ್ಯದಂ ಸರ್ವಭೂತಾನಂ ಜ್ಞಾತ್ವಂ ಮಾಂ ಶಾಂತಿಂ ರಿಚ್ಚತಿ. ಯಜ್ಞದ ಭೋಕ್ತಾರ ಪರಮಾತ್ಮ ಅಂತ ಹೇಳಿದ್ರೆ ಕೃಷ್ಣನ 4 ಭುಜ ಒಂದು ಸ್ವರೂಪ ಏನಿದೆ, ಅಂದ್ರೆ ಶಂಖ ಚಕ್ರ ಗದಾ ಪದ್ಮ ನಮ್ಮ ಹೃದಯದಲ್ಲಿ ವಾಸಿಸುವಂತದ್ದು. ಸೊ ಆದಿ ಯಜ್ಞ ಅಂದ್ರೆ ಪರಮಾತ್ಮ. ಸೊ ಅವನು ಕೇಳುವಂತದ್ದು ಆದಿ ಯಜ್ಞ ಎಲ್ಲಿ ವಾಸಿಸುತ್ತಾನೆ? ಸೊ ಇದು ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ, ಇರುವಂತದ್ದೆಲ್ಲಿ ದೇವ್ರು ಇರುವಂತದ್ದು? ಆಕ್ಚುಲಿ ತುಂಬಾ ಜನಕ್ಕೆ ಆತ್ಮದ ಬಗ್ಗೆ ಮಾತ್ರ ಗೊತ್ತಿದೆ, ಅಂದ್ರೆ ಆತ್ಮದ ಬಗ್ಗೆನೂ ಗೊತ್ತಿಲ್ಲ. ಹೆಚ್ಚಾಗಿ ಎಲ್ಲರೂ ದೇಹದ ಭಾವನೆಯಲ್ಲಿ ಇರುವಂತದ್ದು. ಅದರಲ್ಲಿ ಆತ್ಮದ ಭಾವನೆಗೆ ಕೆಲವು ಜನಕ್ಕೆ ಗೊತ್ತಿದೆ, ಆದ್ರೆ ತುಂಬಾ ಈ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಏನಿದೆ ಅವ್ರಿಗೆ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ. ಕೃಷ್ಣ ದೇವೋತ್ತಮ ಪರಮಪುರುಷ, ಪರಮಾತ್ಮನ ಒಂದು ರೂಪದಲ್ಲಿ, ವಿಷ್ಣುವಿನ ರೂಪ, ಆ ಶಂಖಚಕ್ರ ಗದಾ ಪದ್ಮ ಆ ರೂಪದಲ್ಲಿ ಇರುವಂತದ್ದು ಯಾರಿಗೂ ಗೊತ್ತಿಲ್ಲ. ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ ಇದ್ದಾನೆ ಅಂತ ಹೇಳೋದು. ಅಂದ್ರೆ ತುಂಬಾ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಎಲ್ಲ ಏನ್ ಹೇಳುವಂತದ್ದು ಅಂತ ಹೇಳಿದ್ರೆ, ಒಂದು ಆತ್ಮ ಮಾತ್ರ ಇರುವಂತದ್ದು, ಹಾಗೂ ಆತ್ಮ ಇಲ್ಲಿ ಇರುವಂತದ್ದು, ಹಾಗೂ ಅಥವಾ ಇಲ್ಲಿ ಇರುವಂತದ್ದು ಅಂದ್ರೆ ಹಾಗೆ ಹೇಳ್ತಾರೆ. ಬಟ್ ಇಲ್ಲಿ ಕೃಷ್ಣ ಹೇಳುವಂತದ್ದು ಎಲ್ಲರ ಹೃದಯದಲ್ಲಿದ್ದೀನಿ ನಾನು. ಸೊ ಆತ್ಮ ಇರುವಂತದ್ದು ಹೃದಯದಲ್ಲಿ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಸೊ ಇದು ಹೇಗೆ ನೆನೆಸ್ಕೊಳ್ಳೋದು? ಜೀವನ ಉದ್ದಕ್ಕೂ ಸ್ಮರಣೆಯನ್ನು ಅಭ್ಯಾಸ ಮಾಡಿ. ಸೊ ಸಾವಿನ ಸಮಯದಲ್ಲಿ ಮಾತ್ರ ಅಂತ ಹೇಳಿದ್ರೆ ನಮಗೆ ನೆನ್ಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ನಾವೇನ್ ಮಾಡ್ಬೇಕು? ಜೀವನ ಉದ್ದಕ್ಕೂ ಸ್ಮರಣೆ ಮಾಡೋದು ಹೇಗೆ? ಸೊ ಸ್ಮರಣೆ ಅಂತ ಹೇಳಿದಾಗ ಮೊದ್ಲಿಗೆ ಶುರುವಾಗುವಂಥದ್ದು ನಾವು ಚಾಂಟಿಂಗ್. ಸೊ ಚಾಂಟಿಂಗ್ ಮಾಡುವಂಥದ್ದು, ಚಾಂಟಿಂಗ್ ಮಾಡ್ತಾ ಇದ್ದಾಗ ನಮಗೆ ಕೃಷ್ಣನ ಸ್ಮರಣೆ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ
ಭೂತಾಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದೇ ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಮತ್ತು ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಇದೀಗ ನಾವು ನೋಡಿದ್ವಿ. ಸೊ ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ. ಓಕೆ, ಸಾರಿ. ಹಾ, ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ. ಸೊ ದೇವೋತ್ತಮ ಪರಮ ಪುರುಷ ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದು ಹೆಸರು. ಅವನ ನಿತ್ಯ ಸ್ವಭಾವ ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರದಲ್ಲಿ ಬೆಳವಣಿಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಸೊ ಈ ಕರ್ಮ ಅನ್ನೋದು ಹೇಗೆ ಆಗುವಂತದ್ದು? ಸೊ ಈಗ ನಾವು ನೋಡ್ಬೋದು, ಅಂದ್ರೆ ಬೇರೆ ಬೇರೆ ರೀತಿ ಸತ್ವಗುಣದಲ್ಲಿ ಇದ್ರೆ ಸತ್ವಗುಣದಲ್ಲಿ ಇರೋನು ಅಂದ್ರೆ ಶುದ್ಧ ಸತ್ವ, ಇದು ಕೃಷ್ಣನನ್ನ ಪೂಜೆ ಮಾಡುವಂತದ್ದು ಶುದ್ಧ ಸತ್ವ. ಹಾಗೂ ಸತ್ವಗುಣದಲ್ಲಿ ಇರುವಂತವನಿಗೆ ಈಗ ಇದಕ್ಕೆ ಹೋಗ್ಬೋದು, ಯಾವುದು ಅವರವರ ಕರ್ಮಗಳ ಪ್ರಕಾರ ಅವರು ಒಂದು ಸತ್ತ ಜೀವ ಅಂದ್ರೆ ಈ ದೇಹವನ್ನ ಬಿಟ್ಟ ಮೇಲೆ ಆತ್ಮ ಹೇಗೆ ಎಲ್ಲಿಗೆ ಹೋಗುವಂಥದ್ದು, ಸ್ವರ್ಗಕ್ಕೆ ಹೋಗ್ಬೋದು. ಸೊ ಪುಣ್ಯ ಕೆಲಸಗಳನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು, ಹಾಗೂ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ನರಕಕ್ಕೆ ಹೋಗ್ಬೋದು. ಸೊ ಇಲ್ಲಿ ನಾವು ನೋಡ್ಬೋದು ಬೇರೆ ಬೇರೆ ರೀತಿಯ ಕರ್ಮ. ಸೊ ಇದು ಯಾವುದೇ ಒಂದು ಭೇದ ಭಾವ ಇಲ್ಲದೆ ತಿಂತ ಇರುವಂತದ್ದು, ಅಥವಾ ಶಾಸ್ತ್ರದಲ್ಲಿ ಏನು ಹೇಳಿಲ್ವೋ ಅದನ್ನೆಲ್ಲ ನಾವು ಮಾಡಿದ್ರೆ ಒಂದು ಬೇರೆ ರೀತಿಯ ಜನ್ಮ. ಇಲ್ಲಿ ಅವನು ಹಂದಿಯ ಜನ್ಮ ಇರ್ಬೋದು. ಮತ್ತೆ ಇಲ್ಲಿ ಬೇರೆ ಅಂದ್ರೆ ಅನೈತಿಕ ಇದನ್ನ ಸಂಬಂಧವನ್ನ ಇದ್ ಮಾಡಿದ್ರೆ ಅಂತವ್ರು ನಾಯಿ ಯಾಕೆ ಅಂತ ಹೇಳಿದ್ರೆ, ಈಗ ನಾಯಿ ಜನ್ಮದಲ್ಲಿ ಅದಕ್ಕೆ ಯಾರು ಏನೋ ತಡೆಯುವಂತದ್ದಿಲ್ಲ. ಎಲ್ಲಿ ಬೇಕಾದ್ರೂ ಬೇಕಾದಾಗೆ ಅಂದ್ರೆ ಮಾಡಿದ್ರು ಅದನ್ನ ಯಾರು ಕೇಳೋರಿಲ್ಲ. ಹಾಗಾಗಿ ಅದು ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ಜವಾಬ್ದಾರಿಯುತವಾಗಿ ಯಾವಾಗ ಒಂದು ಈ ಮನುಷ್ಯ ಜನ್ಮನ ನಾವು ಉಪಯೋಗಿಸ್ಕೊಳ್ಳಲ್ವೋ ಆಗ ಕೃಷ್ಣ ಅಂದ್ರೆ ನಮ್ಮ ಎಲ್ಲವೂ ಆಗುವಂತದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಒಂದು ಆತ್ಮ ಒಂದು ಡಿಸೈರ್ ಮಾಡುವಂತದ್ದು, ಅಂದ್ರೆ ಆಶಿಸುವಂತದ್ದು. ಅಯ್ಯೋ ನನಗೆ ಈ ತರ ಒಂದು ಬೇಕು ಅಂದ್ರೆ ನಾವು ಏನು ಆಸೆ ಪಡ್ತೀವಲ್ಲ ಅದರ ರೀತಿ ಪರಮಾತ್ಮನಿಗೆ ಗೊತ್ತಾಗುತ್ತೆ. ನಮ್ಮ ಹೃದಯದಲ್ಲಿ ಇರೋದ್ರಿಂದ ಪರಮಾತ್ಮ ಎಲ್ಲವನ್ನ ನೋಡ್ತಾ ಇರ್ತಾನೆ. ಓ ಈ ಒಂದು ಜೀವಿ ಹೀಗೊಂದು ಆಶಿಸ್ತಾ ಇದೆ. ಸೊ ಅವನಿಗೆ ಅದಕ್ಕೆ ಬೇಕಾದಾಗೆ ಕೊಡುವಂತದ್ದಷ್ಟೇ. ಅವನ ಕೃಷ್ಣನ ಕೆಲಸ ಏನು, ಉಪದ್ರಷ್ಟಾನು ಮಂತಾಚ. ಉಪದ್ರಷ್ಟ ಅಂತ ಹೇಳಿದ್ರೆ ನೋಡುವಂಥದ್ದು, ಏನು ಮಾಡ್ತಾ ಇದೀವಿ ಅಂತ ನೋಡುವಂಥದ್ದು, ಹಾಗೂ ಅದನ್ನ ಗ್ರಾಂಟ್ ಮಾಡುವಂಥದ್ದು. ಸೊ ಕೃಷ್ಣ ಈ ವಿಷಯದಲ್ಲಿ ಈಗ ಭಕ್ತರಲ್ಲದೆ ಇದ್ರೆ ಅವನೇನಂತ ಹೇಳಿದ್ರೆ ಅವನು ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಆಗಲ್ಲ ಕೃಷ್ಣ. ಸೊ ನಮ್ಮ ಕರ್ಮಗಳ ಪ್ರಕಾರ ಕರ್ಮಗಳು ನಾವು ಮಾಡ್ತಾ ಹೋದ್ರೆ ಕರ್ಮಗಳಲ್ಲಿ ಕೃಷ್ಣ ಸೇರಲ್ಲ. ಅಂದ್ರೆ ಕೃಷ್ಣ ಅದರಿಂದ ಹೊರಗೆ ನಮ್ಮ ಕರ್ಮಗಳಲ್ಲಿ ಕೃಷ್ಣ ಇಂಟರ್ಫಿಯರ್ ಆಗಲ್ಲ. ನಾವು ಹೇಗೆ ಆಶಿಸ್ತೀವೋ ಆತರ ಗ್ರಾಂಟ್ ಮಾಡ್ತಾ ಬರುವಂತದ್ದು. ಅದೇ ಈಗ ಭಕ್ತರೇನಿರ್ತಾರೆ ಅವ್ರಿಗಾಗುವಾಗ ಪರ್ಸನಲಿ ಕೃಷ್ಣ ಅವ್ನು ನೋಡ್ಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಒಂದು ಫಲಪ್ರದ ಚಟುವಟಿಕೆಗಳಲ್ಲಿ ತೊಡಗಿರಲ್ಲ. ಅವ್ರು ಯಾವಾಗ್ಲೂ ಕೃಷ್ಣನ ಒಂದು ಧ್ಯಾನದಲ್ಲಿ ಇರುವಂತದ್ದು. ಸೊ ಆಗ ಕೃಷ್ಣ ಪರ್ಸನಲ್ ಆಗಿ ಅವರನ್ನ ನೋಡ್ಕೊಳ್ತಾನೆ. ಆಗ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಇಂಟೆಲಿಜೆನ್ಸ್ ಕೊಡ್ತಾನೆ ಕೃಷ್ಣ. ಯಾಕಂತ ಹೇಳಿದ್ರೆ ಅವರು ನಾವು ಪ್ರಸಾದವನ್ನ ಹೇಗೆ ತಿಂತೀವಿ, ಪ್ರಸಾದವನ್ನ ತಿನ್ನುವಾಗ ಏನಾಗುತ್ತೆ, ನಮ್ಮ ಇಂಟೆಲಿಜೆನ್ಸಿಗೆ ಕೃಷ್ಣ ಕೊಡ್ತಾನೆ ನಮ್ಗೆ ಯಾವ ದಾರಿ ತಗೊಳ್ಬೇಕು, ನಾನು ಕರ್ಮದಲ್ಲಿ ಸಿಲುಕ ಹಾಕೊಳ್ದೆ ಇರೋ ತರ ನಾನು ಏನ್ ಮಾಡ್ಬೇಕು. ಸೊ ಆ ಬುದ್ಧಿವಂತಿಕೆ ಎಲ್ಲಿಂದ ಬರುವಂತದ್ದು ನಮಗೆ. ನಾವು ಕೃಷ್ಣನ ಆರಾಧನೆ ಮಾಡಿದಾಗ. ಸೊ ಇಲ್ದಿದ್ರೆ ನಾವೇನಾಗುತ್ತೆ, ಕರ್ಮಗಳಲ್ಲಿ ಒಂದಾದ್ಮೇಲೆ ಒಂದು ಕರ್ಮಗಳಲ್ಲಿ ನಾವು ಸಿಲುಕ್ತಾ ಹೋಗ್ತೇವೆ. ಸೊ ಅದರ ಅನುಸಾರ ನಾವು ಬೇರೆ ಬೇರೆ ಜನ್ಮವನ್ನ, ಈಗ 84 ಲಕ್ಷ ಯೋನಿಗಳಿದೆ. ಸೊ 84 ಲಕ್ಷ ಯೋನಿಗಳಲ್ಲಿ ಯಾವುದೇ ಜನ್ಮ ಸಿಗ್ಬೋದು ನಮಗೆ. ಸೊ ಹಾಗಾಗಿ ಬೇರೆ ಬೇರೆ ಜನ್ಮವನ್ನ ನಾವು ಕರ್ಮದ ಪ್ರಕಾರ ತಗೊಳ್ತಾ ಹೋಗುವಂಥದ್ದು. ಅಧಿಭೂತಂ ಕ್ಷರೋ ಭಾವಃ ಪುರುಷೋಶ್ಚಾದಿ ದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಮತ್ತು ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯ ಭಗವಂತನಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿ ತನಾದ ನನಗೆ ಪರಮಪ್ರಭುವಿಗೆ ಅಧಿಯಜ್ಞ ಎಂದು ಹೆಸರು. ಅದೇ ಇದು ನಾವು ಎಂಟನೇ ಪ್ರಶ್ನೆಗಳಲ್ಲಿ. ಸೊ ಶರೀರಧಾರಿಗಳಾದ ಅವನು ಅತ್ಯಂತ ಶ್ರೇಷ್ಠ. ಸೊ ಅರ್ಜುನನಿಗೆ ಅಂದ್ರೆ ಅಂತ ಒಂದು ಶರೀರ ಸಿಕ್ಕಿದೆ, ಅವನು ವೀರ ಯೋಧ.
ಸೊ ಹಾಗಾಗಿ ಅಂದ್ರೆ ಅವನು ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂತದ್ದು ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ. ಸೊ ಅಂತ ಹೇಳಿದ್ರೆ ನಾವು ಈಗ ಮನುಷ್ಯ ಜನ್ಮ ಸಹ ತುಂಬಾ ಅತ್ಯಂತ ಶ್ರೇಷ್ಠವಾಗಿರುವಂತ ಆ ದೇಹನೇ. ಯಾಕೆಂತ ಹೇಳಿದ್ರೆ ಈ ದೇಹದಲ್ಲಿ ನಮಗೆ ಆಧ್ಯಾತ್ಮಿಕ ಮಾಡುವಂತದ್ದು ನಾವು ಬೇರೆ ಯಾವುದೇ ದೇಹದಲ್ಲಿ ಸಿಕ್ಕಿದ್ರೆ ನಮಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಾಣಿಗಳ ದೇಹದಲ್ಲೆಲ್ಲ ಅವರಿಗೆ ಅಷ್ಟೊಂದು ಇಂಟೆಲಿಜೆನ್ಸ್ ಸಹ ಇಲ್ಲ. ಅವರು ಆಧ್ಯಾತ್ಮಿಕತೆ ಮಾಡ್ಬೇಕು ಆ ಒಂದು ಏನು ಗೊತ್ತಿಲ್ಲ. ಅವು ಕರ್ಮಗಳ ಪ್ರಕಾರ ಅವಕ್ಕೆ ಪ್ರಾಣಿಗಳಿಗೆ ಹೇಗೆ ಅಂತ ಹೇಳಿದ್ರೆ ಕರ್ಮ ಅಂಟಲ್ಲ, ಅಂದ್ರೆ ಕರ್ಮ ಅಂತ ಇಲ್ಲ, ಅವು ಎವಾಲ್ವ್ ಆಗುವಂತದ್ದು ಒಂದಾದ್ಮೇಲೆ ಒಂದು ಅಂತ ಹೇಳಿದ್ರೆ ಈಗ ಬೇರೆ ಬೇರೆ ಈಗ ಮೊದ್ಲಿಗೆ ನೀರಲ್ಲಿ ಇರುವಂತದ್ದು ಇರ್ಬೋದು, ಅದಾದ್ಮೇಲೆ ಅಂದ್ರೆ ಪಕ್ಷಿ ಆಗುವಂತದ್ದು, ಪಕ್ಷಿಯಿಂದ ಮತ್ತೆ 4 ಕಾಲಿನ ಪ್ರಾಣಿ ಆಗುವಂತದ್ದು, ಹಾಗೆ ಅಂದ್ರೆ ಬೇರೆ ಬೇರೆ ಜನ್ಮ ತಗೊಂಡು ಬರುವಂತದ್ದು ಪ್ರಾಣಿಗಳು. ಅವಕ್ಕೆ ಕರ್ಮ ಇಲ್ಲ, ನಮಗೆ ಮಾತ್ರ ಮನುಷ್ಯನ ಜೀವನದಲ್ಲಿ ಮಾತ್ರ ಕರ್ಮ ಅಂತ ಇರುವಂತದ್ದು. ಸೊ ಹಾಗಾಗಿ ಇದು ಶ್ರೇಷ್ಠವಾದ ಶರೀರ ಅಂತಲೇ ಹೇಳ್ಬೋದು ನಾವು ಮನುಷ್ಯ ಜನ್ಮ. ಯಾಕಂತ ಹೇಳಿದ್ರೆ ನಮಗೆ ಆಧ್ಯಾತ್ಮಿಕತೆಯನ್ನ ಅರ್ಥ ಮಾಡ್ಕೊಳ್ಬೋದು, ಹಾಗೂ ಕೃಷ್ಣನ ಹತ್ರ ಹೇಗೆ ಹೋಗುವಂತದ್ದು ಅಂತ ತಿಳ್ಕೊಂಡು ನಾವು ಬುದ್ಧಿವಂತರಾಗಿ ಆ ವಿಷಯವನ್ನ ಕೃಷ್ಣ ಹೇಳುವಂತ ಒಂದು ಇದೇನಿದೆ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದು ಭಗವದ್ಗೀತೆಯಿಂದ ನಾವು ತಗೊಂಡು ನಮ್ಮನ್ನ ನಾವು ಎಲಿವೇಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಸೂರ್ಯ ಚಂದ್ರರಂತ ದೇವತೆಗಳ ಒಳಗೊಂಡು. ಸೊ ಸೂರ್ಯ ಚಂದ್ರ ಸಹ ದೇವತೆಗಳು. ಸೊ ಅವರಿಗೂ ಸಹ ರೂಪ ಇದೆ. ಸೊ ಅವರು ಸಹ ದೇವತೆಗಳು, ಅವರು ವಿರಾಟ್ ರೂಪ, ಅವರೆಲ್ಲರೂ ದೈವದಲ್ಲಿ ಬರ್ತಾರೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಸೊ ಇಲ್ಲಿ ತುಂಬಾ ಮುಖ್ಯವಾದ ಶ್ಲೋಕ ಇದು ಅಂತ ಹೇಳಿದ್ರೆ, ಕೃಷ್ಣನ ನಾವು ಅಂದ್ರೆ ತುಂಬಾ ಲಕ್ಕಿ. ಯಾರಾದ್ರೂ ಸಾಯ್ಬೇಕಾದ್ರೆ ನಾವು ಕೊನೆಯ ಕ್ಷಣದಲ್ಲಿ ದೇವರನ್ನ ನೆನ್ಸ್ಕೊಂಡ್ರೆ ಆಗ ಖಂಡಿತವಾಗಿಯೂ ನಾವು ದೇವರನ್ನ ಪಡಿತೀವಿ. ದೇವರನ್ನ ಪಡೆಯೋದು ಅಂತ ಹೇಳಿದ್ರೆ ಏನು, ದೇವರ ಒಂದು ಗೋಲೋಕ ಅಂದ್ರೆ ದೇವರ ಒಂದು ಧಾಮಕ್ಕೆ ಹೋಗ್ಬೋದು ಅಂತ ಹೇಳಿ. ಸೊ ಇಲ್ಲಿ ನಾವು ಭೀಷ್ಮ ಪಿತಾಮಹರನ್ನ ನೋಡ್ಬೋದು. ಸೊ ಭೀಷ್ಮ ಪಿತಾಮಹರು ಆಕ್ಚುಲಿ ನಮಗೆಲ್ಲ ಒಂದು ಉದಾಹರಣೆ ಅಂದ್ರೆ ಎಕ್ಸಾಂಪಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಹೇಗೆ ನಾವು ಜೀವವನ್ನ ಬಿಡ್ಬೇಕು ಅಂತ ಹೇಳಿ ಅವರು ತೋರಿಸಿಕೊಟ್ಟಿದ್ದಾರೆ. ಸೊ ಇದನ್ನ ತುಂಬಾ ನಾವು ಎಲ್ಲೂ ಕಲಿಯಲ್ಲ. ಇದು ಯಾವುದೇ ಒಂದು ಶಾಲಾ ಕಾಲೇಜುಗಳಲ್ಲಾಗ್ಲಿ, ಎಲ್ಲೇ ಒಂದು ನಮ್ಮ ಮೆಟೀರಿಯಲಿಸ್ಟಿಕ್ ಯಾವುದೇ ಒಂದು ಇದಿರ್ಬೋದು, ಆರ್ಗನೈಸೇಷನ್ಸ್ ಆಗ್ಲಿ ಅಥವಾ ಅಂದ್ರೆ ಪುಸ್ತಕಗಳಿರ್ಬೋದು, ಎಲ್ಲಿ ಸಹ ಈ ತರ ಒಂದು ಸಾಯ್ಬೇಕಾದ್ರೆ ನಾವು ಹೇಗೆ ದೇಹವನ್ನ ಬಿಡ್ಬೇಕು ಅಂತ ಯಾರು ನಮಗೆ ಹೇಳಲಿಲ್ಲ. ನಾವು ಹೆಚ್ಚಾಗಿ ಜೀವನದಲ್ಲಿ ಏನು ಮಕ್ಕಳಿಗೂ ಹೇಳಿಕೊಡುವಂತದ್ದು ಜೀವನ ಹೇಗೆ ನಡೆಸ್ಬೇಕು, ಹೇಗಿರ್ಬೇಕು. ಬಟ್ ಆದ್ರೆ ನಮಗೆ ಗೊತ್ತಿಲ್ಲ ನಮಗೆ ಯಾವಾಗ ಸಾವು ಬರ್ಬೋದು ಅಂತ ಹೇಳಿ. ನಾವು ಅದಕ್ಕೆ ತಯಾರು ಮಾಡ್ತಿದೀವ, ನಮ್ಮನ್ನ ನಾವು ತಯಾರು ಮಾಡ್ತಿದೀವ ಅಥವಾ ನಾವು ಮಕ್ಕಳನ್ನ ತಯಾರು ಮಾಡ್ತಾ ಇದೀವ ಹೇಗೆ ಬಿಡ್ಬೇಕು ಅಥವಾ ಯಾಕೆ ಅಂತ ಹೇಳಿದ್ರೆ ಈ ಜೀವನದಲ್ಲಿ ನಾವು ಹೇಗೆ ಬದುಕ್ಬೇಕು ಅಂತ ಹೇಳಿ ಅಂದ್ರೆ ಸುಖವಾಗಿ ಇರೋದಕ್ಕೆ ನಾವು ನೋಡ್ತಾ ಇರ್ತೀವಿ ಹೊರತು ಅಂದ್ರೆ ನಾವೇನ್ ಮುಂದೆ ಒಂದು ಜೀವನ ಇದೆ, ಅದನ್ ಈಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಾಗತ್ತೆ, ನಮ್ಮ ಮಕ್ಕಳನ್ನು ಸಹ ನಾವು ಈ ಒಂದು ಸ್ವಲ್ಪ ಇದರ ಬಗ್ಗೆ ಹೇಳ್ತಾ ಬರ್ಬೇಕು. ಯಾಕೆಂತ ಹೇಳಿದ್ರೆ ನಾವು ವೆಲ್ ವಿಶಿಂಗ್ ಮಾಡುವಂತದ್ದು ಅವರು ಜಸ್ಟ್ ಈ ಲೈಫ್ ಅಲ್ಲಿ ಮಾತ್ರ ಒಳ್ಳೇದಿರ್ಲಿ ಅಂತಲ್ಲ, ಅಂದ್ರೆ ಅವರು ನೆಕ್ಸ್ಟ್ ಸಹ ಈಗ ಪ್ರಭುಪಾದ ಹೇಳುವಂತದ್ದು ಒಂದು ಒಳ್ಳೆ ಯಾರು ಒಂದು ಫ್ಯಾಮಿಲಿ ಎಲ್ಲರೂ ಒಂದು ಆಧ್ಯಾತ್ಮಿಕ ಇದ್ರಲ್ಲೇ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ರೆ ಎಲ್ಲರೂ ಸಹ ಗೋಲೋಕಕ್ಕೆ ಹೋಗ್ಬೋದಂತೆ. ಸೊ ನಾವ್ ಯಾಕೆ ಹಾಗೆ ಒಟ್ಟಿಗೆ ಹೋಗ್ಬಾರ್ದು? ಇಲ್ಲಾಂದ್ರೆ ಹೇಗೆ ಅಂತ ಹೇಳಿದ್ರೆ ನಾವು ಒಂದ್ಸರ್ತಿ ಸೇರಿದ್ರೆ ಮತ್ತೆ ಈಗ ಸಮುದ್ರದಲ್ಲಿ ತುಂಬಾ ಕಸ ಕಡ್ಡಿಗಳೆಲ್ಲ ಇರುತ್ತೆ. ಅದು ಒಂದು ಅಲೆ ಬಂದ ಕೂಡ್ಲೆ ಎಲ್ಲ ಒಟ್ಟಿಗೆ ಸೇರ್ತಾವಲ್ಲ, ಒಟ್ಟಿಗೆ ಸೇರಿ ಮತ್ತೆ ದೂರ ಆದ್ಮೇಲೆ ಅವು ಎಲ್ಲಿಗೂ ಮತ್ತೆ ಸೇರಲ್ಲ. ಹಾಗೆ ನಾವೆಲ್ಲರೂ ಬೇರೆ ಬೇರೆ ಅಂದ್ರೆ ಒಂದು ಎಲ್ಲ ಒಂದು ಬೇರೆ ಬೇರೆ ಕರ್ಮಗಳ ಪ್ರಕಾರ ನಾವು ಈಗ ಒಂದು ಫ್ಯಾಮಿಲಿಯಲ್ಲಿ ಇದೀವಿ. ಸೊ ಹಾಗಾಗಿ ನೆಕ್ಸ್ಟ್ ಒಂದು ಜೀವನದಲ್ಲಿ ಯಾರು ಎಲ್ಲಿರ್ಬೋದು ಯಾರಿಗೂ ಗೊತ್ತಿಲ್ಲ. ಒಬ್ರಿಗೆ ಪ್ರಾಣಿ ಜೀವನ ಸಿಗ್ಬೋದು, ಅಥವಾ ಪಕ್ಷಿ ಆಗ್ಬೋದು, ಅಥವಾ ಮನುಷ್ಯ ಸಿಗ್ಬೋದು, ಅಥವಾ ಬೇರೆ ಒಂದು ಫ್ಯಾಮಿಲಿಯಲ್ಲಿ ಇರ್ಬೋದು. ಒಬ್ರು ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಹಾಗಾಗಿ ಹಾಗೆಲ್ಲ ಆಗುವಂತದ್ದು ನಮಗೆ ಸರಿಯಾದ ಒಂದು ಇಲ್ದೇ ಇರುವಾಗ ಅದರ ಬಗ್ಗೆ ಜ್ಞಾನ. ಸೊ ಆಧ್ಯಾತ್ಮಿಕತೆಯನ್ನ ಕೂಡ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು, ಸ್ವಲ್ಪ ಹೇಳಿಕೊಡ್ಬೇಕು. ನಾವು ನಿಜವಾಗಿ ನಾವು ಅವರ ಒಂದು ಒಳ್ಳೇದನ್ನ ಬಯಸ್ತೀವಿ ಅಂತ ಆದ್ರೆ ನಾವು ಪೇರೆಂಟ್ಸ್ ಆಗಿ ಅಟ್ಲೀಸ್ಟ್ ನಮಗೆ ಗೊತ್ತಾದ್ಮೇಲೆ ಸ್ವಲ್ಪ ಅವರನ್ನ ಇನ್ಕ್ಲೂಡ್ ಮಾಡ್ಬೇಕು. ಏನು ಇಲ್ಲ ಅಂದ್ರೂ ನಾವು ಅಟ್ಲೀಸ್ಟ್ ಒಂದು ಹರೇ ಕೃಷ್ಣ ಮಂತ್ರ ಆದ್ರೂ ಹೇಳೋದಕ್ಕಾದ್ರೂ ಅವ್ರನ್ನ ಪ್ರೇರಿಸ್ಬೇಕು ಮಕ್ಕಳಿಗೆ. ಯಾಕಂದ್ರೆ ಸಣ್ಣ ಮಕ್ಕಳು ಇರುವಾಗ ಅವರಿಗೆ ಬೇಗ ಬರುವಂತದ್ದು, ಕಲಿತಾರೆ ಬೇಗ ಮಕ್ಕಳು. ದೊಡ್ಡವರಾದ್ಮೇಲೆ ತುಂಬಾ ಕಷ್ಟ. ಸೊ ಇಲ್ಲಿ ಭೀಷ್ಮರು ಅವರನ್ನ
ಶೌರ್ಯ ರಸದಲ್ಲಿ ಅಂದ್ರೆ ಯುದ್ಧ ಭೂಮಿಯಲ್ಲಿ ಅವರು ತುಂಬಾ ಕೃಷ್ಣ ನನ್ನ ನೋಡುವಾಗ ಅಂದ್ರೆ ಕೃಷ್ಣ ಸಹ ಅವರ ಒಂದು ಭೀಷ್ಮ ಅವರ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ಅಂದ್ರೆ ಬಾಣ ಬಿಡುವಾಗ ನೋವು ಅಂದ್ರೆ ಕೃಷ್ಣನಿಗೆ ತಾಕ್ತಿತ್ತು. ಕೃಷ್ಣನ ದೇಹ ಆಧ್ಯಾತ್ಮಿಕ ದೇಹ, ಆದ್ರೆ ಏನು ಆಗ್ತಿರ್ಲಿಲ್ಲ. ಆದ್ರೂ ಸಹ ಕೃಷ್ಣ ಅದರಲ್ಲಿ ಸಂತೋಷ ಪಡ್ತಾ ಇದ್ರು. ಅವರ ಒಂದು ಭೀಷ್ಮ ಭೀಷ್ಮ ಮಾಡುವುದನ್ನ ನೋಡ್ತಾ ಅವರು ಸಂತೋಷ ಪಡ್ತಾ ಇದ್ರು. ಹಾಗೂ ಅವರು ಭೀಷ್ಮನು ಅಷ್ಟೇ ಕೃಷ್ಣನ ಒಂದು ಈ ರೂಪವನ್ನ ನೋಡಕ್ಕೆ ತುಂಬಾ ಪಾರ್ಥ ಸಾರಥಿ ಈ ಒಂದು ರೂಪವನ್ನ ನೋಡಕ್ಕೆ ತುಂಬಾ ಇಷ್ಟ ಪಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿತ್ತು ಅವರು 12 ಮಹಾಜನರಲ್ಲಿ ಒಬ್ರು ಭೀಷ್ಮ ದೇವ. ಸೊ ಅಂದ್ರೆ ಅವರಿಗೆ ಕೃಷ್ಣ ಪರಮಾತ್ಮ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿತ್ತು. ಹಾಗೂ ಅವರಿಗೆ ಒಂದು ಇಚ್ಛಾ ಮೃತ್ಯು ಅಂತ ಹೇಳಿ ಅವ್ರ ವರ ಇರುತ್ತೆ ಅವರ ತಂದೆಯಿಂದ, ಶಾಂತನುಯಿಂದ. ಹಾಗಾಗಿ ಅವರಿಗೆ ಯಾವಾಗ ಬೇಕಿದ್ರು ಅವರ ಜೀವ ಹೋಗ್ಬೋದಿತ್ತು. ಸೊ ಅವರು ಉತ್ತರಾಯಣ ಕಾಲದಲ್ಲಿ ಹೋದ್ರೆ ಶಾಸ್ತ್ರಗಳಲ್ಲಿ ಹೇಳುವಂತದ್ದು ಉತ್ತರಾಯಣದಲ್ಲಿ ಜೀವ ಬಿಟ್ರೆ ಮತ್ತೆ ಅವರು ಹಿಂದಿರುಗಿ ಬರುವುದಿಲ್ಲ, ಈ ಐಹಿಕ ಪ್ರಪಂಚಕ್ಕೆ ಬರಲ್ಲ ಅಂತ. ಆದ್ರೆ ಆಕ್ಚುಲಿ ಅಂದ್ರೆ ಭಕ್ತರು ಯಾರಿರ್ತಾರೆ ಅವರಿಗೆ ಆತರ ಯಾವುದೇ ಒಂದು ನಿಯಮಗಳು ಇಲ್ಲ. ಅವರನ್ನ ಕೃಷ್ಣನೇ ನೋಡ್ಕೊಳ್ತಾನೆ. ಯಾವುದೇ ಒಂದು ಕಾಲದಲ್ಲಿ ಅವರು ದೇಹವನ್ನು ತ್ಯಾಗ ಮಾಡಿದ್ರು ಸಹ ಕೃಷ್ಣ ನೋಡ್ಕೊಳ್ಳುವಂಥದ್ದು. ಆದ್ರೂ ಸಹ ಇವರು ಇದರಲ್ಲಿ ಭೀಷ್ಮ ಪಿತಾಮಹ ಏನ್ ಮಾಡ್ತಾರೆ, ಅವರು ಕಾಯುವಂಥದ್ದು ಹಾಗೂ ಅವರು ಜೀವ ಬಿಡುವ ಟೈಮಲ್ಲಿ, ಆತ್ಮವನ್ನ ಈ ಲೋಕದನ್ನ ಬಿಡುವ ಟೈಮಲ್ಲಿ ಕೃಷ್ಣ ಅವರ ಮುಂದೆನೆ ಇದ್ರು. ಸೊ ಅವ್ರು ಎಷ್ಟು ಪುಣ್ಯವಂತರು ಅಂತ ಹೇಳ್ತಾರೆ ಪ್ರಭುಪಾದ್. ಸೊ ಅವ್ರು ಮಾತ್ರ ಅಲ್ಲ, ಎಲ್ಲಾ ದೇವತೆಗಳು ಬಂದಿದ್ರಂತೆ. ಅಲ್ಲಿ ನಾವು ನಾರದ ಮುನಿಯನ್ನು ನೋಡ್ಬೋದು, ಹಾಗೂ ವ್ಯಾಸದೇವರನ್ನ ನೋಡ್ಬೋದು. ಇಲ್ಲಿ ಎಲ್ಲರೂ ಪಾಂಡವರು, ದ್ರೌಪದಿ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಇರುವಾಗ ಅವರು ಅವರು ಜೀವ ಬಿಡುವ ಮುಂಚೆ ಅವರು ಸುಮಾರು ಅಂದ್ರೆ ಈಗ ಧರ್ಮರಾಯ ಅಂದ್ರೆ ಯುದ್ಧ ಮುಗಿದ ಮೇಲೆ ಧರ್ಮರಾಯ ರಾಜ ಆಗುವಂತದ್ದು ಹಸ್ತಿನಾಪುರದ, ಹಾಗೂ ಇಡೀ ವಿಶ್ವವೇ ಅವನ ಅಂಡರ್ ಅಲ್ಲಿ ಇರುತ್ತೆ. ಸೊ ಅವರು ರಾಜಕೀಯದ ಬಗ್ಗೆ ಸುಮಾರು ಬೋಧನೆಗಳನ್ನ ಭೀಷ್ಮದೇವ ಕೊಡ್ತಾರೆ. ಹಾಗೂ ಅವರು ಹೇಳ್ತಾರೆ ಅಂದ್ರೆ ನಿನ್ನ ಮುಂದೆ ಯಾರಿದ್ದಾರೆ ಇಲ್ಲಿ, ದೇವೋತ್ತಮ ಪರಮ ಪುರುಷ ಅವನು ಯಾರು ಅಲ್ಲ, ಅವರು ಅಂದ್ರೆ ಕೃಷ್ಣ ನಿನ್ನ ಕಸಿನ್ ಅಂತ ಅನ್ಕೊಂಡಿದೀರ ನೀವೆಲ್ಲ, ಅವನು ಆದ್ರೆ ಸಾಧಾರಣ ವ್ಯಕ್ತಿ ಅಲ್ಲ, ಅವರು ದೇವೋತ್ತಮ ಪರಮ ಪುರುಷ ಅಂತೆಲ್ಲ ಹೇಳಿ ಭೀಷ್ಮನ ಸ್ತುತಿ ಅಂತ ಹೇಳಿದೆ ಭಾಗವತಮಲ್ಲಿ. ಸೊ ಅದೆಲ್ಲ ಅವರು ಆ ಜ್ಞಾನವನ್ನೆಲ್ಲ ಹೇಳಿ ಅದಾದ ನಂತರ ಕೃಷ್ಣನ ಮುಂದೆ ಅವರು ಜೀವವನ್ನ ಬಿಡುವಂಥದ್ದು. ಸೊ ಆಗ ಅವರು ವೈಕುಂಠಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವರು ಕೃಷ್ಣ ಯಾರು ಯಾವ ತರ ನೆನೆಸ್ತಾರೋ ಆ ರೀತಿ, ಅಂದ್ರೆ ಹೇಳಿದ್ರೆ ಈಗ ಅವರು ಅಂದ್ರೆ ಒಂದು ವಿಷ್ಣುವಿನ ರೂಪದಲ್ಲಿ ನೋಡುವಂಥದ್ದು ಆ ಚತುರ್ಭುಜ ಫಾರ್ಮ್ ಅಲ್ಲಿ. ಸೊ ಹಾಗಾಗಿ ಅವರು ವೈಕುಂಠಕ್ಕೆ ಹೋಗ್ತಾರೆ ಯಾರು, ಭೀಷ್ಮದೇವ. ಅಹನ್ಯಹನಿ ಭೂತಾನಿ ಗಚ್ಚಂತಿಹ ಯಮಾಲಯಂ ಶ್ರೇಷ್ಠಾ ಸ್ಥಾವರಂ ಇಚ್ಛಂತಿ ಕಿಮಾಶ್ಚರ್ಯಮಥಂ ಪರಂ. ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿದ್ದಾರೆ, ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೆ. ಸೊ ಒಂದ್ಸತಿ ಈ ಇದ್ರಲ್ಲಿ ಅಂದ್ರೆ 12 ವರ್ಷ ವನವಾಸದಲ್ಲಿ ಇರ್ತಾರೆ. ಅದಾದ ಮೇಲೆ ಕೊನೆಯ ವರ್ಷ ಅವರು ಯಾರಿಗೂ ಕಾಣದೇ ಇರೋ ತರ, ಈಗ 13ನೇ ವರ್ಷದಲ್ಲಿ ಅವರು ಬೇರೆ ಒಂದು ವೇಷದಲ್ಲಿ ಇರ್ಬೇಕಂದ್ರೆ ಅವ್ರು ಎಲ್ಲಿಯಾದ್ರೂ ಅಂದ್ರೆ ಅವನು ದುರ್ಯೋಧನ ಹೇಳಿರ್ತಾನೆ, ಅವ್ರು ಎಲ್ಲಿಯಾದ್ರೂ ಮತ್ತೆ ಸಿಕ್ಕಾಕೊಂಡ್ರೆ ಮತ್ತೆ ಅವರು ನೆಕ್ಸ್ಟ್ 12 ವರ್ಷವನ್ನ ಮತ್ತೆ ಪುನರಾವರ್ತನೆ ಮಾಡ್ಬೇಕಂದ್ರೆ ಮತ್ತೆ ಕಾಡಲ್ಲೇ ಇರ್ಬೇಕು ಅಂತ ಹೇಳಿ ಒಂದಿರುತ್ತೆ. ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ಏನಾಗುತ್ತೆ, ಅವರು ಕಾಡಲ್ಲಿ ಇರುವಾಗ ಹೋಗ್ತಾ ಇರುವಾಗ ಅಲ್ಲಿ ಒಂದ್ ಕಡೆ ನದಿಯಲ್ಲಿ ಅಂದ್ರೆ ಎಲ್ಲರಿಗೂ ಬಾಯಾರಿಕೆ ಆಗಿರುತ್ತೆ. ಸೊ ಬಾಯಾರಿಕೆ ಆಗಿರುವಾಗ ನೀರ್ ಕುಡಿಯಕ್ಕೆ ಅಂತ ಹೋಗ್ತಾರೆ. ಸೊ ಸುಸ್ತಾಗಿರುತ್ತೆ. ಇವನು ಭೀಷ್ಮ ಅಲ್ಲ ಯುಧಿಷ್ಠಿರ ಮೊದ್ಲಿಗೆ ನಕುಲನನ್ನ ಕಳಿಸುವಂತದ್ದು. ಸೊ ನಕುಲ ಹೋಗ್ತಾನೆ, ಆ ನೀರು ತಗೊಳ್ಳುವಾಗ ಅಲ್ಲಿ ಒಂದು ಧ್ವನಿ ಬರುವಂತೆ. ಆ ಧ್ವನಿ ಹೇಳುವಂತದ್ದು, ನಾನ್ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀನು ಉತ್ತರ ಹೇಳ್ಬೇಕು. ಉತ್ತರ ಹೇಳಿಲ್ಲ ಅಂದ್ರೆ ನೀರು ಕುಡಿದ್ರೆ ನೀನು ಸಾಯ್ತೀಯಾ ಅಂತ. ಅವನು ಅದನ್ನ ಲೆಕ್ಸಲ್ಲ. ಅವನು ಕ್ಷತ್ರಿಯ ಅಂತ ಹೇಳ್ಬಿಟ್ಟು ಅವನಿಗೆ ಇದಿರುತ್ತೆ, ಅಹಂ ಇರುತ್ತೆ. ಇವನ್ ಯಾರು ಹೇಳುವಂತದ್ದು, ನಾನ್ ಬಂದ್ರೆ ಯುದ್ಧ ಮಾಡ್ತೇನೆ. ಮತ್ತೆ ಅವನಿಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ. ಅವನೇನ್ ಮಾಡ್ತಾನೆ, ನೀರ್ ಕುಡಿತಾನೆ. ಅವನ ಅಲ್ಲೇ ಸಾಯ್ತಾನೆ. ಅವನು ಎಷ್ಟೊತ್ತಾದ್ರೂ ಬರಲ್ಲ. ಆಗ ಅವನು ನೆಕ್ಸ್ಟ್ ಸಹದೇವನನ್ನ ಕಳಿಸ್ತಾನೆ, ಯುಧಿಷ್ಠಿರ. ಸಹದೇವ ಹೋಗ್ತಾನೆ, ಅವನು ಸಹ ಕೇಳಲ್ಲ ಮಾತು. ಅವನಿಗೂ ಅದೇ ಪ್ರಶ್ನೆ ಕೇಳುತ್ತೆ. ಅವನು ನೀರ್ ಕುಡಿತಾನೆ, ಅವನು ಸಾಯ್ತಾನೆ. ಮತ್ತೆ ನೆಕ್ಸ್ಟ್ ಕಳಿಸುವಂತದ್ದು ಭೀಮನನ್ನ ಕಳಿಸಿದಾಗ ಭೀಮ ಸಹ ಹಾಗೆ ಮಾಡ್ತಾನೆ, ಬರ್ತಾನೆ.
ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಕೇಳಲ್ಲ, ಅವನು ಸಹ ನೀರ್ ಕುಡಿತಾನೆ, ಅಲ್ಲಿ ಅವನು ಸಾಯ್ತಾನೆ. ಮತ್ತೆ ಅವನಾದ್ಮೇಲೆ ಅರ್ಜುನ ಅರ್ಜುನ ಸಹ ಹಾಗೆ ಮಾಡ್ತಾನೆ. ಅರ್ಜುನ ಕೂಡ ಬರ್ತಾನೆ, ಮತ್ತೆ ಅವನು ಸಹ ಮಾತ್ ಕೇಳಲ್ಲ, ಯಾರು ಅವನು ನೀರ್ ಕುಡಿತಾನೆ, ಅವನು ಸಾಯ್ತಾನೆ. ಸೊ ಅದಾದ ನಂತರ ಏನಿದು ಹೋದವ್ರು ಯಾರು ಬರ್ತಾ ಇಲ್ವಲ್ಲ ಅಂತ ಹೇಳಿ ಯುಧಿಷ್ಠಿರನೇ ಬರ್ತಾನೆ. ಸೊ ಯುಧಿಷ್ಠಿರ ಬಂದಾಗ ನೋಡ್ತಾನೆ, ಅಲ್ಲಿ ಎಲ್ಲ ಅಲ್ಲಲ್ಲೇ ಹತ್ರದಲ್ಲೇ ಸ್ವಲ್ಪ ದೂರಗಳಲ್ಲಿ ಅವನ ತಮ್ಮಂದ್ರೆಲ್ಲ ಬಿದ್ದಿದ್ದಾರೆ. ನೋಡಿದ್ರೆ ಅವರ ಜೀವ ಇಲ್ಲ. ಸೊ ಅವನಿಗೆ ಹತ್ರ ಹೋಗ್ತಾನೆ, ಅವನು ನೀರ್ ಕುಡಿಯಕ್ಕೆ ಅಂತ ಹೋಗ್ತಾನೆ ಮೊದ್ಲಿಗೆ. ಆಗ ನೀರ್ ಕುಡಿಯುವಾಗ ಅದು ಮತ್ತೆ ಯಕ್ಷ ಪ್ರಶ್ನೆ ಮಾಡ್ತಾನೆ. ಸೊ ಯಕ್ಷ ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ಅದು ಯಮರಾಜನೇ. ಯಮರಾಜ ಅಂತ ಹೇಳಿದ್ರೆ ಧರ್ಮರಾಯನ ತಂದೆ. ಸೊ ಅವನು ಪ್ರಶ್ನೆ ಕೇಳುವಂತದ್ದು. ಸೊ ಯಾರು ಅಂದ್ರೆ ನಿನಗೆ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಯಾವುದು ಅಂದ್ರೆ ಸುಮಾರು ಪ್ರಶ್ನೆಗಳಾಗತ್ತೆ, ಅದರಲ್ಲಿ ಇದು ಒಂದು ಪ್ರಶ್ನೆ. ಅವನು ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾನೆ. ಅಂತ ಹೇಳಿದ್ರೆ ಅವನಿಗೆ ಅಷ್ಟು ಸಮಾಧಾನಿ, ಹಾಗೂ ಅವನಿಗೆ ಅವನು ಅಂತ ಒಂದು ಗ್ರೇಟ್ ಕ್ವಾಲಿಟಿ ಇದ್ದು ಧರ್ಮರಾಯನಲ್ಲಿ. ಹಾಗಾಗಿ ಅವನು ಧರ್ಮರಾಯ ಅಂತ ಹೇಳ್ತಾ ಇದ್ದಿದ್ದು. ನಾವು ಯಾವುದೇ ಒಂದು ಅಂದ್ರೆ ಅವನು ಅಷ್ಟು ಸಹನಶೀಲತೆ ಇತ್ತು ಅವನಲ್ಲಿ, ಅವನು ಉತ್ತರ ಕೊಡ್ತಾ ಹೋಗ್ತಾನೆ. ಅದಾದ ಮೇಲೆ ಅದೇ ಯಾವುದು ಅತ್ಯಾಶ್ಚರ್ಯಕರವಾದ ಸಂಗತಿ ಅನ್ನುವಾಗ ಅವನು ಹೇಳುವಂತದ್ದು, ಪ್ರತಿದಿನ ಪ್ರತಿ ಕ್ಷಣ ಎಲ್ಲರೂ ಜೀವಿಗಳು ಸಾಯ್ತಾ ಇದ್ದಾರೆ, ಆದ್ರೂ ನಾವು ಮೂರ್ಖನಾದ ಜೀವಿ ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಸೊ ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರ ಸಂಗತಿ ಇದೆ. ಸೊ ನಮಗೆ ಪ್ರತಿದಿನ ನಾವು ನೋಡ್ತೇವೆ, ಸಣ್ಣ 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 ಪ್ರಾಯದಲ್ಲೂ ಎಷ್ಟೋ ಜನ ಜೀವವನ್ನ ಬಿಡ್ತಾ ಇರ್ತಾರೆ. ಆದ್ರೂ ನಾವು ಗ್ರಹಿಸುವಂತದ್ದು ಏನಂತ ಹೇಳಿದ್ರೆ, ನನಗೇನಾಗುದಿಲ್ಲ, ನಾನು ಎಷ್ಟೋ ವರ್ಷ ಇರ್ತೇನೆ ಅಂತ ಹೇಳಿ ನಾವು ಅದನ್ನ ಲೆಕ್ಕಿಸದೆ ನಾವು ಕರ್ಮಗಳಲ್ಲಿ ಬೇರೆ ಬೇರೆ ಕರ್ಮಗಳಲ್ಲಿ ತೊಡಗ್ತೇವೆ ಅಲ್ವಾ. ಸೊ ನಾವು ಅದನ್ನ ನಮಿಗೇನು ಆಗಲ್ಲ ಅಂತ ಹೇಳುವಂತದ್ದು. ಸೊ ನಾವು ರಾತ್ರಿ ಮಲಗುವಾಗ ನಮಗೆ ಖಂಡಿತ ನಮಗೆ ಏನಂದ್ರೆ ನಾಳೆ ಅಂದ್ರೆ ಆ ಹೋಪಲ್ಲೇ ಮಲಗ್ತೀವಿ ಎಲ್ಲರೂ. ನಾಳೆ ಅಥವಾ ನಮ್ದು ಅಷ್ಟು ಮಾತ್ರ ಅಲ್ಲ, ನಾಳೆ ಅಲ್ಲ, ಎಷ್ಟೋ ಜನ 5 year ಪ್ಲಾನಿಂಗ್ 10 year ಪ್ಲಾನಿಂಗ್ ಸಹ ಮಾಡ್ತಾರೆ. ನಾನು ಇನ್ನು ಮುಂದಿನ 10 ವರ್ಷ ಹೇಗಿರ್ಬೇಕು ಅಂತ ಹೇಳಿದ್ರೆ ಅವರಿಗೆ ವಿಶ್ವಾಸ ನಾವು ಹಾಗೆ ಬದುಕಿರ್ತೀವಿ ಅಂತ. ಬಟ್ ಏನ್ ಗ್ಯಾರಂಟಿ ಇದೆ? ಸೊ ಎಲ್ಲಾ ನಾವು ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಸಾಯ್ತಾ ಇರ್ತಾರೆ ಬೇರೆ ಬೇರೆ ರೀತಿಯಿಂದ. ಆದ್ರೂ ಸಹ ಜೀವಿ ತಿಳ್ಕೊಳ್ಳುವಂತದ್ದು ನಾನು ಅಮರ ಅಂತ ಹೇಳಿ, ಎಲ್ಲರಿಗೂ ಅಮರ ಆಗುವಂತ ಇಚ್ಛೆ. ಸೊ ಈಗ ಹಿರಣ್ಯಕಶಿಪು ಸಹ ಅಮರನಾಗ್ಬೇಕು ಅಂತ ಹೇಳಿ ಅವನು ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡುವಂತದ್ದು. ಸೊ ಅವನು ಸಾವಿರಾರು ವರ್ಷ ಪ್ರಾರ್ಥನೆ ಮಾಡಿ ಬ್ರಹ್ಮ ಎದುರುಗಡೆ ಬಂದಾಗ ಅವನು ಕೇಳುವಂತದ್ದು, ನಾನು ಅಮರ ಆಗ್ಬೇಕು ಅಂತ. ಆಗ ಬ್ರಹ್ಮ ಹೇಳುವಂತದ್ದು, ನಾನೇ ಅಮರ ಅಲ್ಲ. ಬ್ರಹ್ಮನ ಆಯುಷು ಎಷ್ಟು ದೊಡ್ಡದು, 311 trillion years, 311 trillion years ಬದುಕುವಂತದ್ದು ಬ್ರಹ್ಮ. ಅಂತ ಬ್ರಹ್ಮ ಸಹ ಶಾಶ್ವತ ಅಲ್ಲ. ಸೊ ಬ್ರಹ್ಮ ಹೇಳುವಂತದ್ದು, ನಾನೇ ಶಾಶ್ವತ ಅಲ್ಲ, ನಾನು ಹೇಗೆ ನಿನಗೆ ಆತರ ಒಂದು ವರವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲರಿಗೂ ಅಮರರಾಗಿರುವಂತ ಇಚ್ಛೆ ಅಂತ ಹೇಳಿ. ಸೊ ಅಮರರಾಗಿ ಇರ್ಬೋದಂತೆ. ಪ್ರಭುಪಾದ ಹೇಳುವಂತದ್ದು, ಭಕ್ತನಾದವನು ಅಮರನಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ಈ ಯಾವುದೂ ಇಲ್ಲ, ಆಗ ನಾನು ಆಧ್ಯಾತ್ಮಿಕವಾಗಿರೋದ್ರಿಂದ ನಾನು ಯಾವಾಗ್ಲೂ ಜೀವಿಸಬಹುದು. ಸೊ ಯಾವ್ದು ಒಂದು ಈಶೋಪನಿಷದಲ್ಲಿ ಒಂದು ಶ್ಲೋಕ ಇದೆ. ಒಂದ್ ನಿಮಿಷ. ಕುರ್ವನ್ ಏವೇಹ ಕರ್ಮಾಣಿ ಜಿಜಿವಿಷೇಕ್ಷತಂ ಸಮಾಹ ಏವಂ ತ್ವಯಿನ ಅನ್ಯತೇತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಅಂದ್ರೆ ನಾವು ಈ ರೀತಿಯಾದ ಅಂದ್ರೆ ಈಶೋವಾಶ ಪ್ರಿನ್ಸಿಪಲ್ ಅಲ್ಲಿ ನಾವು ಯಾವಾಗ ಬದುಕ್ತೀವಿ, ಆ ರೀತಿಯಲ್ಲಿ ಬದುಕ್ದಾಗ ಅವನಿಗೆ ಯಾವುದೇ ಒಂದು ಕರ್ಮ ಅನ್ನೋದು ಅಂಟುವುದಿಲ್ಲ. ಕೃಷ್ಣನಿಗೋಸ್ಕರನೇ ನಾವು ಸೇವೆ ಮಾಡೋದ್ರಿಂದ ಆಗ ಏನಾಗುತ್ತೆ, ಅವನು ಯಾವಾಗಲೂ ಜೀವಿಸಬಹುದು. ಯಾವಾಗಲೂ ಜೀವಿಸೋದು ಅಂದ್ರೆ ಅರ್ಥ ಏನು? ಎಲ್ಲರಿಗೂ ಭೌತಿಕ ಶರೀರ ಬಂದ್ಮೇಲೆ ಸಾಯ್ಲೇಬೇಕು ನಾವು. ಆದರೆ ಸತ್ತ ಮೇಲೆ ಮತ್ತೆ ಅವನು ಇನ್ನೊಂದು ಬೇರೆ ಭೌತಿಕ ಜೀವ ಸಿಗಲ್ಲ ಅವನಿಗೆ. ಸೊ ಅವನು ಆತ್ಮವಾಗಿರ್ತಾನೆ, ಹಾಗೂ ಅವನು ಆತ್ಮಕ್ಕೆ ಒಂದು ಆಧ್ಯಾತ್ಮಿಕ ಶರೀರ ಸಿಗುತ್ತೆ. ಯಾವಾಗ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ಶರೀರ ಸಿಗುತ್ತೆ, ಆಗ ಅವನಿಗೆ ಮತ್ತೆ ಹುಟ್ಟು ಸಾವು ಇಲ್ಲ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯತ್ಯೇಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಇಲ್ಲಿ ಮತ್ತೆ ಕೃಷ್ಣ ಹೇಳುವಂಥದ್ದು, ಯಾರನ್ನ ನಾವು ನೆನೆಸ್ಕೊಂಡು ದೇಹವನ್ನ ಬಿಡ್ತೇವೆ, ಸೊ ಅದೇ ಬರುವಂಥದ್ದು. ಸೊ ಹೆಚ್ಚಾಗಿ ನಾವು ಎಲ್ಲರೂ ಈ ಯಾಕೆ
ಪ್ರಭುಪಾದ್ ಹೇಳುವಂತದ್ದು ಓವರ್ಲಿ ಅಫೆಕ್ಷನೇಟ್, ಅಂದ್ರೆ ಪ್ರಭುಪಾದ್ ಹೇಳುವಂತದ್ದು ಈ ಫ್ಯಾಮಿಲಿ, ಸೊಸೈಟಿ ಹಾಗೂ ಅಂದ್ರೆ ಸೆಲ್ಫಿಶ್ನೆಸ್ ಹಾಗೂ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತೀವಿ. ಸೊ ಯಾಕೆ ಅಂತವ್ರನ್ನ ಮೈಸರ್ಲಿ ಅಂತ ಹೇಳಿದ್ರೆ ಹೃದಯ ಇದು ನಾವು ಕಾರ್ಪಣ್ಯ ದೋಷ, ಇವನು ಕೃಷ್ಣ ಹೇಳ್ತಾನೆ, ಕಾರ್ಪಣ್ಯ ದೋಷ ಪಾತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತ. ಅಂದ್ರೆ ಕಾರ್ಪಣ್ಯ ದೋಷದಿಂದ ನನಗೆ ಆ ಒಂದು ಅಟ್ಯಾಚ್ಮೆಂಟ್ ಏನಿದೆ ಅವನಿಗೆ, ಆ ಅಟ್ಯಾಚ್ಮೆಂಟ್ ಇಂದಾಗಿ ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳುವಂತದ್ದಲ್ವಾ. ನಾನು ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರೆಲ್ಲ ನನ್ನ ಬಂಧು ಮಿತ್ರರು. ಸೊ ನಾವು ಸಹ ಆ ಒಂದು ಓವರ್ಲಿ ಅಟ್ಯಾಚ್ಮೆಂಟ್ ಇದ್ದಾಗ ಏನಾಗುತ್ತೆ, ನಮಗೆ ಅವರದ್ದೇ ಧ್ಯಾನ ಇರುತ್ತೆ, ಎಷ್ಟೊತ್ತಿಗೂ ನಮಗೆ ಧ್ಯಾನ ಅದೇ ಇರುತ್ತೆ. ಸೊ ನಾವು ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾಡ್ಬೇಕು, ಹಾಗೂ ನಾವು ಮಕ್ಕಳಿಗೆ ಮೇನ್ ಆಗಿ ಏನ್ ಒಳ್ಳೇದು ಅದನ್ನ ಮಾಡ್ಬೇಕು ಹೊರತು ಓವರ್ಲಿ ಅಟ್ಯಾಚ್ ಆದಾಗ ಏನಾಗುತ್ತೆ, ನಾವು ಒಳ್ಳೇದ್ ಮಾಡಕ್ಕಾಗಲ್ಲ. ಅಂದ್ರೆ ಅವರಿಗೆ ನಾವು ಬ್ಲೈಂಡ್ ಆಗ್ತೀವಿ. ಈಗ ಧೃತರಾಷ್ಟ್ರ ಹೇಗೆ ಬ್ಲೈಂಡ್ ಆದ, ಅವನಿಗೆ ಮಗನಿಗೆ ಒಳ್ಳೇದು ಯಾವುದು ಅಥವಾ ಒಂದು ಅವನು ಕಲಿಸ್ಲಿಲ್ಲ. ಅವನಿಗೆ ಆ ಮಗ ಅಷ್ಟು ಹಾಳಾಗಕ್ಕೆ ಕಾರಣ ಯಾರು, ತಂದೆನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಒಂದು ತಪ್ಪು ಯಾವುದು, ತಪ್ಪನ್ನ ಅರಿವು ಮಾಡಿ ಕೊಡ್ಲಿಲ್ಲ. ಅವನು ತುಂಬಾ ತಪ್ಪುಗಳ ಮೇಲೆ ತಪ್ಪು ಮಾಡುವಾಗ ಅದನ್ನ ಪ್ರಚೋದನೆ ಮಾಡ್ತಾ ಹೋದ ತಂದೆ ಆದವನು ಅನ್ನೋದನ್ನ ಸರಿ ಮಾಡ್ಲಿಲ್ಲ. ಸೊ ಯಾಕೆ ಅದರ ಆಯ್ತು, ಅದು ವ್ಯಾಮೋಹ, ಪುತ್ರ ವ್ಯಾಮೋಹ. ಸೊ ಆ ಓವರ್ಲಿ ಅಟ್ಯಾಚ್ಮೆಂಟ್ ಇಂದಾಗಿ. ಸೊ ಹಾಗಾಗಿ ಅವನಿಗೆ ತಪ್ಪು ಮಾಡ್ತಾ ಹೋದ. ವರೆಗೂ ಸಹ ಆ ಯುದ್ಧ ತಡೆಯಬಹುದಿತ್ತು. ಅವರಿಗೆ ಒಂದು 5 ಹಳ್ಳಿಗಳನ್ನ ಕೊಟ್ಟಿದ್ರೆ ಆಗಿರ್ತೈತಿ, ಇಲ್ಲ ಆದ್ರೆ ವ್ಯಾಮೋಹ. ಸೊ ಅದೇ ವ್ಯಾಮೋಹದಿಂದ ನಾವೇನ್ ಮಾಡ್ತೇವೆ, ಮಕ್ಕಳಿಗೆ ಕೇಳಿದ್ದೆಲ್ಲ ಕೊಡಿಸುವಂತದ್ದು. ಅವ್ರಿಗೆ ಅವಶ್ಯಕತೆ ಇದೆಯೋ ಇಲ್ವಾ, ಇಲ್ಲ ಅವ್ನು ಕೇಳ್ದ, ನಾನು ನನ್ನ ಜೀವನದಲ್ಲಿ ನೋಡ್ಲಿಲ್ಲ, ಅಟ್ಲೀಸ್ಟ್ ನನ್ನ ಮಕ್ಕಳು ಚೆನ್ನಾಗಿರ್ಲಿ. ಆ ಒಂದು ತುಂಬಾ ಜನ ಮಾಡುವಂತದ್ದಿದೆ. ನಾನು ನೋಡ್ಲಿಲ್ಲ, ನಾವು ಸಣ್ಣ ಇರುವಾಗ ನನಗೆ ನನ್ನ ತಂದೆ ತಾಯಿ ಎಲ್ಲ ಅಷ್ಟು ಕೊಡ್ಲಿಲ್ಲ, ಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾನ್ ಅದ್ ಮಾಡಲ್ಲ, ನಾನ್ ನನ್ ಮಕ್ಕಳಿಗೆ ಕೇಳಿದ್ದೆಲ್ಲ ಕೊಡಿಸ್ತೇನೆ. ಸೊ ನಾವು ಮಾಡುವಂತದ್ದೇನು ಹಾಳು ಮಾಡುವಂತದ್ದು. ಒಂದು ಅವರಿಗೆ ದುಡ್ಡಿನ ಬೆಲೆಯೂ ಗೊತ್ತಾಗಲ್ಲ ಮಕ್ಕಳಿಗೆ, ಹಾಗೂ ಅದ್ರಲ್ಲಿ ನಿಜವಾದ ಅಂದ್ರೆ ಈಗ ಮಕ್ಕಳು ಡಿಪ್ರೆಷನ್ಗೆಲ್ಲ ಹೋಗುವಂತದ್ದು ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಕೇಳಿದಾಗ ನಾವ್ ಎಲ್ಲ ಕೊಟ್ಟು ಅವ್ರು ಯಾವ್ದಕ್ಕೂ ಒಂದು ಕಷ್ಟ ಪಡುವಂತದ್ದೇ ಇಲ್ಲ ಜೀವನದಲ್ಲಿ. ಸೊ ಒಂದು ಸಣ್ಣದು ಏನಾಗುತ್ತೆ, ಅವರಿಗೆ ತುಂಬಾ ನಾವು ಕೊಡುವಾಗ ಅವರಿಗೆ ಅಕ್ಸೆಪ್ಟೆನ್ಸ್, ಅಂದ್ರೆ ಎಲ್ಲರೂ ಹೀಗೆ ಇರ್ಬೇಕು ಅನ್ನೋ ತರ ಒಂದು ಬರುತ್ತೆ ಅವರಿಗೆ ಭಾವನೆ. ಹೊರಗಡೆ ಪ್ರಪಂಚ ಹಾಗಿಲ್ಲ. ಪ್ರಪಂಚದಲ್ಲಿ ಯಾವಾಗ ಅವ್ರಿಗೆ ಆತರ ಸಿಗಲ್ಲ, ಅವ್ರೇನ್ ಮಾಡ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ ಮಕ್ಕಳು. ಯಾಕಂದ್ರೆ ನಾವು ಓವರ್ಲಿ ಪ್ಯಾಂಪರ್ ಮಾಡಿರ್ತೇವೆ ಮಕ್ಕಳಿಗೆ, ಅದು ಅವರಿಗೆ ಹೊರಗಡೆ ಸಿಗಲ್ಲ. ಸೊ ಹೊರಗಡೆ ಏನಾಗುತ್ತೆ, ಎಲ್ಲ ರಿಜೆಕ್ಟ್ ಮಾಡುವಾಗ ಅವ್ರಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ನಾವು ಹಾಗಾಗಿ ಏನ್ ಕಲಿಸ್ಬೇಕು ಮಕ್ಕಳಿಗೆ, ಬೇಸಿಕ್ ಅಂದ್ರೆ ಸ್ಟ್ರಿಕ್ಟ್ ಆಗಿರ್ಬೇಕು. ಕೆಲವೊಂದು ವಿಷಯಗಳಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ಬೇಕು, ಹಾಗೂ ಆಧ್ಯಾತ್ಮಿಕತೆಯನ್ನ ಸ್ಟ್ರಿಕ್ಟ್ ಆಗಿ ಮಾಡೋ ಹಾಗೆ ಮಾಡ್ಬೇಕು. ಅಂದ್ರೆ ಕೆಲವೊಂದು ಪಾಲಿಸ್ಬೇಕು ಅವರು ನಮ್ಮ ಮಾತನ್ನ. ಅಂದ್ರೆ ಅದು ತುಂಬಾ ಸಣ್ಣ ವಯಸ್ಸಿಂದ ಹೇಳಿದ್ರೆ ಮಾತ್ರ ನಮಗೆ ಮಾಡ್ಸಕ್ ಸಾಧ್ಯ. ದೊಡ್ಡ ಆದ್ಮೇಲೆ ತುಂಬಾ ಕಷ್ಟ ಮಕ್ಕಳನ್ನ ಕಂಟ್ರೋಲ್ ಮಾಡುವಂತದ್ದು. ಸೊ ಇಲ್ಲಿ ಹೇಳುವಂತದ್ದು, ಹಾಗಾಗಿ ನಾನು ಯಾಕೆ ಇದನ್ನ ಹೇಳ್ದೆ ಅಂತ ಹೇಳಿದ್ರೆ, ನಾವು ಓವರ್ಲಿ ಅಟ್ಯಾಚ್ಮೆಂಟ್ ಇದ್ದಾಗ ಏನಾಗುವಂತದ್ದು, ನಮಗೆ ಸಾಯೋ ಸಮಯದಲ್ಲೂ ಬರೇ ಅದೇ ಜ್ಞಾನ ಬರುತ್ತೆ, ದೇವರ ಜ್ಞಾನ ಬರಲ್ಲ. ಸೊ ದೇವರ ಧ್ಯಾನ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು ಯಾವಾಗ್ಲೂನು ದೇವರ ಒಂದು ಸ್ಮರಣೆ ಮಾಡ್ಬೇಕು. ಸೊ ಇಲ್ಲಿ ನಾವು ನೋಡಿದ್ರೆ ಒಂದು ಎಕ್ಸಾಂಪಲ್ ಅಲ್ಲಿ ಇವ್ರು ಭರತ್ ಮಹಾರಾಜ್ ಸಾಯೋ ಸಮಯದಲ್ಲಿ ಜಿಂಕೆಯನ್ನ ನೆನಿತಾ ಇದ್ರು. ಸೊ ಜಿಂಕೆಯನ್ನ ನೆನ್ಸ್ಕೊಂಡು ಅವ್ರು ಸಾಯೋದ್ರಿಂದ ಅವರಿಗೆ ಜಿಂಕೆಯ ಶರೀರ ಸಿಕ್ತು ಅಂತ ಹೇಳಿ. ಸೊ ಈಗ ಭರತ್ ಮಹಾರಾಜನ್ನ ನೋಡಿದ್ರೆ, ಅವರು ಭಕ್ತಿಯಲ್ಲಿ ಈಗ 9 ವಿಧ ಶ್ರದ್ಧಾ ಅಲ್ಲ ಅಲ್ಲ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಭರತ್ ಮಹಾರಾಜ್ ಇದ್ದಿದ್ದು ಭಾವ ಅನ್ನೋ ಒಂದು ಸ್ಟೇಜ್ಗೆ ಹೋಗಿದ್ರು ಅವರು. ಸೊ ಅಂತ ಒಂದು ಸ್ಟೇಜ್ ಅಲ್ಲಿ ಇದ್ರು ಕೂಡ ಅವರಿಗೆ ಒಂದು ಸಣ್ಣ ಒಂದು ಜಿಂಕೆಯ ಜೊತೆ ಒಂದು ವ್ಯಾಮೋಹ, ಅಟ್ಯಾಚ್ಮೆಂಟ್ ಬಂದಿರೋದ್ರಿಂದ ಅವರು ಆತರ ಒಂದು ಜೀವ ಪಡಿತಾರೆ. ಜಿಂಕೆಯ ಒಂದು ಬಾಡಿ ಅವರಿಗೆ ಸಿಗುವಂತದ್ದು. ಸೊ ಈ ಕತೆ ನಾನು ಶಾರ್ಟ್ ಆಗಿ ಹೇಳ್ತೀನಿ, ಮೊದ್ಲೇ ಹೇಳಿದ್ವಿ ಒಂದ್ಸತಿ. ಸೊ ಅವರಿಗೆ ಅದೇ ಒಂದು ಕಾಡಲ್ಲಿ ಒಂದ್ಸತಿ ಒಂದು ತಾಯಿ ಜಿಂಕೆ ಕೂಗು ಕೇಳುತ್ತೆ. ಅದು ಜೋರಾಗಿ ಆಕ್ರಂದನ ಮಾಡ್ತಾ ಇರುತ್ತೆ. ಅಂದ್ರೆ ಅದೇ ವ್ಯಾಘ್ರ ಒಂದು ಅದನ್ನ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ. ಸೊ ಅದೇನು ಆಗುತ್ತೆ, ಅದು ನೀರಲ್ಲಿ ಬಿದ್ದು, ಅಂದ್ರೆ ಒಂದು ಹೆದ್ರಿಕೆಗೆ, ಹಾಗೂ ಅದು ತನ್ನ ಜೀವವನ್ನೇ, ಅಂದ್ರೆ ಒಂದು ಸಣ್ಣ ಮರಿ ಜಿಂಕೆಗೆ ಜೀವ ಕೊಟ್ಟು ಅದು ಜೀವ ಕಳ್ಕೊಳ್ಳುತ್ತೆ. ಸೊ ಆಗ ಇವರು ಒಂದು ಸಹಾನುಭೂತಿಯಿಂದ ಅದನ್ನ ತಗೊಂಡ್ ಬರ್ತಾರೆ. ಸೊ ತಗೊಂಡ್ ಬಂದು ಆಮೇಲೆ ಅದನ್ನ ಸಾಕ್ತಾರೆ. ಸೊ ಸಾಕುವಾಗ ಅವರಿಗೆ ಏನಾಗುತ್ತೆ, ಅವರಿಗೆ ದಿನೇ ದಿನೇ ಬರ್ತಾ ಕೃಷ್ಣನ ಅವರು ಎಲ್ಲವನ್ನ ಬಿಟ್ಟು ಬರುವಂತದ್ದು ಭರತ್ ಮಹಾರಾಜ್. ಅಂದ್ರೆ ಅವರು ರಿಷಭದೇವನ ಮಗ. ರಿಷಭದೇವ ಅಂತ ಹೇಳಿದ್ರೆ ಕೃಷ್ಣನ ಒಂದು ಇನ್ಕಾರ್ನೇಷನ್, ಭಾಗವತಮಲ್ಲಿ ಬರುತ್ತೆ. ಸೊ ಅವರ ರಿಷಭದೇವನ ಮಗ.
ಅಂದ್ರೆ ಇವರು ದೊಡ್ಡ ಮಹಾರಾಜ ಆಗಿರ್ತಾರೆ. ಇವರಿಂದಲೇ ನಮ್ಮ ಭಾರತಕ್ಕೆ ಭಾರತ ಅಂತ ಅನ್ನೋ ಹೆಸರು ಬಂದಿರುವಂತದ್ದು ಇವರಿಂದ. ಸೊ ಇವರು ಅಂತ ದೊಡ್ಡ ರಾಜ ಆಗಿ ಅವರಿಗೆಲ್ಲಾ ಒಳ್ಳೇದಿದ್ದು ಸಹ ಎಲ್ಲವನ್ನ ಬಿಟ್ಟು ಅವರು ಕಾಡಿಗೆ ಬರುವಂತದ್ದು. ಸೊ ಆದ್ರೆ ಇಲ್ಲಿ ಬಂದು ಈ ಜಿಂಕೆಯ ಒಂದು ಅಟ್ಯಾಚ್ಮೆಂಟ್ ಇಂದಾಗಿ ಅವರು ಆ ಈ ಮರ್ತೋಗ್ತಾರೆ. ಅವ್ರು ಬಂದಿರೋ ಏಮನ್ನೇ ಮರ್ತೋಗ್ತಾರೆ. ಸೊ ಭಾವ ಸ್ಟೇಜ್ ಅಲ್ಲಿ ಇದ್ರು ಸಹ ಅವರು ಆ ಜಿಂಕೆ ಒಟ್ಟಿಗೆ ಜಿಂಕೆ ಎಲ್ಲಿ ಹೋಯ್ತು, ಜಿಂಕೆ ಏನ್ ಮಾಡ್ತಾ ಇದೆ ಕಾಣ್ತಾ ಇಲ್ಲ ಅನ್ನುವಾಗ ಅವರಿಗೆ ತುಂಬಾ ಆತಂಕ ಆಗುವಂತದ್ದು. ಸೊ ಅದರದೊಂದು ನೆನೆಸ್ತಾ ಅವರು ಜೀವವನ್ನ ಅಂದ್ರೆ ಒಂದಿನ ಜಿಂಕೆ ಬರೋದೇ ಇಲ್ಲ. ಆಗ ಅವರು ಹುಡುಕಿಕೊಂಡು ಹೋಗುವಾಗ ಕಾಡಲ್ಲಿ ಬೆಟ್ಟದಿಂದ ಕೆಳಗಡೆ ಬಿದ್ದು ಅವರ ಜೀವ ಹೋಗುವಂತದ್ದು. ಸೊ ನೆಕ್ಸ್ಟ್ ಜನ್ಮ ಅವರಿಗೆ ಜಿಂಕೆಯಾಗಿ ಹುಟ್ಟುತ್ತಾರೆ. ಸೊ ಜಿಂಕೆಯಾಗಿ ಹುಟ್ಟಿದಾಗ ಏನ್ ಮಾಡ್ತಾರೆ ಅಂದ್ರೆ ಇವರು ಅಷ್ಟು ಒಂದು ತಪಸ್ಸು ಮಾಡಿರೋದ್ರಿಂದ ಕೃಷ್ಣ ಅವರಿಗೆ ಅಂತ ಒಂದು ಜ್ಞಾನ ಕೊಟ್ಟಿರ್ತಾನೆ. ಸೊ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಏನು ಕೊಟ್ಟಿರ್ತಾನೆ ಅವರಿಗೆ ಒಂದು ಇಂಟೆಲಿಜೆನ್ಸ್ ಕೊಟ್ಟಿರ್ತಾನೆ. ಈಗ ನಮಿಗೆಲ್ಲ ಆದ್ರೆ ಈಗ ಪ್ರಾಣಿ ಜನ್ಮ ಸಿಕ್ಕಿದ್ರೆ ನಾವು ಮತ್ತೆ ಪ್ರಾಣಿಯಿಂದ ಬೇರೆ ಬರ್ಬೇಕಾದ್ರೆ ಮತ್ತೆ ತುಂಬಾ ಕಷ್ಟ ಇದೆ, ಮತ್ತೆ ಮನುಷ್ಯ ಆಗ್ಬೇಕಿದ್ರೆ. ಸೊ ಆದ್ರೆ ಅವರಿಗೆ ಆ ತರ ಒಂದು ಜ್ಞಾನ ಕೊಟ್ಟಿರೋದ್ರಿಂದ ಜಿಂಕೆಯ ಶರೀರದಲ್ಲಿ ಸಹ ಅವರು ಒಂದು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಒಂದು ಪ್ರಸಾದ ಕೊಡ್ತಾ ಇರ್ತಾರೆ. ಅಲ್ಲಿ ಭಾಗವತಂ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರುತ್ತೆ ಜಿಂಕೆ. ಹಾಗೂ ಪ್ರಸಾದವನ್ನ ತಿನ್ನುತ್ತೆ. ಸೊ ಪ್ರಸಾದವನ್ನ ತಿಂದು ಅದು ಮುಂದಿನ ಜನ್ಮ ಜಡಭರತ ಆಗಿ ಹುಡ್ತಾನೆ ಅವನು. ಸೊ ಜಡಭರತ ಆಗಿ ಹುಟ್ಟಿದಾಗ ಅವನು ಮೂಕ ಹಾಗೂ ಕಿವುಡನಾಗೆ ನಟಿಸ್ತಾ ಇರ್ತಾನೆ ಅಷ್ಟೇ. ಅಂತ ಹೇಳಿದ್ರೆ ಆಗ್ಲೂ ಅವನಿಗೆ ಇನ್ನು ಹಿಂದಿನ 2 ಜನ್ಮದ್ದು ಒಂದು ಸ್ಮರಣೆ ಕೊಟ್ಟಿರ್ತಾನೆ ದೇವ್ರು. ಸೊ ಹಾಗಾಗಿ ಅವನ ಅಣ್ಣ ಸಹ ಅವನನ್ನ ಯಾರು ಅವನಿಗೆ ರೆಸ್ಪೆಕ್ಟ್ ಇರಲ್ಲ. ಅಂತ ಹೇಳಿದ್ರೆ ಅವನು ಒಂದು ಬೇಡದ ಅಂದ್ರೆ ಅವ್ನು ತುಂಬಾ ಬಟ್ಟೆ ಹಾಳಾಗಿರುವಂತ ಒಂದು ಬಟ್ಟೆ ಹಾಕೊಂಡು ಏನೋ ಒಂದು ತಿನ್ಕೊಂಡು, ಅಂದ್ರೆ ಅವನಿಗೆ ಎಲ್ಲ ಹಳಸಿ ಹೋಗಿರುವಂತದ್ದೆಲ್ಲ ಕೊಡ್ತಾ ಇರ್ತಾರೆ. ಆದ್ರೂ ಸಹ ಅದನ್ನೇ ತಿಂತಾ ಇರ್ತಾನೆ. ಅವ್ನು ಏನೋ ಒಂದು ಕಂಪ್ಲೇಂಟ್ ಮಾಡಲ್ಲ. ಯಾರು ಅವನಿಗೆ ಬೆಲೆ ಕೊಡಲ್ಲ ಆ ಊರಲ್ಲಿ. ಆತರ ಇರ್ತಾನೆ. ಆದ್ರೆ ಅವನು ಹೇಗೆ ಅಂದ್ರೆ ಭೌತಿಕವಾಗಿ ಯಾರ ಜೊತೆ ನಾನು ಸಂಬಂಧ ಇರದೆ ದೇವರ ಧ್ಯಾನದಲ್ಲೇ ಹೆಚ್ಚಾಗಿ ಇರ್ಬೇಕು ಅಂತ ಹೇಳಿ ಅವನು ಪರಮಹಂಸ ಆಗಿರ್ತಾನೆ. ಸೊ ಪರಮಹಂಸ ಸ್ಟೇಜ್ ಅಲ್ಲಿ ಇರ್ತಾನೆ ಅವನು. ಸೊ ಪರಮಹಂಸ ಆಗಿರುವಾಗ ಅವನಿಗೆ ಒಂದ್ಸರ್ತಿ ರಹೋಗುಣ ಅಂತ ಹೇಳಿ ಒಬ್ಬ ಮಹಾರಾಜ. ಸೊ ಆ ಮಹಾರಾಜ ಪಲ್ಲಕ್ಕಿಯಲ್ಲಿ ಅವನ್ನ ಕರ್ಕೊಂಡ್ ಬರ್ತಾ ಇರ್ತಾರೆ. ಸೊ ಆ ಪಲ್ಲಕ್ಕಿಯಲ್ಲಿ ಬರುವಾಗ ಅಲ್ಲಿ ಅಂದ್ರೆ ಆ ಪಲ್ಲಕ್ಕಿಗೆ ಒಂದು ಯಾರೋ ಒಬ್ರು ಹೆಗಲು ಕೊಡ್ಬೇಕಂದ್ರೆ ಕಮ್ಮಿ ಆಗ್ತಾರೆ ಜನ. ಆಗ ಇವನು ಕಾಣಿಸ್ತಾನೆ. ಇವನ್ನ ಕಾಣಿಸುವಾಗ ಅವನ ಒಬ್ಬ ಸೇನಾಧಿಪತಿನೋ ಯಾರೋ ಒಬ್ಬ ಹೇಳ್ತಾನೆ, ಅವನ ಕರೀತಾನೆ, ಜಡಭರತ ಬಾ ಇಲ್ಲಿ ಹೆಗಲು ಕೊಡು ಅಂತ ಹೇಳಿ. ಸೊ ಅವನು ಬರ್ತಾನೆ, ಹೆಗಲು ಕೊಡ್ತಾನೆ. ಆಗ ಅವನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನು ಒಂದು ಸಣ್ಣ ಇರುವೆಯನ್ನ ನೋಡಿ ಅವನು ಆಚೆ ಮಾಡ್ತಾನೆ ಕಾಲು. ಅಂತ ಹೇಳಿದ್ರೆ ಅವನು ಪರಮಹಂಸ ಆಗಿರೋದ್ರಿಂದ ಅವನು ಆತ್ಮವನ್ನ ನೋಡುವಂಥದ್ದು. ಸೊ ಆದ್ರೆ ಅವನಿಗೆ ರಾಜನಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಪಲ್ಲಕ್ಕಿ ಅಲ್ಲಾಡತ್ತೆ. ಸೊ ಅಲ್ಲಾಡೋಷ್ಟೊತ್ತಿಗೆ ಅದು ಶೇಕ್ ಆಗುವಾಗ ಅವನು ಜೋರಾಗಿ ಅವನನ್ನ ಜೋರ್ ಮಾಡ್ತಾನೆ. ಜೋರ್ ಮಾಡಿದ್ಮೇಲೆ ಆಗ ಮೊದಲನೇ ಬಾರಿಗೆ ಅವನು ಜಡಭರತ ಮಾತಾಡುವಂಥದ್ದು. ಆಗ ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಹಾಗೂ ಅವನು ತುಂಬಾ ತತ್ವಜ್ಞಾನವನ್ನ ಮಾತಾಡ್ತಾನೆ ಅಲ್ಲಿ. ಮಾತಾಡುವಾಗ ಮತ್ತೆ ಆ ರಾಜ ಅವನ ಆಗ್ತಾನೆ ಅಂತ ಹೇಳಿ ಈ ತರ ಒಂದು ಇನ್ಸಿಡೆಂಟ್ ಆಗಿದೆ ನಮ್ಮ ಇದ್ರಲ್ಲಿ ಭಾಗವತಮಲ್ಲಿ ಕಥೆ ಇರುವಂತದ್ದು. ಸೊ ಅದಾದ ನಂತರ ಅವರು ನೆಕ್ಸ್ಟ್ ಜನ್ಮದಲ್ಲಿ ಅವರು ಭಗವಂತನನ್ನ ಸೇರ್ತಾರೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ವರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ ಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ಅಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳನ್ನು ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಕೃಷ್ಣ ಹೇಳುವಂಥದ್ದು, ಕೃಷ್ಣ ನನ್ನ ರೂಪದಲ್ಲಿ ಮಾಮನುಸ್ಮರ, ನನ್ನನ್ನ ಸ್ಮರಿಸು. ಸೊ ಕೃಷ್ಣನ ರೂಪದಲ್ಲೇ ಇರುವಂತದ್ದಲ್ವಾ ಯುದ್ಧ ಭೂಮಿಯಲ್ಲಿ ಕೃಷ್ಣ ಇರುವಂತದ್ದು. ಅವನ ಒಂದು ಆಧ್ಯಾತ್ಮಿಕ ರೂಪದಲ್ಲೇ ಅವನಿರ್ತಾನೆ. ಸೊ ಕೃಷ್ಣ ಯುದ್ಧ ಭೂಮಿಯಲ್ಲಿ ನಾವು ನೋಡಿದೀವಿ ಅಂದ್ರೆ 16 ವರ್ಷದ ಯುವಕನ ಕಾಣ್ತಿದ್ದ. ಅವನಿಗೆ ಒಂದು 85 ವರ್ಷದ ಮೇಲೆ ಆಗಿತ್ತು. ಆದ್ರೂ ಸಹ ಅವನು ಯಾಕೆಂತ ಹೇಳಿದ್ರೆ ಅವನು ಆಧ್ಯಾತ್ಮಿಕ ಅವನ ದಿವ್ಯ ರೂಪದಲ್ಲಿದ್ದ. ಸೊ ಕೃಷ್ಣ ಇಲ್ಲಿ ಹೇಳುವಂತದ್ದು ನನ್ನ ರೂಪದಲ್ಲಿ ಸ್ಮರಿಸಬೇಕು. ಸೊ ಕೃಷ್ಣ ಅಂದ್ರೆ ಎಲ್ಲರೂ ಅನ್ಕೊಳ್ಳುವಂಥದ್ದು ಅಂದ್ರೆ ತುಂಬಾ ಜನ ಮಾಯಾವಾದಿಗಳಿರ್ಬೋದು ಅಥವಾ ನಿರಾಕಾರವಾದಿಗಳು ಅವ್ರು ಹೇಳುವಂಥದ್ದು ಕೃಷ್ಣನಿಗೆ ರೂಪವಿಲ್ಲ. ಆದ್ರೆ ಇಲ್ಲಿ ಕೃಷ್ಣ ಕ್ಲಿಯರ್ ಆಗಿ ಹೇಳುವಂಥದ್ದು ನನ್ನ ರೂಪದಲ್ಲಿ ಸ್ಮರಿಸಬೇಕು. ಹಾಗೂ ಯುದ್ಧ ಮಾಡು, ಅದೇ ಕಾಲದಲ್ಲಿ ಯುದ್ಧ ಮಾಡು ಅಂದ್ರೆ ನಿನ್ನ
ನಿಗದಿತ ಕರ್ತವ್ಯವನ್ನ ಮಾಡ್ಬೇಕು. ಅಂದ್ರೆ ನಾವು ಎಲ್ಲಾ ಬಿಟ್ಟು ಕಾಡಿಗೆ ಹೋಗಿ ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲಿ ಕೃಷ್ಣ ಹೇಳುವಂತದ್ದು ನನ್ನ ನೆನೆಸ್ಕೊಂಡು ನೀನು ಯುದ್ಧ ಮಾಡು. ಸೊ ಯುದ್ಧ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಯುದ್ಧ ಮಾಡುವಾಗ ಎಷ್ಟು ಕಷ್ಟ ಇದೆ ಅಂದ್ರೆ ಎಷ್ಟು ಕಾನ್ಸಂಟ್ರೇಷನ್ ಬೇಕು. ಅಂತ ಟೈಮಲ್ಲಿ ಸಹ ಕೃಷ್ಣ ಹೇಳುವಂತದ್ದು ಯೋಚನೆ ಮಾಡಿ. ಹಾಗಾದ್ರೆ ನಾವು ಎಷ್ಟು ಕೃಷ್ಣನನ್ನ ನೆನೆಸ್ಕೊಳ್ಬೇಕಾಗಿದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡುವಾಗ ಯಾವಾಗ್ಲೂ ನಾವು ಕೃಷ್ಣನನ್ನ ಸ್ಮರಿಸಬೇಕು. ಯಾಕೆಂತ ಹೇಳಿದ್ರೆ ಯಾವ ಟೈಮಲ್ಲಿ ಏನಾಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಟೈಮ್ ನಾವು ಹೆಚ್ಚಾಗಿ ಕೃಷ್ಣನ ಧ್ಯಾನಿಸ್ತಾ ಇದ್ರೆ ನಮಗೆ ಆಗ ನಾನು ಆ ನಿನ್ನ ಮನಸ್ಸು ಹಾಗೂ ಬುದ್ಧಿಶಕ್ತಿಯನ್ನ ನನ್ನಲ್ಲಿ ನೆಲೆಸಿದ್ರೆ ನಿಸ್ಸಂಶಯವಾಗಿ ನೀನ್ ನನ್ನ ಹತ್ರ ಬರ್ತೀಯ ಅಂತ. ಸೊ ಈಗ ಪ್ರಹ್ಲಾದ್ ಮಹಾರಾಜ್ ಅಂದ್ರೆ ಅವರು ಹೊಟ್ಟೆಯಲ್ಲಿರ್ಬೇಕಾದ್ರೇನೆ ಕೈಯಾದು ಹೊಟ್ಟೆಯಲ್ಲಿರುವಾಗ್ಲೇನೆ ಅವರು ನಾರದ ಮುನಿ ಕೃಷ್ಣನ ಎಲ್ಲಾ ಲೀಲೆಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ಅವರು ಹುಟ್ಟಿದ ಕೂಡ್ಲೆ ಅವರಿಗೆ ಆ ಒಂದು ಆಧ್ಯಾತ್ಮಿಕದಲ್ಲಿ ತುಂಬಾ ರುಚಿ ಇತ್ತು. ಅವರು ವಿಷ್ಣುವಿನ ದೊಡ್ಡ ಭಕ್ತ. ಆದ್ರೆ ರಾಕ್ಷಸನ ಒಂದು ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅವರು ಗುರುಕುಲದಲ್ಲಿ ಅಲ್ಲಿ ಎಲ್ಲಾ ರಾಕ್ಷಸರ ಮಕ್ಕಳೇ ಇದ್ದಿದ್ದು. ಅವರಿಗೆಲ್ಲ ಅವರು ಕೃಷ್ಣನ ಒಂದು ಸಂಕೀರ್ತನೆ ಮಾಡಿಸ್ತಾ ಇದ್ರು. ಸೊ ಹೇಗೆ ಇದು ಸಾಧ್ಯ ಅಂದ್ರೆ ಅವರು ಯಾವಾಗ್ಲೂ ಅಂದ್ರೆ 24 ಗಂಟೆ ಕೃಷ್ಣನನ್ನೇ ಯೋಚನೆ ಮಾಡ್ತಾರೆ. ಅವರಿಗೆ ಎಷ್ಟು ತೊಂದರೆಗಳನ್ನ ತಂದೆ ಕೊಟ್ಟು ಸಹ ದಿನ ಅಂದ್ರೆ ಸಾವಿನ ಒಂದು ಪ್ರತಿದಿನ ಅವನನ್ನ ಸಾಯಿಸೋದಕ್ಕೆ ಒಂದಲ್ಲ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದ ಅವನ ತಂದೆ ಹಿರಣ್ಯಕಶಿಪು. ಯಾಕೆಂತ ಹೇಳಿದ್ರೆ ಅವನಿಗೆ ವಿಷ್ಣು ದೇವತೆಗಳು ಅಂದ್ರೆ ಅವರು ಎಲ್ಲರಿಗೂ ರಾಕ್ಷಸರಿಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ಅವನು ತುಂಬಾ ವೈರತ್ವ ಇರುತ್ತೆ ಅವನಿಗೆ ವಿಷ್ಣುವಿನ ಮೇಲೆ. ಅವನ ಅಣ್ಣನನ್ನು ಸಾಯಿಸಿರ್ತಾನೆ ವಿಷ್ಣು. ಹಾಗಾಗಿ ಅವನಿಗೆ ಅಂತವನು ಈಗ ಮಗ ಅವನನ್ನೇ ಯಾವಾಗ ಧ್ಯಾನಿಸ್ತಾನೋ ಅವನು ಪ್ರತಿದಿನ ಅವನಿಗೆ ಪರೀಕ್ಷೆ ಮಾಡ್ತಾ ಇರ್ತಾನೆ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸಾಯೋ ಹಾಗೆ. ಆದ್ರೆ ಯಾವಾಗ್ಲೂ ಕೃಷ್ಣ ಅವನನ್ನ ಕಾಪಾಡುವಂತದ್ದು. ಸೊ ಇದನ್ನ ನಾವು ಪ್ರಹ್ಲಾದ್ ಮಹಾರಾಜ್ ಹೇಳುವಂತದ್ದು ಕೌಮಾರಂ ಆಚರತೋ ಪ್ರಜ್ಞ. ಅಂದ್ರೆ ಸಣ್ಣ ವಯಸ್ಸಲ್ಲೇ ನಾವು ಕೃಷ್ಣ ಪ್ರಜ್ಞೆಯನ್ನ ತಗೊಳ್ಬೇಕು, ಸಣ್ಣ ವಯಸ್ಸಲ್ಲೇ ಮಾಡ್ಬೇಕು. ಇದು ಸಾಯುವಾಗ ಅಂದ್ರೆ ಪ್ರಾಯ ಆದ್ಮೇಲೆ ಮಾಡುವಂತದ್ದಲ್ಲ. ಕೃಷ್ಣ ಪ್ರಜ್ಞೆಯನ್ನ ನಾವು ಸಣ್ಣ ವಯಸ್ಸಲ್ಲೇ ಮಾಡ್ಬೇಕು ಅಂತ ಹೇಳಿ. ನಾವು ಯಾವಾಗ ಭಕ್ತಿ ಸೇವೆಯನ್ನು ಪ್ರಾರಂಭಿಸಬೇಕು? ಇಲ್ಲಿ ಪ್ರಭುಪಾದ್ ನೋಡ್ಬೋದು. ನಾವು ಪ್ರಭುಪಾದ್ ಸಣ್ಣ ವಯಸ್ಸಲ್ಲೇ ಇರುವಾಗ ಅವರು ಹೇಗೆ ಅವರು ಹುಟ್ಟಿದ್ದು ಸಹ ಒಂದು ವೈಷ್ಣವ ಫ್ಯಾಮಿಲಿಯಲ್ಲಿ, ಹಾಗೂ ಇಲ್ಲಿ ರಥಯಾತ್ರೆ ಮಾಡುವಂತದ್ದು. ಸೊ ಈ ಸಣ್ಣ ವಯಸ್ಸಲ್ಲಿ ನಾವು ಮಕ್ಕಳಿಗೆ ಹೇಳಿಕೊಟ್ಟಾಗ ಅವರಿಗೆ ಅದರಲ್ಲೇ ರುಚಿ ಬರುತ್ತೆ. ಸೊ ಸಣ್ಣ ವಯಸ್ಸಲ್ಲಿ ಆ ಒಂದು ಟೇಸ್ಟ್ ಬರ್ಬೇಕಿದ್ರೆ ನಾವು ಸ್ವಲ್ಪ ಮಕ್ಕಳಲ್ಲಿ ನಾವು ಆಧ್ಯಾತ್ಮಿಕತೆಯನ್ನ ಕಲಿಸ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಟ್ಲೀಸ್ಟ್ ಚಾಂಟಿಂಗ್ ಮಾಡೋದನ್ನ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು ಸಣ್ಣ ಇರುವಾಗ್ಲಿಂದ. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರು ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಸೊ ಯಾರು ಅಂದ್ರೆ ಇದ್ರಲ್ಲಿ ಅಂದ್ರೆ ಕೃಷ್ಣ ಹೇಳುವಂತದ್ದು ಇದೊಂದು ಅಜಮಿಲ ಅಂತ ಹೇಳಿ, ಅಜಮಿಲನ ಕತೆ. ಸೊ ಇದ್ರಲ್ಲಿ ಅಂದ್ರೆ ಇದು ನಿಜವಾದ್ದು ನಡೆದಿರೋಂಥದ್ದು. ಸೊ ನಾವು ಯಾವಾಗ್ಲೂ ಅಂದ್ರೆ ಸ್ಕ್ರಿಪ್ಚರ್ ಅಲ್ಲಿ ಇರುವಂತದನ್ನ ನಾವು ನಂಬೇಕು. ಇದೆಲ್ಲ ನಮ್ಮ ಒಂದು ಹೇಗೆ ನಾವು ಈ ಒಂದು ಜಗತ್ತಲ್ಲಿ ಹೇಗಿರ್ಬೋದು, ಯಾವ ರೀತಿ ತಪ್ಪು ಮಾಡಬಾರ್ದು ಅಂತ ಹೇಳಿ ಕೃಷ್ಣ ಹೇಳಿದ್ರು. ನಮ್ಮ ಒಂದು ಒಳ್ಳೆ ಇದಕ್ಕೋಸ್ಕರ ಈ ಎಲ್ಲ ಇನ್ಸ್ಟೆನ್ಸಸ್ ನ ಕೃಷ್ಣ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಇದು ಭಾಗವತಮಲ್ಲಿ ಬರುವಂತದ್ದು ಅಜಮಿಲ ಅಂತ ಹೇಳಿ. ಸೊ ಅಜಮಿಲ ಅವನು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಇರ್ತಾನೆ. ಅಂದ್ರೆ ತುಂಬಾ ಒಂದು ಅಂದ್ರೆ ಅವರ ಅಂದ್ರೆ ತುಂಬಾ ಒಳ್ಳೆ ಒಂದು ಕುಟುಂಬಕ್ಕೆ ಸೇರಿದವನು. ಅವನು ಮನೆಯಲ್ಲಿ ಸಹ ಅಂದ್ರೆ ತಂದೆ ತಾಯಿ ಇರ್ತಾರೆ, ಒಂದು ಹೆಂಡತಿ, ತುಂಬಾ ಸುಂದರವಾಗಿರೋ ಹೆಂಡತಿ, ಹಾಗೂ ಎಲ್ಲವನ್ನ ಅವನ ಆಧ್ಯಾತ್ಮಿಕತೆಯಲ್ಲಿ ಪ್ರೋಗ್ರೆಸ್ ಆಗಕ್ಕೆ ಏನೇ ಅನುಕೂಲ ಬೇಕೋ ಅದನ್ನೆಲ್ಲ ಮಾಡ್ತಾ ಇರುವಂತ ಒಂದು ಹೆಂಡತಿ ಸಿಕ್ಕಿರ್ತಾಳೆ. ಒಂದಿನ ಅವನು ಪೂಜೆಗೆ ಅಂತ ಹೇಳಿ ಕಾಡಿಗೆ ಬರ್ತಾನೆ, ಹೂಗಳನ್ನ ತಗೊಂಡು ಹೋಗಕ್ಕೆ ಅಂತ ಹೇಳಿ. ಸೊ ಅಲ್ಲಿ ಬರುವಾಗ ಅವನಿಗೆ ಅಲ್ಲಿ ಇಬ್ರು ಒಂದು ಹುಡುಗಿಯ ಒಂದು ವಾಯ್ಸ್ ಮಾತುಕತೆ ಕೇಳುವಂತದ್ದು, ನಗ್ತಾ ಇರ್ತಾರೆ ಅವರು. ಅದನ್ನ ಕೇಳಿ ಅವನು ಒಂದು ಆಕರ್ಷಿತನಾಗ್ತಾನೆ. ಏನು ನೋಡೋಣ ಅಂತ ಹೇಳಿ ಅವನು ಸ್ವಲ್ಪ ನೋಡುವ ಅಂತ ಹೇಳಿ ನೋಡ್ತಾನೆ. ನೋಡುವಾಗ ಏನಾಗುತ್ತೆ ಅವನಿಗೆ
ಮನ್ಸಲ್ಲಿ ಅಂದ್ರೆ ಅವರಿಬ್ರು ಅಂದ್ರೆ ಒಂದು ರಾಂಗ್ ಪೋಸ್ಚರ್ ಅಲ್ಲಿ ಇದ್ ಮಾಡ್ತಾ ಇರ್ತಾರೆ ಅವರಿಬ್ರು. ಸೊ ಅದನ್ನ ನೋಡುವಾಗ ಅವನು ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಅದಾದ ಮೇಲೆ ಅವನಿಗೆ ಮನೆಗೆ ಬಂದ್ರು ಸಹ ಅವನ ಮನ್ಸಲ್ಲೆಲ್ಲ ಅದೇ ಇರುತ್ತೆ. ಅವನು ಹೇಗೆ ಈ ತರ ಅಂದ್ರೆ ಒಬ್ಬ ಶೂದ್ರ ಒಂದು ವೈಶ್ಯ ಜೊತೆ ಇರ್ತಾನೆ. ಸೊ ಅದನ್ನ ನೋಡಿ ಅವನು ವೈಶ್ಯ ತುಂಬಾ ಸುಂದರವಾಗಿರ್ತಾಳೆ. ಅವನಿಗೆ ಅವನು ಒಂದು ಶೂದ್ರ ಆಗಿ ಅವನಿರುವಾಗ ನಾನು ಬ್ರಾಹ್ಮಣ, ನಾನು ಅವಳನ್ನ ಪಡಿಬಾರ್ದು ಅಂತ ಹೇಳೋ ಒಂದು ಕೆಟ್ಟ ಒಂದು ಯೋಚನೆ ಅವನ ಮನ್ಸಲ್ಲಿ ಬರುತ್ತೆ. ಸೊ ಆ ಮನ್ಸಲ್ಲಿ ಬರುವಾಗ ಅವನೇನ್ ಮಾಡ್ತಾನೆ, ಅವನು ಹೆಂಡತಿಗೆ ಹೇಳ್ತಾನೆ, ನೀನು ತುಂಬಾ ಕಷ್ಟ ಪಡ್ತಾ ಇದೀಯಾ, ನಿನಗೊಬ್ಳು ಅಂದ್ರೆ ಕೆಲಸಕ್ಕೆ ಬೇಕು ಯಾರಾದ್ರೂ, ನಾನು ಕರ್ಕೊಂಡ್ ಬರ್ತೇನೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ, ಹೇಳ್ತಾನೆ. ಅವಳು ಹೇಳ್ತಾಳೆ, ಇಲ್ಲ ನನಗೇನ್ ತೊಂದ್ರೆ ಇಲ್ಲ, ನಾನೇ ಮಾಡ್ಕೊಳ್ತೇನೆ, ನನಗೆ ಯಾರು ಅವಶ್ಯಕತೆ ಇಲ್ಲ ಅಂತ. ಆದ್ರೂ ಅವನೇನ್ ಮಾಡ್ತಾನೆ, ಕರ್ಕೊಂಡ್ ಬರ್ತಾನೆ ಆ ವೇಶ್ಯೆಯನ್ನ. ಸೊ ವೈಶ್ಯನ ಕರ್ಕೊಂಡ್ ಬರ್ತಾನೆ. ಅದಾದ ಮೇಲೆ ತಂದೆ ತಾಯಿ ನಿಧಾನಕ್ಕೆ ಏನ್ ಮಾಡ್ತಾನೆ, ಅವನು ಹೆಂಡತಿಯನ್ನ ಅಂದ್ರೆ ಅವರಿಗೆಲ್ಲ ಶುರುವಾಗತ್ತೆ ಇವನ ಒಂದು ಬುದ್ಧಿ. ಹಾಗಾಗಿ ಅದಾದ ಮೇಲೆ ಅವರಲ್ಲೆಲ್ಲ ಹೊರಗಡೆ ಹಾಕ್ತಾನೆ, ಮನೆಯಿಂದ ಹೊರಗೆ ಹಾಕ್ತಾನೆ, ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕ್ತಾನೆ. ಅದಾದ ನಂತರ ಇಡೀ ಊರೇ ಅವನ ಮೇಲೆ ಚೀತು ಅಂತ ಉಗಿತಾ ಇರ್ತಾರೆ. ಅಂದ್ರೆ ಇಂತ ಒಂದು ಇವನು ಅಂತ ಹೇಳಿ. ಅವನಿಗೆ ಯಾರು ಒಂದು ಭಿಕ್ಷೆ ಸಹ ಕೊಡಲ್ಲ. ಅವನು ಬ್ರಾಹ್ಮಣ ಆಗಿರ್ತಾನಲ್ಲ, ಬ್ರಾಹ್ಮಣ ಆಗಿದ್ದಾಗ ಅವನು ಭಿಕ್ಷೆ ಬಿಡ್ಬೇಕಾದ್ರೆ ಅವನು ಯಾರು ಕೊಡಲ್ಲ ಅಂತ ಹೇಳಿದ್ರೆ ಅವನ ಆತರ ಒಂದು ಕೆಲಸ ಮಾಡ್ತಾನೆ ಅಂತ ಹೇಳಿ. ಸೊ ಆಗ ಅವನ್ ಏನ್ ಮಾಡ್ತಾನೆ, ಹೆಂಡತಿಯನ್ನ, ಅವಳಿಗೆ ತುಂಬಾ ಆಸೆ ಜಾಸ್ತಿ, ಅವಳ ಒಂದು ಸೌಂದರ್ಯವನ್ನ ಕಾಪಾಡ್ಕೊಳಕ್ಕೆ ಅವಳಿಗೆ ತುಂಬಾ ಏನ್ ಬೇಕು. ಸೊ ಅದನ್ನೆಲ್ಲ ಪೂರೈಸಕ್ಕೋಸ್ಕರ ಅವನು ಬೇರೆ ಬೇರೆ ತಪ್ಪುಗಳನ್ನ ಮಾಡ್ತಾನೆ. ಇನ್ನು ದುಡ್ಡು ಬೇಕು, ದುಡ್ಡಿನ ಆಸೆ ಜಾಸ್ತಿ ಇರುತ್ತೆ ಅವಳಿಗೆ. ಸೊ ಅದರಿಂದಾಗಿ ಅವನು ಎಲ್ಲಾ ರೀತಿಯ ತಪ್ಪುಗಳನ್ನು ಮಾಡ್ತಾನೆ, ಕೊಲೆಯನ್ನು ಮಾಡ್ತಾನೆ ಕೊನೆಗೆ, ಎಲ್ಲವನ್ನೂ ಮಾಡಿ. ಆಮೇಲೆ ಅದಾದ ಮೇಲೆ ಅವನಿಗೆ ತುಂಬಾ ಮಕ್ಕಳು. ಆಮೇಲೆ ಒಂದು 80ನೇ ವರ್ಷದಲ್ಲಿ ಒಂದು ಮಗು ಆಗುವಂತದ್ದು. 80ನೇ ವರ್ಷದಲ್ಲಿ ಮಗು ಆಗುವಾಗ ಒಂದು 2 ವರ್ಷದ ಮಗು. ಆ ಮಗುಗೆ ಅವನು ನಾರಾಯಣ ಅಂತ ಹೆಸರಿಡ್ತಾನೆ. ಆ ನಾರಾಯಣ ಅಂತ ಅವನಿಗೆ ಆಕ್ಚುಲಿ ದೇವರನ್ನ ನೆನಪೇ ಇರಲ್ಲ. ಯಾಕಂತ ಹೇಳಿದ್ರೆ ಅವನು ಎಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡಿರ್ತಾನೆ ಆಮೇಲೆ. ಆದ್ರೂ ಸಹ ಅವನಿಗೆ ದೇವ್ರು ಎಲ್ಲೋ ಒಂದ್ ಕಡೆ, ಯಾಕೆ ಅಂತ ಹೇಳಿದ್ರೆ ಅವನು ಸ್ವಲ್ಪ ವರ್ಷ ಅಂದ್ರೆ ಕೃಷ್ಣ ಸ್ವಲ್ಪ ಮಾಡಿದ್ರು ಕೃಷ್ಣ ನೆನಿತಾನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅವನು ಸ್ವಲ್ಪ ವರ್ಷ ದೇವರನ್ನ ಒಂದು ಧ್ಯಾನ ಮಾಡಿರೋದ್ರಿಂದ ಕೃಷ್ಣ ಅವನಿಗೆ ನಾರಾಯಣ ಅಂತ ಹೆಸರಿಡೋ ಅಂತ ಒಂದು ಬುದ್ಧಿಶಕ್ತಿ ಕೊಡ್ತಾನೆ. ಸೊ ಅವನು ನಾರಾಯಣ ಯಾವಾಗ್ಲೂ 24 ಗಂಟೆ ಅವನು ಅಂದ್ರೆ ಪ್ರಾಯ ಆಗಿರುವಾಗ ಅವನು ಏನೇ ಬೇಕಾದ್ರೂ ಆ ಮಗನನ್ನ ಕರೆಯುವಂತದ್ದು, ನಾರಾಯಣ ಬಾ ಇಲ್ಲಿ, ಅಂದ್ರೆ ನಾರಾಯಣ ಎಲ್ಲಿದ್ಯಾ, ನಾರಾಯಣ ಬಾ ಅಂತ ಹೇಳಿ. ಸೊ ಆಗ ಅವನಿಗೆ ಏನಾಗುತ್ತೆ, ಒಂದ್ಸತಿ ಜೀವ ಹೋಗುವಂತ ಟೈಮ್ ಬರುತ್ತೆ. ಸೊ ಜೀವ ಹೋಗುವಾಗ ಅವನು ನಾರಾಯಣ ಅಂತ ಕರೀತಾನೆ. ನಾರಾಯಣ ಅಂತ ಕರುವಾಗ ನಾರಾಯಣ ವಿಷ್ಣು ದೂತರು ಬರ್ತಾರೆ. ಅಂದ್ರೆ ಅವನ ಆತ್ಮ ಹೋಗೋ ಟೈಮ್ ಬಂದಿರುತ್ತೆ, ದೇಹ ಬಿಡೋ ಟೈಮ್. ವಿಷ್ಣು ದೂತರು ಬರ್ತಾರೆ. ವಿಷ್ಣು ದೂತರು ಬರುವಾಗ ಈ ಕಡೆ ಅವನು ತುಂಬಾ ಕೆಟ್ಟ ಕೆಲಸ ಮಾಡಿರೋದ್ರಿಂದ ಯಮದೂತರು ಸಹ ಬರ್ತಾರೆ. ಯಮದೂತರು ಅವರಿಬ್ಬರ ಮಧ್ಯೆ ಯುದ್ಧ ಆಗತ್ತೆ, ನಾವು ಕರ್ಕೊಂಡು ಹೋಗ್ಬೇಕು ಅವನ್ನ ಅಂತ ಹೇಳಿ ಯಮದೂತರು. ಆಗ ವಿಷ್ಣು ದೂತರು ಹೇಳ್ತಾರೆ, ಇಲ್ಲ ಅವ್ನು ನಾರಾಯಣ ಅಂತ ಹೇಳಿದಾನೆ, ಹಾಗಾಗಿ ನೀವು ಕರ್ಕೊಂಡು ಹೋಗಾಗಿಲ್ಲ ಅವರನ್ನ ಅಂತ ಹೇಳಿ. ಅವರು ಆಮೇಲೆ ಯಮರಾಜನನ್ನ ಕೇಳ್ತಾರೆ, ಈ ತರ ಅವನು ತುಂಬಾ ಪಾಪ ಕರ್ಮಗಳನ್ನ ಮಾಡಿದಾನೆ, ಆದ್ರೆ ವಿಷ್ಣು ದೂತರು ಅವರನ್ನ ಕರ್ಕೊಂಡು ಹೋಗಕ್ ಬಿಡ್ತಾ ಇಲ್ಲ, ನಾವೇನ್ ಮಾಡ್ಬೇಕು ಅಂತ ಹೇಳಿ. ಸೊ ಇಲ್ಲ, ನಾರಾಯಣ ಭಕ್ತರನ್ನ ನಾನು ಮುಟ್ಟೋ ಹಾಗಿಲ್ಲ. ಸೊ ನಾರಾಯಣ ಅಂದ್ರೆ ಪ್ರಭುಪಾದ ಹೇಳುವಂತದ್ದು, ಹರೇ ಕೃಷ್ಣ ಮಂತ್ರವನ್ನ ಒಂದು ಸರ್ತಿ ಆದ್ರೂ ಜೀವನದಲ್ಲಿ ಯಾರಾದ್ರೂ ಹೇಳಿದ್ರೆ ಅವರು ಕನಸಲ್ಲಿ ಸಹ ಯಮ ಬರೋದಿಲ್ವಂತವ್ರಿಗೆ, ಅಂದ್ರೆ ಹರೇ ಕೃಷ್ಣ ಮಂತ್ರ ಹೇಳೋದ್ರಿಂದ ಅಂತ ಹೇಳಿ. ಸೊ ಹಾಗಾಗಿ ಅವರು ನಾರಾಯಣ ಅಂತ ಹೇಳಿರೋದ್ರಿಂದ ಅವ್ರು ಬಿಟ್ಟು ಹೋಗ್ತಾರೆ. ಆದ್ರೆ ಅವನಿನ್ನು ಪ್ಯೂರಿಫೈ ಆಗಿಲ್ಲ. ಅವನನ್ನ ವೈಕುಂಠಕ್ಕಾಗ್ಲಿ ಗೋಲೋಕಕ್ಕಾಗ್ಲಿ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವನು ಪ್ಯೂರಿಫೈ ಆಗಿಲ್ಲ. ಆಗ ಅವನಿಗೆ ಬಿಡ್ತಾರಂತೆ, ಅವನಿಗೆ ಜೀವ ಮತ್ತೆ ಕೊಡ್ತಾರೆ. ಆಗ ಅವನು 1 ವರ್ಷ ಏನ್ ಮಾಡ್ತಾನೆ, ಅವನು ಒಂದು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ತುಂಬಾ ಕಠಿಣ ತಪಸ್ ಮಾಡ್ತಾನೆ. ಅಂದ್ರೆ ಅವನಿಗೆಲ್ಲ ರಿಯಲೈಸ್ ಆಗುತ್ತೆ, ನಾನು ಎಂತೆಲ್ಲ ತಪ್ಪು ಮಾಡಿದೆ, ಯಾವೊಂದು ಒಂದು ಸಣ್ಣ ಅಂದ್ರೆ ಅವನು ಬೇಡದೆ ಇರೋದನ್ನ ನೋಡ್ಬೇಕು ಅಂತ ಹೇಳಿ ಹೋಗಿದ್ದು, ಅಲ್ಲಿ ನೋಡಿ ಅವನು ಅದ್ರಲ್ಲೇ ಸಿಕ್ಕಾಕೊಂಡು, ಅಂದ್ರೆ ಇಡೀ ಜೀವನವೇ ಹಾಳಾಯ್ತು ಅವನು. ಸೊ ನಾವು ಕೆಲವೊಂದ್ಸತಿ ತಪ್ಪು ಮಾಡ್ಬೇಕಾದ್ರೆ ಯಾವ್ದೋ ಒಂದು ಅಂದ್ರೆ ಇದ್ರಿಂದ ಏನ್ ಆಗದೆ ಇರ್ಬೋದು, ಒಂದು ಸಣ್ಣ ಇದು ಒಂದ್ಸರ್ತಿ ನೋಡಿದ್ರೆ ಏನ್ ತೊಂದರೆ ಇಲ್ಲ, ಅಥವಾ ನಾವು ಯಾವ್ದೇ ಒಂದು ಕೆಟ್ಟ ಮೂವಿ ಇರ್ಬೋದು, ಅದೇನೋ ಒಂದ್ ಸ್ವಲ್ಪ ಹೊತ್ತು ನೋಡ್ತೀನಿ, ನಾನು ಏನಾಗಲ್ಲ ಅಂತ. ಬಟ್ ಅದ್ರಿಂದ ನಮ್ಮ ಇಡೀ ಮನಸ್ಸು ಪ್ರಜ್ಞೆ ಎಲ್ಲ ಹಾಳಾಗುವಂತದ್ದು, ಹಾಗೂ ನಮ್ಮ ಜೀವನವನ್ನೇ ಅದು ಚೇಂಜ್ ಮಾಡ್ಬೋದು. ಸೊ ಅದೊಂದು ಲೆಸನ್ ನಾವ್ ಇದರಿಂದ ತಿಳ್ಕೊಬಹುದು. ಸೊ ಅದಾದ ನಂತರ ಅವನು ಹರಿದ್ವಾರಕ್ಕೆ ಹೋಗಿ ಪ್ಯೂರಿಫೈ ಆಗಿ 1 ವರ್ಷ ಆದ್ಮೇಲೆ ಮತ್ತೆ ವಿಷ್ಣು ದೂತರು ಬಂದು ಅವನನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗುವಂತದ್ದು, ಭಗವಂತನೇ ಬಂದು ಅವನನ್ನ ಕರ್ಕೊಂಡು ಹೋಗುವಂತದ್ದು. ಸೊ ಇದು ಹೇಗಾಯ್ತು, ಒಂದು ಆಸಕ್ತಿಯಿಂದ, ಅಂದ್ರೆ ಇಂದ್ರಿಯ ವಸ್ತುವಿನ ಮೇಲೆ ಅವನ
ದೃಷ್ಟಿ ಬಿತ್ತು. ಆ ಇಂದ್ರಿಯ ವಸ್ತು ಜೊತೆ ಬಿದ್ದಾಗ ಏನಾಯ್ತು? ಆಸಕ್ತಿ. ಇದು ನಾವು 2ನೇ ಅಧ್ಯಾಯದಲ್ಲೇ ನೋಡಿದ್ವಿ. ಆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೋ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಂ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಹೇಗೆ ಮನುಷ್ಯ ಮೊದ್ಲಿಗೆ ಅವನಿಗೆ ಇಂದ್ರಿಯ ವಸ್ತುವಿನ ಮೇಲೆ ಆಸಕ್ತಿ, ವಸ್ತು ನೋಡ್ದ, ಅದರ ಮೇಲೆ ಆಸಕ್ತಿ ಬಂತು, ಆಸಕ್ತಿ ಕಾಮ ಆಯ್ತು, ಕಾಮದಿಂದ ಕ್ರೋಧ ಆಯ್ತು, ಕ್ರೋಧದಿಂದ ಭ್ರಮೆಗೊಳಗಾದ ಮೇಲೆ ಅವನಿಗೆ ಸ್ಮರಣೆಯ ವಿಸ್ಮಯ ಆಯ್ತು, ಅದರಿಂದ ಬುದ್ಧಿ ನಾಶ ಆಯ್ತು, ಬುದ್ಧಿ ನಾಶ ಆದ್ಮೇಲೆ ಅವನು ಪತನಗೊಂಡ. ಕವಿಂ ಪುರಾಣ ಮನುಷಾಸಿತಾರಂ ಅಣೋರಣೀಯಾಂ ಅನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಪರಮ ಪುರುಷನು, ಎಲ್ಲವನ್ನು ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತಲೂ ಸಣ್ಣಗಿರುವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ನಾಗಿರುವನು. ಸೊ ನಾವು ಕೃಷ್ಣನನ್ನ ಹೇಗೆ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳಿರುವಂತದ್ದು, ನನ್ನನ್ನ ನೀನು ಯಾವಾಗಲೂ ಒಬ್ಬ ಪರಮ ಪುರುಷ, ಎಲ್ಲವನ್ನು ಬಲ್ಲುವನು ಹಾಗೂ ಆದಿ ಪುರಾತನ. ಸೊ ಆದಿ ಗೋವಿಂದಂ ಆದಿ ಪುರುಷಂ. ಸೊ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ರೂಪ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಅಂತ ಹೇಳ್ತೀವಿ ಬ್ರಹ್ಮ ಸಂಹಿತದಲ್ಲಿ ಹೇಳುವಂಥದ್ದು. ಸೊ ಅಂದ್ರೆ ಆದಿಪುರುಷ ಕೃಷ್ಣ, ನನ್ನನ್ನ ಆದಿಪುರುಷ ಅಂತ ಹೇಳಿ ನೀನು ನೆನಿಬೇಕು. ಹಾಗೂ ಸಣ್ಣದಕ್ಕಿಂತ ಸಣ್ಣದವನು ಅಂತ ಹೇಳಿದ್ರೆ ಕೃಷ್ಣ ಅಂಡಾಂತರಸ್ಥಂ ಪರಮಾಣು ಚಯಾಂತರಸ್ಥಂ ಅಂತಂದ್ರೆ ಸಣ್ಣದಕ್ಕಿಂತ ಸಣ್ಣನೂ ಆಗ್ಬೋದು, ದೊಡ್ಡದಕ್ಕಿಂತ ದೊಡ್ಡನೂ ಆಗ್ಬೋದು. ಅಂದ್ರೆ ಈಗ ಪ್ರಹ್ಲಾದ್ ಮಹಾರಾಜ್ ಕರೆದಾಗ ಅವನು ಅಂದ್ರೆ ದೈತ್ಯವಾದ ಒಂದು ರೂಪದಲ್ಲಿ ಬಂದ ಅಲ್ವಾ, ಆ ಒಂದು ಪಿಲ್ಲರ್ ಒಳಗಿಂದ ಬಂದಿರುವಂತದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಅವನ ಇನ್ಕಾರ್ನೇಷನ್ಸ್ ಅಲ್ಲಿ ವಾಮನನಾಗಿ ಅಥವಾ ಸಣ್ಣದಾಗಿ ಇರುವಂತದ್ದು, ಅಥವಾ ಇನ್ನು ಅಂದ್ರೆ ಅಣುವಲ್ಲೂ ಕೃಷ್ಣ ಇದ್ದಾನೆ ಅಂತ ಹೇಳ್ತೀವಿ. ಸೊ ಅಣುವಲ್ಲೂ ಸಹ ಇರುವಂತದ್ದು. ಅದು ಹೇಗೆ ಸಾಧ್ಯ? ಕೃಷ್ಣನ ಅಂದ್ರೆ ನಮಗೆ ಇದು ಶಾಸ್ತ್ರಗಳಿಂದ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದ್ದು ಸರ್ವಸ್ಯಾಸ್ಯ ಬಾಹ್ಯತಃ. ಅಂದ್ರೆ ಹಿ ವಾಕ್ಸ್, ಹಿ ಡಸ್ ನಾಟ್ ವಾಕ್. ದೇವರ ಬಗ್ಗೆ ಇದು ಈಶೋಪನಿಷತ್ತಲ್ಲಿ ಇರುವಂತ ಮಂತ್ರ. ಅವನು ದೂರ ಇದ್ದಾನೆ, ಆದ್ರೂ ಸಹ ಹತ್ರದಲ್ಲಿದ್ದಾನೆ. ತದ್ದೂರೇ ತದ್ವಂತಿಕೆ ಅಂದ್ರೆ ಅವನು ದೂರದಲ್ಲಿದ್ದಾನೆ, ಗೋಲಕದಲ್ಲಿದ್ದಾನೆ, ಆದ್ರೂ ಸಹ ಇಲ್ಲಿ ಭಕ್ತರು ಕರೆಯುವಾಗ ಅವನು ಕೂಡ್ಲೆ ಬರ್ತಾನೆ. ಹೇಗೆ ಬರುವಂತದ್ದು? ಕೃಷ್ಣನಿಗೆ ಅದು ಸಾಧ್ಯ, ನಮಗೆ ಸಾಧ್ಯ ಇಲ್ಲ. ನಮಗೆ ಈಗ ಹೋಗ್ಬೇಕಿದ್ರೆ ನನಗೆ ಫಿಸಿಕಲ್ ಆಗಿ ನಾನು ಹೋಗ್ಬೇಕು, ಅಥವಾ ನನ್ನ ಮನಸ್ಸು ಹೋಗ್ಬೋದು ಎಲ್ಲಿ ಬೇಕಾದ್ರೆ, ಆದ್ರೆ ನಮಗೆ ಬೇಕಾದಲ್ಲಿ ಹೋಗ್ಬೇಕಿದ್ರೆ ಅದು ಕೃಷ್ಣನಿಗೆ ಮಾತ್ರ ಸಾಧ್ಯ. ಅವನಿಗೆ ಅಲ್ಲೂ ಇರ್ಬೋದು, ಗೋಲೋಕದಲ್ಲಿ ಇರ್ಬೋದು, ಇಲ್ಲಿಯೂ ಬರ್ಬೋದು. ಸೊ ಈ ತರ ಯಾವಾಗ ಒಬ್ಬ ಧ್ಯಾನಿಸ್ತಾನೋ ಅವನು ಸೂರ್ಯನಂತೆ ಪ್ರಕಾಶಿಸುವವನು. ಸೊ ಅವನಿಗೆ ಈಗ ನಾವು ಭಗವಂತನೊಟ್ಟಿಗೆ ನಾವು ಸಂಬಂಧ ಬೆಳೆದಾಗ ನಮಿಗೂ ಆ ಭಗವಂತನ ಎಲ್ಲಾ ಕ್ವಾಲಿಟೀಸ್ ಬರುತ್ತೆ ಅಂತ ಪ್ರಭುಪಾದ್ ಹೇಳ್ತಾರೆ. ಸೊ ಅದು ಹೇಗೆ ಸಾಧ್ಯ? ಸೊ ಅವನನ್ನ ಅರ್ಥ ಮಾಡ್ಕೊಳ್ಳುವಾಗ ಆ ಒಂದು ಜ್ಞಾನ ಅವನಿಗೂ ಬರುವಂತದ್ದು. ಆಗ ಅವನು ಸೂರ್ಯನಂತೆ ಪ್ರಕಾಶಿಸುವವನು, ದಿವ್ಯನಾಗಿದ್ದು ಆಗ ಅವನು ಕೃಷ್ಣ ದಿವ್ಯವಾಗಿರುವವನು ಅಲ್ಲ, ಸಾರಿ, ಇದ್ರಲ್ಲಿ ಅಂದ್ರೆ ಇಂಟೆಲಿಜೆನ್ಸ್ ಕೊಡ್ತಾನೆ ಕೃಷ್ಣ ಭಕ್ತನಾಗಿರೋವನಿಗೆ. ಆದ್ರೆ ಇಲ್ಲಿ ಹೇಳುವಂತದ್ದು ಕೃಷ್ಣ ಸೂರ್ಯನಂತಹ ಪ್ರಕಾಶ ಇರುವಂತವನು, ಹಾಗೂ ಅವನು ಈ ಐಹಿಕ ಪ್ರಕೃತಿಗೆ ಅತೀತವಾದವನು. ಈ ಐಹಿಕ ಯಾವುದೇ ಒಂದು ಗುಣಗಳೇನಿದೆ, 3 ಗುಣಗಳಿಂದ ಮೇಲೆ ಇರುವಂತದ್ದು ಕೃಷ್ಣ, ಅತೀತನಾಗಿರುವಂತವನು. ಸೊ ಇಲ್ಲಿ ನಾವು ನೋಡ್ಬೋದು, ಬ್ರಹ್ಮ ಇರ್ಬೋದು, ಬ್ರಹ್ಮ ಸಹ ಯಾವಾಗಲೂ ಒಂದು ಕೃಷ್ಣನ ಧ್ಯಾನದಲ್ಲೇ ಇರುವಂತದ್ದು, ಹಾಗೂ ಈಶ್ವರನು. ಸೊ ಈಗ ಬ್ರಹ್ಮನಿಗೆ ಯಾವುದೇ ಒಂದು ತೊಂದರೆ ಬಂದಾಗ ಅವನು ಧ್ಯಾನ ಮಾಡಿ ಕೃಷ್ಣನನ್ನ ಕರೆಯುವಂತದ್ದು, ಹಾಗೂ ಈಶ್ವರ ಸಹ ಯಾವಾಗ್ಲೂ ಒಂದು ಕೃಷ್ಣನ ಧ್ಯಾನದಲ್ಲೇ ಇರುವಂತದ್ದು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಆಶಾಶತ್ವ ಪ್ರಪಂಚಕ್ಕೆ ಹಿಂತಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಸೊ ಇಲ್ಲಿ ಏನ್ ತೋರಿಸ್ತಾ ಇರೋದು ಅಂತಂದ್ರೆ, ಇಲ್ಲಿ ಇಬ್ಬರಿದ್ದಾರೆ, 2 ಜನ. ಒಬ್ಬ
ನಾರ್ಮಲ್ ಆಗಿ ಗೇಟ್ ಓಪನ್ ಮಾಡಿ ಬರುವಂತದ್ದು, ಇನ್ನೊಬ್ಬ ಮೇಲಿಂದ ಜಂಪ್ ಮಾಡಿ, ಅಂದ್ರೆ ಸೊ ಇದು ಹೇಗೆ ಅಂತ ಹೇಳಿದ್ರೆ ಆ ಇದು ಮಾಯವಾದಿಗಳು ತುಂಬಾ ಕಷ್ಟಕರ, ಅಂದ್ರೆ ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸ್ಸು ಮುನಿಪುಂಗವಾನ ಸೋಪ್ಯಸ್ತಿ ಯತ್ ಪ್ರಪದಸೀಮ್ನಿ ಅವಿಚಿಂತ್ಯ ತತ್ವೆ ಗೋವಿಂದ ಮಾದಿಪುರುಷಂ ತಮಾಂ ಭಜಮಿ. ಅಂದ್ರೆ ಮಾಯವಾದಿಗಳು ಅಂತಲ್ಲ, ಈ ಯೋಗಿಗಳು ಎಲ್ಲ ಕೋಟ್ಯಾಂತರ ವರ್ಷಗಳನ್ನ ಆ ಉಸಿರಾಟದ ಮೇಲೆ ಅವರ ಒಂದು ಧ್ಯಾನ ಇಟ್ಟು ಎಷ್ಟೋ ತಪಸ್ಸು ಮಾಡಿ ಸಾವಿರಾರು ವರ್ಷಗಳ ತಪಸ್ಸು ಮಾಡ್ತಾ ಅದಾದ ಮೇಲೆ ಅವರು ಕೊನೆಗೆ ಅರ್ಥ ಮಾಡ್ಕೊಳ್ಳುವಂತೂ ಭಕ್ತಿ ಸೇವೆಗೆ ಬರಬೇಕು, ಭಕ್ತಿ ಮಾಡ್ಬೇಕು. ಈ ಮಾಯವಾದಿಗಳು ಅಷ್ಟೇ, ಬ್ರಹ್ಮನ್ ಅಂತ ಬ್ರಹ್ಮನ್ ಜ್ಯೋತಿ, ಅದು ಕೃಷ್ಣನ ಎಫಲ್ಜೆನ್ಸ್, ಅದರ ಮೇಲೆ ಅದೇ ಫೈನಲ್ ಅಂತ ಹೇಳಿ ಅದರ ಮೇಲೆ ಧ್ಯಾನ ಮಾಡುವಂಥದ್ದು. ಆದ್ರೆ ಕೊನೆಯಲ್ಲಿ ಅವರಿಗೆ ಮಾಡಿ ಎಷ್ಟೋ ಜೀವಗಳ ಅಂದ್ರೆ ಹುಟ್ಟು ಸಾವು ಆದ ನಂತರ ಅವರು ಕೊನೆಗೆ ಬಹುನಾಮ್ ಜನ್ಮನಾಮಂತೆ ಕೃಷ್ಣ ಹೇಳುವಂಥದ್ದು ಧ್ಯಾನ ಬಹುನಾಮ್ ಜನ್ಮನಾಮಂತೆ ಧ್ಯಾನವಾನ್ ಮಾಂ ಅಂದ್ರೆ ತುಂಬಾ ಜನ್ಮಗಳ ಮೇಲೆ ನನ್ನನ್ನ ಒಬ್ಬ ಅರ್ಥ ಮಾಡ್ಕೊಳ್ಳುವಂಥದ್ದು, ಎಷ್ಟೋ ಜನ್ಮಗಳ ನಂತರ ಅಂತ ಹೇಳಿ ಬಹೂನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ ನಾವು. ಸೊ ಎಷ್ಟೋ ಜನ್ಮಗಳ ಮೇಲೆ ಅವರು ಅರ್ಥ ಮಾಡ್ಕೊಳ್ಳುವಂತ ಕೃಷ್ಣನೇ ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ಅದನ್ನೇ ಕೃಷ್ಣ ಹೇಳುವಂಥದ್ದು, ಎಷ್ಟೋ ಜನ್ಮನ ಆದ್ಮೇಲೆ ಅವನು ಅರ್ಥ ಮಾಡ್ಕೊಳ್ತಾನೆ. ಸೊ ಆದರೆ ನನ್ನನ್ನ ಯಾರು ಸ್ಮರಿಸುತ್ತಾರೋ ಅವರು ಈ ದುಃಖಾಲಯ ಹಾಗೂ ಅಶಾಶ್ವತವಾದದ್ದು, ಅಂದ್ರೆ ದುಃಖಾಲಯ ಅಂತ ಕೃಷ್ಣ ಹೇಳುವಂಥದ್ದು. ಈಗ ಕೃಷ್ಣನೇ ಮಾಡಿರುವಂತ ಈ ಒಂದು ಐಹಿಕ ಜಗತ್ತೇನಿದೆ, ಕೃಷ್ಣನೇ ಹೇಳುವಂಥದ್ದು ಇದು ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ರೆ, ಇದು ಮಾಯಾವಾದಿಗಳು ಹೇಳುವಂಥದ್ದು ಇದು ಮಾಯೆ ಅಂತ. ಮಾಯೆ ಅಲ್ಲ, ಇದು ಇದೆ ಆದ್ರೆ ಶಾಶ್ವತವಲ್ಲ ಅಷ್ಟೇ, ಟೆಂಪರರಿ ಅಂತ ಹೇಳಿ. ಮಾಯೆ ಅಲ್ಲ, ನಿಜವಾಗ್ಲೂ ಇರುವಂತದ್ದು ಕೃಷ್ಣನ ಸೃಷ್ಟಿ ಅಲ್ಲ, ಆದ್ರೆ ಇದು ದುಃಖಾಲಯ. ಸೊ ನಾವೇನ್ ಅನ್ಕೊಂಡಿದೀವಿ, ಇಲ್ಲಿ ನಾವು ಎಂಜಾಯ್ ಮಾಡಕ್ಕೆ ಬಂದಿದೀವಿ. ನಾವು ಇಲ್ಲಿ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ನಾವೊಂದು ಹೋಟೆಲಿಗೆ ಹೋಗ್ತೀವಿ, ಹೋಟೆಲ್ ಅಲ್ಲಿ ನಮ್ ಕೆಲ್ಸ ಏನು, ಅಲ್ಲಿ ಹೋಗ್ಬೇಕು, ಇರ್ಬೇಕು, ಬರ್ಬೇಕು. ಬಟ್ ಅದನ್ನ ಬಿಟ್ಟು ನಾನು ಅಲ್ಲಿದು ಇಲ್ಲ, ನಾನು ಸ್ಟೇ ಆಗಿರೋ ರೂಮು ಇದ್ರದ್ದು ಪೇಂಟಿಂಗ್ ಸರಿ ಇಲ್ಲ, ಪೇಂಟಿಂಗ್ ಚೇಂಜ್ ಮಾಡ್ತೀನಿ, ಸ್ಕ್ರೀನ್ ಚೇಂಜ್ ಮಾಡ್ತೀನಿ, ನನಗೆ ಇನ್ನು ಬೇರೆ ಅಂದ್ರೆ ಬೇರೆ ಎಲ್ಲ ಚೇಂಜ್ ಮಾಡುವಂಥದ್ದು. ಸೊ ಈ ತರ ಮಾಡಿದ್ರೆ ಅವರನ್ನ ಮೂರ್ಖ ಅಂತ ಹೇಳ್ಬೋದು. ಹಾಗೆ ನಾವು ಸಹ ಇಲ್ಲಿ ಏನ್ ಮಾಡುವಂಥದ್ದು, ಇಲ್ಲಿ ಬಂದು ಇಲ್ಲಿ ನಮ್ಮ ಕೆಲಸ ಏನು, ನಾವು ಪ್ಯೂರಿಫೈ ಆಗಿ ಕೃಷ್ಣನ ಒಂದು ಧಾಮಕ್ಕೆ ಹೋಗ್ಬೇಕಾದ್ರೆ ನಾವು ಇಲ್ಲಿ ಸೆಟ್ಲ್ ಆಗೋದ ರೀತಿ ಇಲ್ಲಿ ಹೇಗೆ ಇರ್ಬೇಕು ಅನ್ನೋದನ್ನ ಪ್ಲಾನ್ ಮಾಡೋದ್ರಲ್ಲಿ ಇದ್ದೇವೆ. ಸೊ ಹಾಗಾಗಿ ಕೃಷ್ಣ ಹೇಳುವಂಥದ್ದು ಇದು ದುಃಖಾಲಯ, ಇಲ್ಲಿಂದ ಆದಷ್ಟು ನಾವು ಹೊರಗಡೆ ಬರ್ಬೇಕು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣ ಮತ್ತು ಮತ್ತೆ ಆಗುತ್ತವೆ ಮರಣಗಳು. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಸೊ ಇಲ್ಲಿ ದೇವಲೋಕದಲ್ಲೂ ನಾವು ನೋಡ್ತೀವಿ, ಯಾವಾಗಲೂ ಯುದ್ಧ ಆಗುವಂಥದ್ದು, ದೇವಾಸುರ ಯುದ್ಧಗಳು ಆಗ್ತಾ ಇರುವಂತದ್ದು. ಸೊ ನರಕದಲ್ಲಿ ಬರೇ ನೋವೆ, ಅಂದ್ರೆ ಮಾಡಿರೋ ಕರ್ಮದ ಪ್ರಕಾರ ಅವರಿಗೆ ಯಾವಾಗ್ಲೂ ಪ್ರತಿದಿನವೂ ಒಂದಲ್ಲ ಒಂದು ಬೇರೆ ರೀತಿಯ ಶಿಕ್ಷೆಗಳಾಗುವಂಥದ್ದು, ಅದು ನರಕ. ಸೊ ಇದು ಐಹಿಕ ಜಗತ್ತಲ್ಲಿ ನಮ್ಮ ಇದ್ರಲ್ಲಿ ಯಾವುದೇ ಒಂದು ಅಂದ್ರೆ ಒಂದಲ್ಲ ಒಂದು ತೊಂದರೆಗಳು ಆಗ್ತಾನೆ ಇರುವಂತದ್ದು. ಅಂದ್ರೆ ಬ್ರಹ್ಮಲೋಕದಿಂದ ಹಿಡಿದು ಯಾವುದೇ ದೇವತೆಗಳನ್ನ ನಾವು ಯಾವ ದೇವತೆಗಳನ್ನ ಪೂಜೆ ಮಾಡ್ತೀವಿ ಆ ಲೋಕಕ್ಕೆ ಹೋಗುವಂಥದ್ದು. ಸೊ ಎಲ್ಲೇ ಹೋದ್ರು ಸಹ ಪುನರ್ಜನ್ಮ ಇದ್ದೇ ಇದೆ. ಜನನ ಮರಣವಿಂದ ತಪ್ಪಿಸ್ಕೊಳಕ್ಕೆ ಯಾರೂ ಸಾಧ್ಯ ಇಲ್ಲ. ಆದರೆ ನನ್ನನ್ನು ಯಾರು ಸ್ಮರಿಸ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ. ಸಹಸ್ರಯುಗ ಪರ್ಯಂತಂ ಸಹಸ್ರಯುಗ ಪರ್ಯಂತಂ ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ತೇಹೋ ರಾತ್ರವಿದೋ ಜನಾಃ ಅವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಭೂತಗ್ರಾಮಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇವ ಶಕ್ಪಾರ್ಥ ಪ್ರಭವ ಹತ್ಯಹರಾಗಮೇ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ.
ಅವನ ರಾತ್ರಿಯು ಅಷ್ಟೇ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ ಅಂತ ಹೇಳಿದ್ರೆ, ನಾವು ಸತ್ತ ಮೇಲೆ ಅಂದ್ರೆ ಈ ಪ್ರಪಂಚ ಮುಳುಗಿದ ಮೇಲೆ ನಾವೇನಾಗ್ತೀವಿ, ಸ್ಲೀಪಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ ಆತ್ಮ. ಸೊ ಅದು ಮತ್ತೆ ಮಹಾವಿಷ್ಣುವಿನ ಒಂದು ಗರ್ಭದ ಒಳಗಡೆ ಹೋಗುವಂಥದ್ದು, ಹೊಟ್ಟೆ ಒಳಗಡೆ. ಸೊ ಆಮೇಲೆ ಎಲ್ಲರೂನು ಆ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಮತ್ತೆ ಬ್ರಹ್ಮ ಯಾವಾಗ ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡುವಾಗ ಆತ್ಮಗಳೆಲ್ಲ ಮತ್ತೆ ಹೊರಗಡೆ ಬಂದು ಆ ಒಂದು ಕರ್ಮದ ಅನುಸಾರ ಜೀವ ತಗೊಂಡು ಎಲ್ಲಿಂದ ಸ್ಟಾಪ್ ಆಗಿರುತ್ತೆ ಅಲ್ಲಿಂದ ಮತ್ತೆ ಹಾಗೆ ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಅನ್ಕಾನ್ಶಿಯಸ್ನೆಸ್ ಸ್ಟೇಜ್ ಅಲ್ಲಿ ಇರ್ತೀವಿ ನಾವು ಆತ್ಮ, ಅದು ಮತ್ತೆ ಸೃಷ್ಟಿ ಆಗುವಾಗ ಮತ್ತೆ ಶುರುವಾಗುವಂಥದ್ದು. ಸೊ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ. ಪರಸ್ತಸ್ಮಾತ್ತು ಭಾವೋನ್ಯ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಇದು ಕೃಷ್ಣನ ಭೂಲೋಕ. ಅಲ್ಲಿ ಏನೂ ಆಗಲ್ಲ. ಈ ಪ್ರಳಯ ಆಗುವಂತದ್ದು ಬರೀ ಆ ಬ್ರಹ್ಮ ಭುವನ ಲೋಕ, ಬ್ರಹ್ಮನ ಲೋಕ ಸಹ ಪ್ರಳಯ ಆಗುತ್ತೆ. ಆದ್ರೆ ಬ್ರಹ್ಮನ ಲೋಕಕ್ಕೆ ಹೋದ್ರೂ ಸಹ ನಾವು ಮತ್ತೆ ಬರ್ತೀವಿ. ಹಾಗೂ ಬೇರೆ ಎಲ್ಲ ನಾಶ ಆದ್ರೂ ಸಹ ಕೃಷ್ಣನ ಒಂದು ಆಧ್ಯಾತ್ಮಿಕ ಲೋಕ ಏನಿದೆ ಅದು ಮಾತ್ರ ಏನೂ ಆಗುವುದಿಲ್ಲ. ಸೊ ಮತ್ತು ಅಲ್ಲಿ ಆಧ್ಯಾತ್ಮಿಕ ಶರೀರ ಇರೋದ್ರಿಂದ ಅವ್ರು ಯಾವಾಗಲೂ ನಶಿಸೋದಿಲ್ಲ. ಸೊ ಕ್ಷರರು ಅಕ್ಷರರು ಅಂತ ಹೇಳ್ತೀವಿ. ಸೊ ನಾವೆಲ್ಲ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇರೋರೆಲ್ಲ ಕ್ಷರರು, ಅಲ್ಲಿರೋರೆಲ್ಲ ಅಕ್ಷರರು. ಅವರಿಗೆ ಈ ಹುಟ್ಟು ಸಾವು ಇಲ್ಲ ನಮ್ಮ ಹಾಗೆ. ಸೊ ಇದು ಗೋಲೋಕ. ಇದನ್ನ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಇದರಲ್ಲಿ ನಿಮ್ಗೆ ಕ್ಲಾರಿಟಿ ಇರಲ್ಲ. ಅಂದ್ರೆ ಕೃಷ್ಣನ ಒಂದು ಗೋಲೋಕದಲ್ಲಿ ಹೇಗೆ ನಾವು ಅಂದ್ರೆ 5 ರೀತಿಯ ರಸದಲ್ಲಿ ನಾವು ಕೃಷ್ಣನ ಜೊತೆ ಇರ್ಬೋದು. ಒಂದು ಶಾಂತರಸ, ಈಗ ಹಸು ಇರ್ಬೋದು, ಅಥವಾ ಪಕ್ಷಿಗಳು, ಇವೆಲ್ಲ ನವಿಲು, ಇವೆಲ್ಲ ಶಾಂತರಸದಲ್ಲಿ ಕೃಷ್ಣನನ್ನ ಸೇವೆ ಮಾಡುವಂಥದ್ದು. ಸೊ 5 ರಸದಲ್ಲಿ ನಾವು ಕೃಷ್ಣನ ಜೊತೆಗೆ ಇರ್ಬೋದು. ಸಂಬಂಧ ನಮ್ಮೆಲ್ಲರಿಗೂ ಇದೆ ಒಂದು, ಅಂದ್ರೆ ಜೀವಿಗಳಿಗೆ, ಅಂದ್ರೆ ಆತ್ಮಕ್ಕೆ ಒಂದು ಸಂಬಂಧ ಇದೆ ಕೃಷ್ಣನ ಜೊತೆ. ಅದು ನಮಗೆ ಗೊತ್ತಿಲ್ಲ ಈಗ ಯಾವ ಸಂಬಂಧದಲ್ಲಿ ನಾವು ಕೃಷ್ಣನ ಜೊತೆ ಇದೀವಿ ಅಂತ. ಎಲ್ಲರಿಗೂ ಇದೆ. ಅದು ನಮಗೆ ಗೊತ್ತಾಗುವಂತದ್ದು ಯಾವಾಗ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಶರೀರ ಸಿಕ್ಕಿದಾಗ ನಮಗೆ ಗೊತ್ತಾಗುತ್ತೆ, ನಾನು ದಾಸ್ಯದಲ್ಲಿ ಇದೀನ ಕೃಷ್ಣನ ಜೊತೆ, ಅಥವಾ ನಾನು ನೆಕ್ಸ್ಟ್ ಬರುವಂತದ್ದು ದಾಸ್ಯ, ಶಾಂತರಸ, ಶಾಂತ ಆದ್ಮೇಲೆ ದಾಸ್ಯರಸ. ಅಂದ್ರೆ ಈಗ ಹನುಮಾನ್ ದಾಸ್ಯರಸದಲ್ಲಿ ರಾಮನ ಸೇವೆ ಮಾಡುವಂಥದ್ದು. ಅದಾದ ನಂತರ ಬರುವಂತದ್ದು ಸಾಕ್ಯರಸ. ಸಾಕ್ಯರಸ ಅಂತ ಹೇಳಿದ್ರೆ ವಾತ್ಸಲ್ಯರಸ. ವಾತ್ಸಲ್ಯರಸ ಅಂದ್ರೆ ತಾಯಿ ಯಶೋದೆ. ಸೊ ಅದಾದ ಮೇಲೆ ಅಂದ್ರೆ ವಾತ್ಸಲ್ಯ ಆದ್ಮೇಲೆ ಸಾಕ್ಯರಸ. ಸಾಕ್ಯ ಅಂತ ಹೇಳಿದ್ರೆ ಕೃಷ್ಣನ್ ಜೊತೆ ಒಂದು ಫ್ರೆಂಡ್ಶಿಪ್, ಇದ್ರಲ್ಲಿ ಆ ರೀತಿ ಒಂದು ರಸದಲ್ಲಿ ಇರುವಂತದ್ದು. ಅದು ಈಗ ಅರ್ಜುನ ಇರ್ಬೋದು, ಅಥವಾ ಗೋಪಾಲ ಬಾಲಕರು, ಇವರೆಲ್ಲ ಸಾಕ್ಯ ರಸದಲ್ಲಿ ಬರುವಂತದ್ದು. ನೆಕ್ಸ್ಟ್ ಹೈಯೆಸ್ಟ್ ಅಂತ ಹೇಳಿದ್ರೆ ಮಾಧುರ್ಯ ರಸ. ಗೋಪಿಕೆಯರು ಹಾಗೂ ರಾಧೆ, ಶ್ರೀಮತಿ ರಾಧಾರಾಣಿ, ಸೊ ಅವರ ಜೊತೆ ಇರುವಂತದ್ದು ಮಾಧುರ್ಯ ರಸ. ಈ ಎಲ್ಲಾ 5 ರಸಗಳನ್ನು ನಾವು ಅಲ್ಲಿ ನೋಡ್ಬೋದು. ಅಲ್ಲಿ ನಿತ್ಯ ಆಗ್ತಾ ಇರುವಂತದ್ದು ಕೃಷ್ಣನ ಲೀಲೆ ಗೋಲೋಕದಲ್ಲಿ. ಸೊ ಇದೊಂದು ಸ್ತೋತ್ರ ರಾಜ ಕುಲಶೇಖರ ಅಂತ ಹೇಳಿ ಅವರ ಒಂದು ಪ್ರೇಯರ್ ಕೃಷ್ಣನಿಗೆ. ಅಂದ್ರೆ ಸಾಯೋ ಟೈಮಲ್ಲಿ ನಮಗೆ ಹೇಗೆ ತುಂಬಾ ಕಷ್ಟ ದೇವರನ್ನ ನೆನೆಸ್ಕೊಳ್ಳುವಂಥದ್ದು. ಹಾಗಾಗಿ ಅವ್ರಿಲ್ಲಿ ಹೇಳುವಂಥದ್ದು, ಕೃಷ್ಣ ತ್ವದೀಯ ಪಾದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ಸೆ ಕಾಂಠಾವರೋಧನಂ ಸ್ಮರಣಂ ಕುತಸ್ತೆ. ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದರವಿಂದಗಳಲ್ಲಿ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯುಸಿರಿಳೆದಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಇದು ಮುಕುಂದಮಾಲ ಸ್ತೋತ್ರ ಅಂತ ಹೇಳಿ, ಇದು ತುಂಬಾ ಇದೆ ಶ್ಲೋಕಗಳು, 20 ರಿಂದ ಹೆಚ್ಚಾಗಿದೆ. ಇದರಲ್ಲಿ ಇದು ಪ್ರಭುಪಾದ ಫೇವ್ರೇಟ್. ಸೊ ಇದರಲ್ಲಿ ಅವ್ರು ಹೇಳುವಂತದ್ದು ಏನಂದ್ರೆ, ಅಂದ್ರೆ ಹೇಗೆ ಹಂಸ ಯಾವಾಗಲೂ ಅದರ ಒಂದು ಪಾದಗಳು ಇದನ್ನ ಅಂದ್ರೆ
ಈ ಈ ತಾವರೆಯ ಪಾದಗಳಲ್ಲಿ ಅದು ಯಾವಾಗಲೂ ಹೇಗೆ ಅದನ್ನ ಇಟ್ಕೊಂಡಿರುತ್ತೆ ಗಟ್ಟಿಯಾಗಿ, ಅದೇ ರೀತಿ ನಾನು ನಿನ್ನ ಯಾವಾಗಲೂ ನಿನ್ನ ಒಂದು ನೆನಪಿನಲ್ಲೇ ಇರ್ಲಿ ನಾನು. ಅಂದ್ರೆ ಸಣ್ಣ ಪ್ರಾಯದಲ್ಲಿ ನನ್ನನ್ನ ತಗೊಂಡು ಹೋಗು. ಯಾಕಂದ್ರೆ ವಯಸ್ಸಾದ್ಮೇಲೆ ಕಫ ವಾತ ಪಿತ್ತ ಅಂದ್ರೆ ಕಾಯಿಲೆ ಇರುವಾಗ ನನಗೆ ಆ ಒಂದು ನಮಗೆ ಎಲ್ಲಿರುತ್ತೆ ಅಂದ್ರೆ ಜ್ಞಾನ ಗೊತ್ತಿಲ್ಲ. ಅಥವಾ ಕೆಲವರೀಗ ನಾವು ಸಾಯೋ ಟೈಮಲ್ಲಿ ಎಷ್ಟೋ ಜನ ಅಂದ್ರೆ ಯೋಚನೆ ಅಂದ್ರೆ ಅವರಿಗೆ ಯೋಚನಾ ಶಕ್ತಿ ಸಹ ಇರಲ್ಲ. ICU ಲೆಲ್ಲ ಇರುವಾಗ ನಮಗೆ ಅದೆಲ್ಲ ನೆನ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಂದೆಲ್ಲ ಟೈಮಲ್ಲಿ ನಮಗೆ ದೇವರನ್ನ ಧ್ಯಾನ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಅವನು ಹೇಳುವಂಥದ್ದು ಕಫ ವಾತ ಪಿತ್ತೆಯಿಂದ ಇದೆಲ್ಲ ನಾನ್ ನಿನ್ನ ಹೇಗೆ ನೆನ್ಸ್ಕೊಳ್ಳೋದು, ಹಾಗಾಗಿ ಈ ಕೂಡ್ಲೆ ನನ್ನನ್ನ ಕರ್ಕೋ ನಿನ್ನ ಹತ್ರ, ನಾನ್ ನಿನ್ನ ಧ್ಯಾನದಲ್ಲಿ ಇರುವಾಗ್ಲೇ ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ. ಲಾಸ್ಟ್ ಶ್ಲೋಕ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಎಲ್ಲವನ್ನೂ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಸೊ ಭಕ್ತನಿಗೆ ಭಕ್ತಿ ಮಾಡೋದ್ರಿಂದ ಎಲ್ಲಾ ಬರುವಂತದ್ದು. ಈಗ ನಾವು ಮೊನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ ಹೇಗೆ ಅಂದ್ರೆ ಈ ಮೊದ್ಲಿಗೆ ಕರ್ಮಯೋಗ ಮಾಡುವಂಥದ್ದು, ಮತ್ತೆ ಜ್ಞಾನ ಯೋಗ ಮಾಡುವಂಥದ್ದು, ಅದಾಗಿ ಅಷ್ಟಾಂಗ ಮತ್ತೆ ನಂತರ ಬಂದಿರುವಂಥದ್ದು ಭಕ್ತಿ ಯೋಗ. ಆದ್ರೆ ಭಕ್ತಿ ಯೋಗದಲ್ಲಿರೋನಿಗೆ ಕೃಷ್ಣ ಭಕ್ತನಿಗೆ ಎಲ್ಲಾ ತಿಳಿದಿರುವಂಥದ್ದು, ಅವನಿಗೆ ಆ ಜ್ಞಾನವನ್ನ ಕೃಷ್ಣನೇ ಕೊಡುವಂಥದ್ದು. ಹಾಗಾಗಿ ಅವನಿಗೆ ಬೇರೆ ಬೇರೆ ಆಗಿ ಮಾಡುವ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೋ ಅವನಿಗೆ ವೇದಾಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ. ವೇದವನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾನ ಅವನು. ವೇದದಲ್ಲಿರೋ ಜ್ಞಾನ ಅವನಿಗೆ ಅರ್ಥ ಆಗಿರುತ್ತೆ. ಯಾಕಂತ ಹೇಳಿದ್ರೆ ವೇದಗಳ ಮೇನ್ ಉದ್ದೇಶವೇನು? ಭಗವಂತನ ತಿಳಿದುಕೊಳ್ಳುವಂಥದ್ದು ಹಾಗೂ ಭಗವಂತನ ಒಂದು ಅಂದ್ರೆ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವಂಥದ್ದೇ ವೇದಗಳ ಜ್ಞಾನ. ವೇದೈಶ್ಚ ಸರ್ವೇ ಅಹಮೇವ ವೇದ್ಯೋ. ಅಂದ್ರೆ ವೇದಗಳನ್ನ ಯಾಕೆ ಕಲಿಯುವಂಥದ್ದು? ನನ್ನ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ಯಾವಾಗ ಭಕ್ತ ಆಲ್ರೆಡಿ ಅವನು ಭಕ್ತಿ ಸೇವೆಯಲ್ಲಿ ಇರುವಾಗ ಅವನು ಸಪರೇಟ್ ಆಗಿ ವೇದವನ್ನ ಓದೋ ಅವಶ್ಯಕತೆ ಇಲ್ಲ. ಅದಲ್ಲಿ ಹಾಗೂ ಯಜ್ಞಗಳನ್ನ ಮಾಡುವ ಅವಶ್ಯಕತೆ ಇಲ್ಲ. ಯಜ್ಞ ಅಂದ್ರೆ ನಾವು ಬೇರೆ ಬೇರೆ ದುಬಾರಿ ಯಜ್ಞಗಳು ಆ ಯಜ್ಞಗಳನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ದಾನ ಮಾಡುವ ಅವಶ್ಯಕತೆ ಇಲ್ಲ. ನಾನು ದಾನ ಮಾಡಿ ಪುಣ್ಯ ಮಾಡಿಕೊಳ್ತೀನಿ, ಇಲ್ಲ, ನೀನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೂ ಯಾವುದೇ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಅಂದ್ರೆ ಅವನಿಗೆ ಬೇರೆ ಕಾಮ್ಯ ಕರ್ಮಗಳನ್ನ ಮಾಡಿ, ಈಗ ನಾವು ಮೃಗ ನೋಡಿದ್ವಿ ಹೇಗೆ ಅವನು ಕಾಮ್ಯ ಕರ್ಮಗಳನ್ನ ಮಾಡಿ ಸಹ ಅವನು ಒಂದು ಮುಂದಿನ ಜನ್ಮದಲ್ಲಿ ಹಲ್ಲಿ ಆಗುವಂತ ಒಂದು ಆಯ್ತು ಒಂದು ತಪ್ಪಿಂದಾಗಿ. ಸೊ ಆದರೆ ಆತರ ಎಲ್ಲ ಫಲಗಳು, ಒಳ್ಳೆ ಫಲಗಳು ಏನಿದೆ ಅದನ್ನ ಕಳೆದುಕೊಳ್ಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದ್ರೆ ಸಾಕು. ಕೃಷ್ಣ ಒಂದು ನಮಗೆ ಆ ಒಂದು ವಿಶ್ವಾಸ, ಹೋಪ್ ಕೊಡ್ತಾ ಇರುವಂತದ್ದು. ನೀನ್ ಭಕ್ತಿ ಸೇವೆ ಮಾಡ್ತಾವ, ನಿನ್ನ ಜೀವನದಲ್ಲಿ ಏನೇನ್ ಬೇಕು ಎಲ್ಲ ನಾನೇ ಕೊಡ್ತೇನೆ. ಅವನು ಮತ್ತೆ ಕೊನೆಯಲ್ಲಿ ಅದು ಎಲ್ಲವನ್ನು ಸಿಗುತ್ತೆ, ಮತ್ತೆ ಪರಮ ಶಾಶ್ವತ ನಿವಾಸವನ್ನು ಸಹ ಅವನು ಸೇರ್ತಾನೆ. ಸೊ ಇದರ ಅಧ್ಯಾಯದ ಸಾರಾಂಶ. ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು. ತಸ್ಮಾತ್ ಸರ್ವೇಷು ಕಾಲೇಶು, ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಓಂ ಇತಿ ಏಕಾಕ್ಷರಂ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ದುಃಖಾಲಯಂ ಅಶಾಶ್ವತಂ, ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ. ಪರಸ್ತಸ್ಮಾಕ್ತು ಭಾವೋನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮೋನ್ನತನನ್ನು ಸಾಧಿಸಲು ಸಾಧ್ಯ. ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವ. ಸೊ ಧನ್ಯವಾದಗಳು. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ, ಸಾರಿ, ಗೋಲೋಕ ಚಾರ್ಟ್ ತೋರಿಸಿಲ್ಲ ನಾನು, ಒಂದ್ ನಿಮಿಷ. ಸೊ ಇದು ಗೋಲೋಕ. ಸೊ ಗೋಲೋಕ ಚಾರ್ಟ್ ಅಂತ ಹೇಳಿ ಅಂದ್ರೆ ಇದ್ರಲ್ಲಿ ನಾವು ನೋಡ್ಬೋದು, ಮೊದ್ಲಿಗೆ ಇಲ್ಲಿ ಮೇಲೆ ಇರುವಂತದ್ದು ಗೋಲೋಕ ಇದ್ರಲ್ಲಿ. ಸೊ ಇದು ನಾನು ಗ್ರೂಪ್ ಅಲ್ಲಿ ಮತ್ತೆ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಇದು ಗೋಲೋಕ, ಇದು ಕೃಷ್ಣ ಇರುವಂತ ಗೋಲೋಕಧಾಮ. ಗೋಲೋಕನಾಮ್ನಿ ನಿಜಧಾಮ್ನಿ ತಲೇಚ ಗೋಲೋಕನಾಮ್ನಿ ನಿಜಧಾಮ್ನಿ ತಲೇಚ ತಸ್ಯ. ಅಂದ್ರೆ ಗೋಲೋಕ
ಆ ಇರುವಂತದ್ದು ಬ್ರಹ್ಮನ ಒಂದು ಬ್ರಹ್ಮ ಸಂಹಿತೆಯಲ್ಲಿ ಬರುತ್ತೆ, ಇದು ಗೋಲೋಕ ಅಂತ ಹೇಳಿ ಹೆಸರು. ಸೊ ಇಲ್ಲಿ ಕೃಷ್ಣ ಇರುವಂತದ್ದು. ಕೃಷ್ಣನ ಇಲ್ಲಿ ಬೇರೆ ಬೇರೆ ಪೆಟಲ್ಸ್ ತರ ಏನಿದೆ, ದಳಗಳು, ಇಲ್ಲಿ ಎಲ್ಲ ಬೇರೆ ಬೇರೆ ಲೀಲೆ ಆಗುವಂತದ್ದು ಇಲ್ಲಿ ನೋಡ್ಬೋದು ನಾವು. ಯಶೋಧ ಮಾತೆ ಮತ್ತು ಕೃಷ್ಣ, ಇಲ್ಲಿ ಗೋಪಾಲ ಬಾಲಕರ ಜೊತೆ ಇಲ್ಲಿ ಇರುವಂತದ್ದು, ಇಲ್ಲಿ ಗೋಪಿಕೆಯರ ಜೊತೆ ಇರುವಂತದ್ದು, ಹೀಗೆ ಎಲ್ಲರ ಜೊತೆ ಇರುವಂತದ್ದು ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನೋಡ್ಬೋದು. ಸೊ ಇಲ್ಲಿ ಎಲ್ಲ ಬೇರೆ ಬೇರೆ ಲೀಲೆಗಳು ಕೃಷ್ಣಂದು ಆಗುವಂತದ್ದು, ಇದು ಗೋಲೋಕ. ಸೊ ಇದು ಕೃಷ್ಣನ ಎಕ್ಸ್ಪಾನ್ಷನ್ಸ್ ನೋಡ್ಬೋದು ಇಲ್ಲಿ. ಸಂಕರ್ಷಣ, ಇಲ್ಲಿ ವಾಸುದೇವ, ಪ್ರದ್ಯುಮ್ನ ಹಾಗೂ ಅನಿರುದ್ಧ. ಸೊ ಇಲ್ಲಿ ವೇದಗಳು ನೋಡ್ಬೋದು ನಾವು, ಋಗ್ವೇದ, ಸಾಮವೇದ, ಅಥರ್ವ ವೇದ ಹಾಗೂ ಯಜುರ್ವೇದ. ಸೊ ಇದು ಗೋಲೋಕ. ಸೊ ಗೋಲೋಕ ಆದ್ಮೇಲೆ ಗೋಲೋಕದ ಕೆಳಗಡೆ ನಾವು ಅಯೋಧ್ಯೆ ನೋಡ್ಬೋದು. ಇಲ್ಲಿ ರಾಮ ಇರುವಂತದ್ದು ಇಟರ್ನಲ್ಲಿ, ಅಂದ್ರೆ ನಿತ್ಯವಾಗಿ ಅಲ್ಲಿ ಆಗುವಂತದ್ದು. ಇದು ಇಲ್ಲಿ ಅಯೋಧ್ಯ ಇದೆ. ಅಯೋಧ್ಯ ಕೆಳಗಡೆ ಬರುವಂತದ್ದು ವೈಕುಂಠ. ವೈಕುಂಠ ಅಂತ ಹೇಳಿದ್ರೆ, ವೈ ಅಂತ ಹೇಳಿದ್ರೆ ನೋ, ಕುಂಠ ಅಂದ್ರೆ ವರಿ, ಅಂದ್ರೆ ಎಲ್ಲಿ ನಮಗೆ ತೊಂದರೆಗಳೇ ಇಲ್ಲ. ವೈಕುಂಠ ಅಂದ್ರೆ ಅಲ್ಲಿ ಯಾವುದೇ ಒಂದು ಆಂಗ್ಸೈಟಿ ಇಲ್ಲ, ಸಂತೋಷವಾಗಿ ಇರುವಂತ ಜಾಗ ಎಲ್ಲರೂ ಅಂತ ಹೇಳಿ. ಆದ್ರೆ ಇಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಕೃಷ್ಣನನ್ನ ನಾವು ದೇವರು ಅಂದ್ರೆ ಒಂದು ಆ ರೀತಿಯಲ್ಲಿ ವರ್ಷಿಪ್ ಮಾಡೋ ತರ. ಆದ್ರೆ ಇಲ್ಲಿ ಸಾಕ್ಯ ಹಾಗೂ ಮಾಧುರ್ಯ ಬೇರೆ ರೀತಿಯಲ್ಲಿ, ಅಂದ್ರೆ ಒಂದು ಫ್ರೆಂಡ್ ಆಗಿ ನೋಡ್ಬೋದು ನಾವು ಕೃಷ್ಣನನ್ನ, ಗೆಳೆಯನಾಗಿ ನೋಡ್ಬೋದು. ಆದ್ರೆ ಇಲ್ಲಿ ಹಾಗಲ್ಲ, ನಾವು ದೇವರನ್ನ ಪೂಜೆ ಮಾಡುವ ರೀತಿಯಲ್ಲಿ ಮಾಡುವಂತದ್ದು ವೈಕುಂಠದಲ್ಲಿ. ಸೊ ಹಾಗಾಗಿ ಕೃಷ್ಣನ ಒಂದು ರೂಪ ಏನಿದೆ ಅದು ಹೈಯೆಸ್ಟ್ ಅಂತ ಹೇಳುವಂತದ್ದು. ಸೊ ಇಲ್ಲಿ ನಾವು ನೋಡ್ಬೋದು ದ್ವಾರಪಾಲಕರು, ಜಯ ವಿಜಯರು ಇರುವಂತದ್ದು. ಸೊ ಇದು ವೈಕುಂಠ ಇರುವಂತದ್ದು. ಸೊ ವೈಕುಂಠದ ಕೆಳಗಡೆ ಇಲ್ಲಿ ತ್ರಿಶೂಲ ನೋಡ್ತೀವಿ ನಾವು. ಇದು ಪ್ರೊಟೆಕ್ಷನ್. ಯಾಕೆ ಅಂತ ಹೇಳಿದ್ರೆ, ಈ ಬೇರೆ ಮಾಯವಾದಿಗಳು ಅವರೆಲ್ಲ ಬ್ರಹ್ಮಜ್ಯೋತಿಯ ಒಂದು ಧ್ಯಾನ ಮಾಡ್ತಾ ಇರ್ತಾರೆ. ಸೊ ಆ ಬ್ರಹ್ಮಜ್ಯೋತಿಯಲ್ಲಿರೋರಿಗೆ ಅವರಿಗೆ ಇಲ್ಲಿಗೆ ತಲುಪೋದಷ್ಟೇ. ಇದು ಇಲ್ಲಿ ಸದಾಶಿವ ಲೋಕ. ಈ ಬ್ರಹ್ಮಜ್ಯೋತಿ ಫುಲ್ ಪ್ರೊಟೆಕ್ಷನ್ ಆಗಿರುತ್ತೆ. ಇಲ್ಲಿ ಹೇಗೆ ಸುತ್ತಲೂ ಪ್ರೊಟೆಕ್ಟ್ ಆಗಿರುತ್ತೆ, ಅದರಿಂದ ಒಳಗಡೆ ಬರಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಅದು ಭಕ್ತರಿಗೆ ಮಾತ್ರ ಹೋಗಕ್ಕೆ ಸಾಧ್ಯ ಈ ಮೇಲಿನ ಲೋಕಗಳಿಗೆ. ಈಗ ಮಾಯವಾದಿಗಳಲ್ಲಿ ಏನಂದ್ರೆ ಲೈಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋರು, ಅವರು ಇಲ್ಲಿ ಇರ್ತಾರೆ ಸ್ವಲ್ಪ ಟೈಮು, ಬಟ್ ಇಲ್ಲಿ ಏನು ಸೇವೆ ಇಲ್ಲದ್ರಿಂದ ಮತ್ತೆ ಅವರು ಭೂಮಿಗೆ ಬರುವಂತದ್ದು, ಮತ್ತೆ ಜೀವ ಹುಟ್ಟಿ ಬರುವಂತದ್ದು. ಸೊ ಇಲ್ಲಿ ಸದಾಶಿವ ಲೋಕ. ಸೊ ಈಶ್ವರ ಶಿವತತ್ವ ಹೇಗೆ ಅಂತ ಹೇಳಿದ್ರೆ, ಅರ್ಧ ವಿಷ್ಣು ತತ್ವ ಹಾಗೂ ಅರ್ಧ ಜೀವತತ್ವ. ಬ್ರಹ್ಮ ಜೀವತತ್ವ, ಫುಲ್ಲು ಜೀವತತ್ವ ನೋಡಿ, ಅವನು ಬ್ರಹ್ಮ ಇಲ್ಲಿ ಬರ್ತಾನೆ. ಸೊ ಇಲ್ಲಿ ಇದು ವಿಷ್ಣುವಿನ ಶಿವಲೋಕ ಅಂತ ಹೇಳ್ತೀವಿ. ಇಲ್ಲಿ ಮಹೇಶ್ ಅಂದ್ರೆ ಶಿವಲೋಕ ಅಥವಾ ಮಹೇಶ ಧಾಮ ಅಂತ ಹೇಳ್ತೀವಿ. ಸೊ ಇಲ್ಲಿ ಶಂಭು ಕೃಷ್ಣ ಅಲ್ಲ ವಿಷ್ಣು ಯಾವಾಗ ಅವನಿಗೆ ಈ ಸೃಷ್ಟಿ ಮಾಡ್ಬೇಕು ಅಂತ ಆಗತ್ತೆ, ಆಗ ಅವನು ಕ್ರಿಯೇಟ್ ಮಾಡುವಂತದ್ದು ಯಾರನ್ನ, ಶಂಭುವಿನ ಒಂದು ಇದು ತಗೊಳ್ಳುವಂಥದ್ದು, ಹಾಗೂ ಶಂಭು ಹಾಗೂ ದೇವಿ ರಮಾದೇವಿ ಅಂತ ಹೇಳಿ, ಸೊ ಅವರನ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ಅದರಿಂದ ಅವರು ಈ ಸೃಷ್ಟಿಯನ್ನ ಮಾಡುವಂಥದ್ದು. ಹಾಗೂ ಇದು ಮಾಯೆ. ಸೊ ಇದು ಗರ್ಭೋದಕಶಾಹಿ ವಿಷ್ಣು. ಸೊ ಇದು ನಾವಿರುವಂತದ್ದು ಇಲ್ಲಿ ಬರುತ್ತೆ ಭೂರ್ ಅಂತೇಳಿ. ಅಂದ್ರೆ ಈಗ ಗರ್ಭೋದಕಶಾಹಿ ವಿಷ್ಣುವಿನ ಅಂದ್ರೆ ಗರ್ಭೋದಕ ಓಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅವರ ಹೊಕ್ಕಳಿಂದ ಬರುವಂತದ್ದು ಅಂದ್ರೆ ಬ್ರಹ್ಮ ಅಂದ್ರೆ ಇಲ್ಲಿ 14 ಲೋಕಗಳಿದೆ ಒಟ್ಟು. ಸೊ ಇಲ್ಲಿ ನಾವು ಬರುವಂತದ್ದು ಭೂರ್ ಲೋಕ ಅಂದ್ರೆ ಮಧ್ಯದಲ್ಲಿ ಬರುವಂತದ್ದು. ಸೊ ಮೇಲೆ ಸುಮಾರು ಲೋಕಗಳಿದೆ, ಸತ್ಯಲೋಕ, ತಪಲೋಕ, ಜನಲೋಕ ಅಂತ ಹೇಳಿ, ಮಹರ್ಲೋಕ ಅಂತ ಬೇರೆ ಬೇರೆ ಇದೆ. ಅಲ್ಲೆಲ್ಲ ಹೈಯೆಸ್ಟ್ ಅಂತ ಹೇಳಿದ್ರೆ ಇದು ಸತ್ಯಲೋಕ ಅಲ್ಲಿ ಅಥವಾ ಬ್ರಹ್ಮ ಇರುವಂತದ್ದು. ಸೊ ಕೆಳಗಡೆ ಅದು ಭೂಮಿ ಇದೆ, ಭೂಮಿಯ ಕೆಳಗಡೆ ಮತ್ತೆ ಅತಲ, ವಿತಲ, ಸುತಳ, ತಲಾತಲ, ಮಹಾತಲ ಅಂತ ಹೇಳಿ ಹೀಗೆ ಸುಮಾರಿದೆ. ಹಾಗೂ ನರಕಗಳಲ್ಲಿಯೂ 28 ನರಕಗಳಿದೆಯಂತೆ. ಸೊ ಹೀಗೆಲ್ಲ ಇದು ಗೋಲೋಕದ ಚಾರ್ಟ್. ಆಕ್ಚುಲಿ ಇದು ವೇದಿಕ್ ಪ್ಲಾನೆಟೇರಿಯಂ ಅಂತ ಹೇಳಿ ಬರ್ತಾ ಇದೆ, TOVP ಅಂತ ಹೇಳಿ, ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೇರಿಯಂ, ಮಾಯಾಪುರ್ ಅಲ್ಲಿ ಬರ್ತಾ ಇದೆ ಇದು. ಇದು ಹೇಗೆ ಅಂತ ಹೇಳಿದ್ರೆ ನಮ್ಗೆ 3D ಅಲ್ಲಿ ಇದನ್ನ ಭಾಗವತಮಲ್ಲಿ ಇದೆಲ್ಲ ಭಾಗವತಮಿಂದ ಇದೆಲ್ಲ. ಸೊ ಭಾಗವತಮಲ್ಲಿ ಹೇಗೆ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಅಲ್ಲಿ 3D ಅಲ್ಲಿ ನಮಗೆ ನೋಡ್ಬೋದು ಯಾವ ಲೋಕಗಳು ಹೇಗಿದೆ ಅಂತ. ಆತರ ಆಗ್ತಾ ಇದೆ ಅದು. ಐ ಥಿಂಕ್ 2000 ಇನ್ನೂ ಒಂದು 2 ವರ್ಷದಲ್ಲಿ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾಯಾಪುರ್ ಅಲ್ಲಿ ಇರುವಂತದ್ದು, ವೆಸ್ಟ್ ಬೆಂಗಾಲ್ ಅಲ್ಲಿ. ನಾವು ಲಾಸ್ಟ್ ಮಂತ್ ಅಕ್ಟೋಬರ್ ಅಲ್ಲಿ ಯಾತ್ರೆ ಹೋಗಿದ್ವಿ ಅಲ್ಲಿಗೆ, ಮಾಯಾಪುರಿಗೆ. ಸೊ ಇದು ಗೋಲೋಕ ಚಾರ್ಟ್, ನೀವು ಡೀಟೇಲ್ ಆಗಿ ನೋಡ್ಬೋದು, ನಾನು ಶೇರ್ ಮಾಡ್ತೀನಿ.
ಓಕೆ. ಓಕೆ, ಹರೇ ಕೃಷ್ಣ. ಯಾರ್ದಾರು ಪ್ರಶ್ನೆ ಇದ್ರೆ ಕೇಳ್ಬೋದು. ನಾನು ಓಪನ್ ಅನ್ಮ್ಯೂಟ್ ಮಾಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಾವ್ ಏನ್ ಮಾಡ್ಬೇಕು ಈಗ ಇವತ್ತಿನ ಅಧ್ಯಾಯದಲ್ಲಿ ಹರೇ ಕೃಷ್ಣ ನಾವ್ ಮಾತಾಜಿ. ಏನ್ ತಿಳ್ಕೊಂಡ್ವಿ ಏನ್ ಅರ್ಥ ಮಾಡ್ಕೊಂಡ್ವಿ ನಾವು ಇವತ್ತಿನ ಅಧ್ಯಾಯದಲ್ಲಿ? ಅಂದ್ರೆ ಏನ್ ಮೆಸೇಜ್ ನಾವು ತಗೊಂಡೋಗ್ಬೋದು? ಟೇಕ್ ಅವೇ ಮೆಸೇಜ್ ಅಂತ ಹೇಳಿದ್ರೆ ಏನ್ ತಗೊಳ್ಬೋದು ನಾವು ಇವತ್ತಿನ? ಮಾತಾಜಿ, ನಂದೊಂದು ಕ್ವಶನ್ ಇದೆ. ನಾವು ಚಾಂಟಿಂಗ್ ಮಾಡಿ ಒಂದ್ ನಿಮಿಷ. ಹೇಳಿ. ಉತ್ತರ ಹೇಳಿ, ಆಮೇಲೆ ಪ್ರಶ್ನೆ ತಗೊಳ್ಳಿ. ದೇವರ ಸ್ಮರಣೆಯಲ್ಲಿ ಇದ್ರೆ ಸಾಯಂಕಾಲದಲ್ಲಿ ಎಸ್, ಹೌದು. ಅದಕ್ಕೆ ನಾವು ಯಾವಾಗ್ಲೂ ಸ್ಮರಣೆಯಲ್ಲಿ ಇದ್ರೆ ಮಾತ್ರ ಸಾಯೋಕಾಲದಲ್ಲಿ ನೆನೆಸ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ. ಧನ್ಯವಾದ ಮಾತಾಜಿ. ಎಸ್, ಹೇಳಿ ಮಾತಾಜಿ. ಲಾವಣ್ಯ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಪ್ರತಿಯೊಬ್ಬರಿಗೂ ಪುನರ್ಜನ್ಮ ಇದೆಯಾ? ಮತ್ತೆ ಯಾರಿಗೆಲ್ಲ ಪುನರ್ಜನ್ಮ ಇಲ್ಲ? ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ಮಾಡಿದ್ರೆ ಮಾತ್ರ. ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ, ಕೃಷ್ಣ ಹೇಳುವಂತದ್ದು. ಹಾಗೂ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋಮೇ ವೇತಿ ತತ್ವತಃ ತ್ಯಕ್ವಾ ಜೀವಂ ಪುನರ್ಜನ್ಮಂ ಅಂತ. ಅಂದ್ರೆ ನಾವು ಯಾವಾಗ ಕೃಷ್ಣನನ್ನ ಧ್ಯಾನ ಮಾಡ್ತೀವಿ, ಕೃಷ್ಣನಿಗೆ ಮಾತ್ರ ಮುಕ್ತಿ ಕೊಡಕ್ಕೆ ಸಾಧ್ಯ. ಎಲ್ಲರಿಗೂ ಇಲ್ಲಾಂದ್ರೆ ನಾವು ಜೀವ ತಗೊಳ್ಳೇಬೇಕು. ದೇರ್ ಇಸ್ ನೋ ಇದು. ಹುಟ್ಟು ಸಾವು ಆಗ್ತಾನೆ ಇರುತ್ತೆ. ದೇರ್ ಇಸ್ ನೋ ಎಂಡ್. ಅಲ್ಲ ಮಾತಾಜಿ, ಪ್ರತಿಯೊಬ್ಬರಿಗೂ ಅಂದ್ರೆ ಎಲ್ಲಾ ಜೀವಿಗೂ ಪುನರ್ಜನ್ಮ ಇದೆ. ಎಲ್ಲರಿಗೂ ಇದೆ. ಎಲ್ಲಾ ಜೀವಿಗಳು ಇದೆ. ಈಗ ಇದು ಸಸ್ಯಗಳು ಅಷ್ಟೇ. ಸಸ್ಯಗಳ ಕೂಡ ಎಷ್ಟೋ ಸಾವಿರ ವರ್ಷ ಆದ ಮೇಲೆ ಅವು ಮತ್ತೆ ನೆಕ್ಸ್ಟ್ ಬರುವಂತದ್ದು. ಅಂದ್ರೆ ಅದರಿಂದ ಅವರು ಬೇರೆ ಜೀವಿಗಳನ್ನ, ಪ್ಲಾಂಟ್ ಲೈಫ್ ಆದ್ಮೇಲೆ ಇದು ಪ್ರಾಣಿಗಳ ಆಗುವಂತದ್ದು, ಮತ್ತೆ ಪ್ರಾಣಿಗಳಿಂದ ಮನುಷ್ಯ, ಹಾಗೆ ಅಂದ್ರೆ ಅವರಿಗೆ ಎವಲ್ಯೂಷನ್ ತರ ಬರುವಂತದ್ದು, ಎವಾಲ್ವ್ ಆಗುವಂತದ್ದು. ನೆಕ್ಸ್ಟ್ ಹೈ ಲೆವೆಲ್ ಆಗಿ ಮತ್ತೆ ಮನುಷ್ಯ ಆಗುವಂತದ್ದು. ನಾವು ಎಷ್ಟೋ ಈಗ ಮೊದ್ಲು ಆ ತರ ಎಲ್ಲ ಆಗಿ ಬಂದಿರ್ತೀವಿ. ಸೊ ಹಾಗಾಗಿ ನಾವು ಈ ಒಂದು ಮನುಷ್ಯ ಜನ್ಮವನ್ನ ವೇಸ್ಟ್ ಮಾಡಬಾರ್ದು ಅಂತ ಅಷ್ಟು ಸ್ಟ್ರೆಸ್ ಮಾಡುವಂತದ್ದು ಭಗವದ್ಗೀತೆಯಲ್ಲಿ. ಮಾತಾಜಿ, ಇನ್ನೊಂದು ಇದು ತುಳಸಿ ಮಾಲೆನ ಪ್ರತಿದಿನ ವೇರ್ ಮಾಡ್ಬೋದಾ, ಅಥವಾ ಪರ್ಟಿಕ್ಯುಲರ್ ಡೇ ಅಂತ ಇದೆಯಾ? ಕೃಷ್ಣನ್ಗೋಸ್ಕರ ಯಾವ್ದಾದ್ರು ದಿನ ಅಂತ ಇದೆಯಾ? ಇಲ್ಲ, ಪ್ರತಿದಿನ ವೇರ್ ಮಾಡ್ಬೋದು. ಅದೇ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ನ ಫಾಲೋ ಮಾಡ್ಬೇಕು. ಅದು ಗೊತ್ತು ಮಾತಾಜಿ. ಅಷ್ಟೇ, ಡೈಲಿ ವೇರ್ ಮಾಡಿ. ಥ್ಯಾಂಕ್ ಯು ಮಾತಾಜಿ. ಸರಿತಾಜಿ, ಒಂದ್ ಡೌಟ್. ಹೇಳಿ. ನಾನು 2-3 ದಿನ ಕ್ಲಾಸ್ ಅಟೆಂಡ್ ಮಾಡಕ್ ಆಗಿಲ್ಲ. ಅದೇ ತರ ನಂಗೆ ಕ್ವಿಜ್ ಲಿಂಕ್ ಬರ್ತಾ ಇಲ್ಲ. ಅದಕ್ಕೇನ್ ಮಾಡೋದು? ಕ್ವಿಜ್ ಸೇಮ್ ಮಾತಾಜಿ, ನಾನು ಪೋಸ್ಟ್ ಮಾಡ್ತೀನಿ ಇವತ್ತು ಗ್ರೂಪ್ ಅಲ್ಲಿ. ಅದು ಸೇಮ್ ಲಿಂಕ್ ನಿಮಗೆ. ನೀವು ಮೊದ್ಲು ಅಟೆಂಡ್ ಮಾಡಿದ್ರೆ ನಾನು ಟ್ರೈ ಮಾಡಿ ನೋಡ್ದೆ. ಇನ್ನ ಒಂದ್ ಕ್ವಿಜ್ ನಾನು ಅಟೆಂಡ್ ಮಾಡಿಲ್ಲ. ಓಕೆ, ನಾನ್ ಟ್ರೈ ಮಾಡ್ತೀನಿ. ತಿರ್ಗಾ ಪಾಸ್ವರ್ಡ್ ಅಂತಾನೆ ಕೇಳ್ತಾ ಇದೆ ಹೊರತು ಅದು ಲಿಂಕ್ ಕನೆಕ್ಟ್ ಆಗ್ತಿಲ್ಲ. ಇಲ್ಲ, ನೀವು ಅದು ರಿಜಿಸ್ಟರ್ ಮಾಡಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಮಾಡಿದೀರಾ ನೀವು. ಒಂದು ತಗೊಳ್ಳಿಲ್ವಾ ಕ್ವಿಜ್? ರಿಜಿಸ್ಟರ್ ಮಾಡಿದ್ದೀನಿ. ಅಂದ್ರೆ ನಿಮಗೆ ಮೇಲ್ ಬಂದಿತ್ತಾ? ಕನ್ಫರ್ಮೇಶನ್ ಮೇಲ್ ಬಂದಾಯ್ತು. ಯಾವ್ದು ಹೇಳಿ? ರಿಜಿಸ್ಟರ್ ಮಾಡಿದಾಗಲ್ಲ, ಕೋರ್ಸ್ ಕನ್ಫರ್ಮೇಶನ್ ಅಲ್ಲ, ಕ್ವಿಜ್ ಕನ್ಫರ್ಮೇಶನ್. ಕ್ವಿಜ್ ಫಸ್ಟ್ ಟೈಮ್ ನಾವು ರಿಜಿಸ್ಟರ್ ಮಾಡಿದಾಗ ಒಂದು ಮೇಲ್ ಬರುತ್ತೆ. ನಾನು ಅದು ಕಳಿಸ್ತೀನಿ ಮಾತಾಜಿ. ಪ್ರೊಸೀಜರ್ ಗ್ರೂಪ್ ಅಲ್ಲಿ ಇನ್ನೊಂದ್ಸತಿ ಹಾಕ್ತೀನಿ ಇವತ್ತು. ಆ ವಿಡಿಯೋ ನೀವು ವಾಚ್ ಮಾಡಿ. ಡ್ರೈವ್ ಅಲ್ಲಿ ವಿಡಿಯೋ ಇರುತ್ತೆ, ಹೇಗೆ ಅದು ರಿಜಿಸ್ಟರ್ ಮಾಡೋದು ಅಂತ. ಅದಾದ್ಮೇಲೆ ನೀವು ನೋಡ್ಬಿಟ್ಟು ಕ್ವಿಜ್ ತಗೊಳ್ಳಿ. ಓಕೆನಾ? ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಸಪರೇಟ್ ಆಗಿ ಮೆಸೇಜ್ ಮಾಡಿ. ಮಾಡಿಲ್ಲ, ಮಾಡ್ಬೋದು, ಈಗ ಮಾಡ್ಬೋದು, ಹಾಗೇನಿಲ್ಲ. ಎಲ್ಲ ಮಾಡ್ಬೋದು ಈಗ್ಲೇ ನೀವು. ಓಕೆ, ಹೌದಾ? ಬಟ್ ರೆಗ್ಯುಲರ್ ಆಗಿರಿ ದಯವಿಟ್ಟು. ಎಲ್ಲರೂ ಅವತ್ತಿನ ಮಾಡಿದ್ರೆ ನಿಮಗೆ ನೆನ್ಪಿರುತ್ತೆ. ಓಕೆ, 5 ಅಟೆಂಪ್ಟ್ಸ್ ಇದೆ ನಿಮಗೆ. 5 ಅಟೆಂಪ್ಟ್ಸ್ ತಗೋಬಹುದು. ಹಾಗೂ 80% ಬರ್ಬೇಕು ಕ್ವಿಜ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಗೆ ಹೋಗಕ್ಕೆ. ಓಕೆ, ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಯಾರ್ದು ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಯಾರ್ಯಾರಿದ್ಯಾ? ಎಸ್, BDT CFM. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.
ಸೊ ಪ್ರಶ್ನೆ ಇದೆಯಾ ಇಲ್ವಾ? ಹರೇ ಕೃಷ್ಣ ಕ್ಲೋಸ್ ಮಾಡಿ ಎಲ್ರಿಗೂ ಹಾ ಹೇಳಿ ಹೇಳಿ. ಹರೇ ಕೃಷ್ಣ ಹೇಳಿ ಸರ್. ಮೇಡಮ್ ಕ್ಲಾಸಸ್ ಕೇಳಿಲ್ಲ. ಹಾ ಆಗ ಈ ನೆಕ್ಸ್ಟ್ ಲಿಂಕ್ ಎಂದರ ಬೇರೆ ಹಿಂದಿನ ಕ್ಲಾಸ್ಗಳು ಕೇಳಿಕೆ. ಹಾ ಇದೆ ಪ್ಲೇ ಲಿಸ್ಟ್. ನಾನ್ ಪ್ಲೇ ಲಿಸ್ಟ್ ಹಾಕ್ತೀನಿ ಇವತ್ತು ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಹೌದು ಮೇಡಮ್, ಗ್ರೂಪ್ ಇದ್ದೀನಿ. ಹಾ ಯಾವ ಕ್ಲಾಸ್ ನೋಡ್ಲಿಲ್ಲ ನೀವು? ಒಂದು ನೋಡ್ಲಿಲ್ವಾ? ಅಲ್ಲ ಇಲ್ಲ, ಒಂದ್ 2 ಕ್ಲಾಸ್ ಅಟೆಂಡ್ ಮಾಡಿದ್ರೆ ಬೇರೆ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಓಕೆ ತೊಂದ್ರೆ ಇಲ್ಲ. ನಾನು ಗ್ರೂಪ್ ಅಲ್ಲಿ ಇವತ್ತು ಪ್ಲೇ ಲಿಸ್ಟ್ ಹಾಕ್ತೀನಿ, ಅದ್ರಲ್ಲಿ ಎಲ್ಲ ಇರುತ್ತೆ ರೆಕಾರ್ಡಿಂಗ್ಸ್. ಹರೇ ಕೃಷ್ಣ ಮ್ಯಾಮ್. ನಾನು ನಿಮ್ಮ ಗ್ರೂಪ್ ಅಲ್ಲಿ ಇಲ್ಲ ಮ್ಯಾಮ್, ನಾನು ಬೇರೆ ಲಿಂಕ್ ಇಂದಾನೇ ಬರ್ತಾ ಇರೋದು. ಒಂದ್ ನಿಮಿಷ, ನಾನು ಗ್ರೂಪ್ ಲಿಂಕ್ ಹಾಕ್ತೀನಿ ಇಲ್ಲಿ ಈಗ. ಹಾ ಹರೇ ಕೃಷ್ಣ ಮ್ಯಾಮ್. ಹಾ ಹರೇ ಕೃಷ್ಣ. ಇವತ್ತಿಂದು ನೀತಿ ಮತ್ತು ಕರ್ಮಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಮಾತಾಜಿ ಇವತ್ತು. ಹಾ ಅರ್ಥ ಆಯ್ತಾ ಪ್ರಭುಜಿ? ಅರ್ಥ ಆಯ್ತು ಮಾತಾಜಿ, ಅರ್ಥ ಆಯ್ತು. ಧನ್ಯವಾದಗಳು. ಒಂದ್ ನಿಮಿಷ, ನಾನು ಗ್ರೂಪ್ ಲಿಂಕ್ ಇನ್ವೈಟ್ ಕಳಿಸ್ತೀನಿ ಇಲ್ಲಿ. ಚಾಟ್ ಅಲ್ಲಿ ಹಾಕಿದೀನಿ ನೋಡಿ, ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬೋದು. ಯಾರಿಲ್ಲ ಅವರು ಜಾಯಿನ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹರೇ ಕೃಷ್ಣ. ಬೇರೆ ಯಾರ್ದು ಪ್ರಶ್ನೆ ಇಲ್ವಾ? ರಮ್ಯಾ ಪ್ರಶ್ನೆ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಅಲ್ಲ, ಈಗ ನೀವು ಕ್ಲಾಸ್ ಮಾಡ್ತಾ ಇದ್ದೀರಲ್ಲ, ನಾನು ಕೇಳುವಾಗ ಸ್ವಲ್ಪ ಹೇಳಿದ್ದು ಅದನ್ನು ಈಗ ನನ್ನ ಮೊಬೈಲಿಗೆ ಹಾಕ್ಬಹುದಾ? ನೀವೀಗ ಕ್ಲಾಸ್ ಮಾಡಿದ್ದು. ಹಾ ವಿಡಿಯೋ ಇದೆ ಮಾತಾಜಿ. ನೀವು ಗ್ರೂಪ್ ಅಲ್ಲಿ ಇದ್ದೀರಾ? ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಮಾತಾಜಿ, ಗ್ರೂಪ್ ಅಲ್ಲಿ ಹಾಕ್ತೀನಿ. ಹರೇ ಕೃಷ್ಣ. ಬೇರೆ ಯಾರ್ದು ಪ್ರಶ್ನೆ ಇಲ್ಲ ಅಲ್ಲ? ಹಾಗಿದ್ರೆ ಕ್ಲೋಸ್ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಿ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಎಲ್ಲರೂ ಒಟ್ಟಿಗೆ ಹೇಳೋಣ 3 ಸರ್ತಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ.